हरे कृष्ण माताजी। हरे कृष्ण। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ॐ विष्णुपदाय कृष्णपृष्ठाय भूतले श्रीमते भक्तिवेदान्ता स्वामिनीति नामिनी। नमस्ते सरस्वती देवी गौरवाणी प्रचारिणी निर्विशेष शून्यवादी पाश्यता देशतारिणी। जय श्री कृष्ण चैतन्य प्रभु नित्यानंद श्री अद्वैता गदाधरा श्रीवासादि गौरा भक्त वृंद। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हे कृष्णा करुणा सिंधु दीनबंधु जगत्पते गोपेश गोपिका कांत राधा कांत नमोस्तुते। नमो ब्राह्मण देवाय गो ब्राह्मण हिताय च जगत हिताय कृष्णाय गोविंदाय ते नमः। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। नमो महावदन्याय कृष्ण प्रेम प्रदायते कृष्णाय कृष्ण चैतन्य नाम्ने गौरतिषे नमः। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय। नामाचार्य हरिदास ठाकुर की जय। ಶ್ರೀಲ ಪ್ರಭುಪಾದ की जय। हरे कृष्ण ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಸ್ವಾಗತ. ಇವತ್ತು ಅಧ್ಯಾಯ 3 ಕರ್ಮಯೋಗ. ಹರೇ ಕೃಷ್ಣ ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಓಕೆ, ಲೆಟ್ಸ್ ಸ್ಟಾರ್ಟ್. ಓಕೆ, ಸೊ ಅಧ್ಯಾಯ 3 ಕರ್ಮಯೋಗ. ಸೊ ಯೋಗ ಅಂತ ಹೇಳಿದ್ರೆ ಏನು ಅಂತ ಫಸ್ಟ್ ತಿಳ್ಕೊಬೇಕು ನಾವು. ಯೋಗ ಅಂತ ಹೇಳಿದ್ರೆ ದೇವರಿಗೆ ಅಂದ್ರೆ ಭಗವಂತನ ಜೊತೆ ಸ್ಥಾಪಿಸುವಂತ ಒಂದು ನಾವು ದೇವ್ರ ಜೊತೆ ಒಂದು ಕನೆಕ್ಷನ್ ಏನ್ ಮಾಡ್ತೀವಿ ಅದಕ್ಕೆ ಯೋಗ ಅಂತ ಹೇಳ್ತಾರೆ, ಕನೆಕ್ಟಿಂಗ್ ಟು ಗಾಡ್. ಸೊ ಅದ್ರಲ್ಲಿ ಈಗ ನಾವು ಮಾಡೋ ಕರ್ಮಗಳಲ್ಲಿ ದೇವ್ರು ಇಲ್ಲ ಅಂತ ಆದ್ರೆ ಅದು ಬರೇ ಕರ್ಮ ಆಗುತ್ತೆ, ಕರ್ಮ ಭೋಗ ಆಗುತ್ತೆ, ಅದು ಕರ್ಮ ಯೋಗ ಆಗಲ್ಲ. ಅಂದ್ರೆ ನಾವ್ ಯಾವುದೇ ಮಾಡೋ ಕಾರ್ಯಗಳಲ್ಲಿ ದೇವ್ರನ್ನ ನಾವು ಇನ್ವಾಲ್ವ್ ಮಾಡುವಂಥದ್ದು, ಆಗ ಅದು ಕರ್ಮ ಯೋಗ ಆಗುತ್ತೆ. ಅಂದ್ರೆ ನಮ್ಮ ಇಂದ್ರಿಯಗಳನ್ನ ನಾವು ಯಾವಾಗ ನಮ್ಮ ಒಂದು ಇಂದ್ರಿಯ ತೃಪ್ತಿಗಾಗಿ ಉಪಯೋಗಿಸ್ತೀವೋ ಆಗ ಅದು ಬರೇ ಕರ್ಮ ಆಗುತ್ತೆ, ಕರ್ಮ ಭೋಗ ಆಗತ್ತೆ. ಯೋಗ ಅಂತ ಹೇಳಿದ್ರೆ ಯಾವಾಗ ನಮ್ಮ ಇಂದ್ರಿಯಗಳನ್ನ ನಾವು ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ತೀವೋ ಅದು ಯೋಗ ಆಗುತ್ತೆ. ಸೊ ಈಗ ಮೊದಲನೇ 6 ಚಾಪ್ಟರ್ ಅಲ್ಲಿ ಭಗವದ್ಗೀತೆಯಲ್ಲಿ ಕರ್ಮ ಯೋಗದ ಬಗ್ಗೆ ಇರುತ್ತೆ. ಮತ್ತೆ ನೆಕ್ಸ್ಟ್ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯವರೆಗೂ ಭಕ್ತಿ ಯೋಗ, ಮತ್ತೆ 13ನೇಯಿಂದ 18 ಅಧ್ಯಾಯದವರೆಗೆ ಜ್ಞಾನ ಯೋಗದ ಬಗ್ಗೆ ಕಲಿತೀವಿ. ಸೊ ಈಗ ಇವತ್ತಿನ ಚಾಪ್ಟರ್ ಅಲ್ಲಿ ಕರ್ಮಯೋಗ. ಸೊ ಇಲ್ಲಿ ಅರ್ಜುನ ನಿನ್ನೆ ಚಾಪ್ಟರ್ ಈಗ ನಾವು ನೋಡೋದಾದ್ರೆ ಮೊದ್ಲಿಗೆ ಕೃಷ್ಣ ಆತ್ಮದ ಜ್ಞಾನ ಹೇಳ್ತಾನೆ. ಅಂದ್ರೆ ನಿನ್ನೆಲ್ಲ ತುಂಬಾ ಅಂದ್ರೆ ಏನು ಆತ್ಮದ ಒಂದು ಗುಣಗಳೇನು ಅದ್ರ ಬಗ್ಗೆ ಎಲ್ಲ ವಿವರಿಸ್ತಾ, ಅಂದ್ರೆ ನಾವು ದೇಹ ಅಲ್ಲ ಆತ್ಮ. ಸೊ ಇದಕ್ಕೆಲ್ಲ ಬುದ್ಧಿ ಯೋಗ ಅಂತ ಹೇಳ್ತಾರೆ. ಸೊ ಆ ಬುದ್ಧಿ ಯೋಗದ ಬಗ್ಗೆ ಕೃಷ್ಣ ತುಂಬಾ ಹೇಳ್ತಾನೆ. ಅದು ಹೇಳಿ ಮತ್ತೆ ಲಾಸ್ಟ್ ಅಲ್ಲಿ ಸ್ಥಿತದಿರ ಮುನಿ ಬಗ್ಗೆ ಹೇಗೆ ಅಂತ ಹೇಳಿ ಅದ್ರ ಬಗ್ಗೆನೂ ವಿಶ್ಲೇಷಣೆ ಮಾಡ್ತಾನೆ. ಸೊ ಅದಾದ ನಂತರ ಈಗ ಅವನಿಗೆ ಅರ್ಜುನನಿಗೆ ಮತ್ತೆ ಗೊಂದಲ ಒಳಗಾಗ್ತಾನೆ. ಅಂದ್ರೆ
ಈಗ ಹಾಗಾದ್ರೆ ಅವನ ಪ್ರಕಾರ ಏನಂತಂದ್ರೆ ಬುದ್ಧಿ ಯೋಗ. ಹಾಗಾದ್ರೆ ಬುದ್ಧಿಯ ಯೋಗ ಅಂತ ಹೇಳಿದ್ರೆ ನಾನು ಯುದ್ಧ ಮಾಡ್ಬಾರ್ದು. ಯಾಕೆ ಸುಮ್ನೆ ಅಂದ್ರೆ ಯುದ್ಧ ಮಾಡಿ ಎಲ್ಲರೂ ಸಾವು ನೋವೆಲ್ಲ ಆಗತ್ತಲ್ಲ, ಹಾಗಾಗಿ ಯಾಕೆ ಹಾಗಾದ್ರೆ ಬುದ್ಧಿವಂತಿಕೆ ಅಂದ್ರೆ ಯುದ್ಧ ಮಾಡ್ಬಾರ್ದು ನಾನು ಅಂತ ಅವನಿಗೆ ಮತ್ತೆ ಕನ್ಫ್ಯೂಷನ್ ಆಗುತ್ತೆ. ಸೊ ಆ ಒಂದು ಪರಿಹಾರ ಮಾಡಕ್ಕೆ ಅಂತ ಅವನು ಅಂದ್ರೆ ಇದಕ್ಕೆ ಕೃಷ್ಣನ ಹತ್ರ ಕೇಳ್ತಾನ ಅವನ. ಸೊ ಇದ್ರಲ್ಲಿ ನನಗೆ ಹಾಗಾದ್ರೆ ಏಕಂಬದ ಅಂದ್ರೆ ಯಾವ್ದಾರು ಒಂದ್ ಹೇಳು ಕೃಷ್ಣ, ನಾನು ಭಕ್ತಿ ಯೋಗ ಮಾಡ್ಬೇಕಾ ಅಥವಾ ಯುದ್ಧ ಮಾಡ್ಬೇಕಾ, ಎರಡರಲ್ಲಿ ಒಂದ್ ಹೇಳು ಅಂತ ಹೇಳಿ ಅವನು ಕೇಳ್ತಾನೆ ಇದ್ರಲ್ಲಿ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾ ಆಸ್ತೆ ಮನಸಾ ಸ್ಮರಾನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಶ್ಚ ಉಚ್ಯತೆ. ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನನ್ನು ವಿಮೂಢಾತ್ಮನೆಂದು ಮಿಥ್ಯಾಚಾರಿ ಎಂದು ಕರೆಯುವರು. ಸೊ ಈಗ ನಾವ್ ಇದರಲ್ಲಿ ಈ ಒಂದು ಪಿಕ್ಚರ್ ಅಲ್ಲಿ ಏನ್ ನೋಡ್ಬೋದು ಅಂತ ಹೇಳಿದ್ರೆ, ಸನ್ಯಾಸಿ ಕೈಯಲ್ಲಿ ಕಮಂಡಲು ಇದೆ, ಮಾತ್ರ ಒಂದು ಕೈಯಲ್ಲಿ ಫೋನು, ಒಂದು ಕೈಯಲ್ಲಿ ಅವನು ಧೂಮಪಾನ ಕೂಡ ಮಾಡ್ತಾ ಇದ್ದಾನೆ ಅಲ್ವಾ, ಸಿಗರೇಟ್ ಇದೆ. ಸೊ ಇದು ನಿಜವಾದ ಸನ್ಯಾಸಿ ಲಕ್ಷಣ ಅಲ್ಲ ಅಲ್ವಾ. ಅಂದ್ರೆ ಸನ್ಯಾಸತ್ವ ಅಂತ ಹೇಳಿದ್ರೆ ಎಲ್ಲ ತ್ಯಜಿಸಿ ದೇವರ ಒಂದು ಕಾರ್ಯಗಳಲ್ಲಿ ಫುಲ್ ತೊಡಗಿರ್ಬೇಕು ಅವರು. ಬಟ್ ಇವನು ಈಗ ಯಾಕೆ ಅಂತ ಹೇಳಿದ್ರೆ ಅವನು ಅಂದ್ರೆ ಇಂದ್ರಿಯ ಸುಖದಲ್ಲೇ ಇನ್ನೂ ಇದ್ದಾನೆ. ಸೊ ಇಂದ್ರಿಯ ಸುಖದಲ್ಲಿ ಇತ್ಕೊಂಡು ಅಂದ್ರೆ ಇಲ್ಲಿ ಕೃಷ್ಣ ಏನ್ ಹೇಳಕ್ ಬಯಸ್ತಾ ಇರೋದು ಅಂತಂದ್ರೆ, ಲೈಕ್ ಈಗ ಅವನು ಅರ್ಜುನ ಕ್ಷತ್ರಿಯ. ಸೊ ಕ್ಷತ್ರಿಯ ಆಗಿ ಈಗ ನೀನು ಯುದ್ಧ ಮಾಡಲ್ಲ, ನಾನು ಕಾಡಿಗೆ ಹೋಗ್ತೀನಿ ಅಂತ ಹೇಳ್ತಾನೆ ಅರ್ಜುನ. ಸೊ ನೀನೀಗ ಕಾಡಿಗೆ ಹೋದ್ರು ಕೂಡ ಅವನಿಗೆ ಆ ಕ್ಷತ್ರಿಯ ಮನಸ್ಥಿತಿ ಇಂದ ಹೊರಗ್ ಬರಕ್ಕಾಗಲ್ಲ. ಸೊ ಅವನಿಗೆ ಏನ್ ಮಾಡ್ತಾನೆ, ಅಲ್ಲಿ ಹೋದ್ರು ಕೂಡ ಯಾವ್ದಾರು ಒಂದು ಬೇಟೆ ಮಾಡಿ ಪ್ರಾಣಿಯನ್ನ ಸಾಯಿಸುವಂತದ್ದು, ಸೊ ಇಂಥದ್ರಲ್ಲಿ ತೊಡಗ್ತಾನೆ. ಆಗ ಅವನು ಅಂದ್ರೆ ದೇವ್ರ, ಯಾಕಂದ್ರೆ ಪ್ರಭುಪಾದ ಹೇಳ್ತಾರೆ ಯಾವುದೇ ಅಂದ್ರೆ ನಾವು ಕಂಪ್ಲೀಟ್ ಆಗಿ ನಾವು ಕೃಷ್ಣ ಪ್ರಜ್ಞೆಲಿ ಇಲ್ದೆ ಆತರ ನಾಟಕೀಯವಾಗಿ ಸನ್ಯಾಸತ್ವ ತಗೊಂಡು ಬಟ್ ಮನಸ್ಸು ಮಾತ್ರ ನಮ್ಮ ಮನಸ್ಸೆಲ್ಲ ಇಂದ್ರಿಯ ಸುಖದಲ್ಲೇ ಇದ್ರೆ ಅದು ತುಂಬಾ ತಪ್ಪು ಅಂತ. ಅದಕ್ಕಿಂತ ಈ ಗೃಹಸ್ಥ ಜೀವನದಲ್ಲಿ ಇದ್ದವರು ಕೃಷ್ಣ ಪ್ರಜ್ಞೆ ಮಾಡ್ಕೊಂಡು, ಅಂದ್ರೆ ಯಾವುದೇ ಒಂದು ಬೇರೆ ಆಶ್ರಮ ಸನ್ಯಾಸನೇ ತಗೋಬೇಕಂತ ಇಲ್ಲ, ಗೃಹಸ್ಥಾಶ್ರಮದಲ್ಲಿ ಇದ್ದವರು ಕೂಡ ಕೃಷ್ಣ ಪ್ರಜ್ಞೆಯನ್ನ ಒಂದು ಅವರ ಅಂದ್ರೆ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನ ಪಾಲನೆ ಮಾಡಿದ್ರೆ ಅವರೇ ಶ್ರೇಷ್ಠ ಅಂತ ಹೇಳಿ. ಯಾಕಂದ್ರೆ ಈ ತರ ಮಾಡಿದ್ರೆ ಅದು ಮಿಥ್ಯಾಚಾರಿ ಅಂತ ಹೇಳಿದ್ರೆ ನಾಟಕ ಮಾಡುವಂಥದ್ದು, ಅಂದ್ರೆ ವೇಷ ಮಾತ್ರ ಸನ್ಯಾಸಿದು, ಬಟ್ ಮನ್ಸೆಲ್ಲ ಇಂದ್ರಿಯ ಸುಖದ ಕಡೆಗೆ ಇರುತ್ತೆ. ಸೊ ನೀನು ಹೀಗೆ ಓಡಿ ಹೋದ್ರೆ, ಯುದ್ಧ ಮಾಡದೆ ನಿನ್ನ ಮಿಥ್ಯಾಚಾರಿ ಅಂತ ಹೇಳ್ತಾರೆ ಅಂತ ಹೇಳ್ತಾನೆ ಕೃಷ್ಣ. ಸೊ ನಾವು ಹಾಗಾದ್ರೆ ಇಂದ್ರಿಯಗಳನ್ನ ಹೇಗೆ ನಿಗ್ರಹಿಸ್ಬೇಕು ಅಂತ ಹೇಳಿದ್ರೆ ಭಕ್ತಿ ಯೋಗದಿಂದ ಮಾತ್ರ ಸಾಧ್ಯ. ಲೈಕ್ ನಾವು ಯಾವಾಗ ನಮ್ಮ ಇಂದ್ರಿಯಗಳನ್ನ ಕೃಷ್ಣನಿಗೆ ಸಮರ್ಪಿಸ್ತೀವಿ ಆವಾಗ ಮಾತ್ರ ನಮಗೆ ಇಂದ್ರಿಯಗಳು ನಮ್ಮ ಮನಸ್ಸನ್ನ ಕೇಳುತ್ತೆ. ಯಾಕೆ ಅಂತ ಹೇಳಿದ್ರೆ ಕೃಷ್ಣನ ಋಷಿಕೇಶ ಅಂತಾನು ಹೇಳ್ತೀವಿ. ಸೊ ಈ ಋಷಿಕೇಶ ಅಂತ ಹೇಳಿದ್ರೆ ಇಂದ್ರಿಯಗಳ ಒಡೆಯ. ಸೊ ಯಾವಾಗ ನಾವು ಇಂದ್ರಿಯಗಳನ್ನ ಕೃಷ್ಣನಿಗೆ ಸಮರ್ಪಿಸ್ತೀವೋ, ಕೃಷ್ಣನ ಒಂದು ಭಕ್ತಿ ಸೇವೆಯಲ್ಲಿ ತೊಡಗಿಸ್ತೀವಿ, ಆಗ ಇಂದ್ರಿಯ ನಮ್ಮ ಹತೋಟಿಯಲ್ಲಿ ಇರುತ್ತೆ ಅಂತ ಹೇಳಿ. ಸೊ ಇನ್ನೊಂದಂತ ಹೇಳಿದ್ರೆ ನಿಮ್ಗೆ ಇದು ಇನ್ನೊಂದು ಇದು ಉಪದೇಶಾಮೃತದಲ್ಲಿ ಒಂದು ಶ್ಲೋಕ ಬರುತ್ತೆ. ಇದು ಅತ್ಯಾಚಾರ ಅಲ್ವಲ್ಲ, ಸಾರಿ, ಅತ್ಯಾಚಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹ ಸಂಗತ್ಯಾಗ ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹ ಸಂಗತ್ಯಾಗ ಸತೋ ವೃತ್ತಿ ಷಡ್ಭಿರ್ಭಕ್ತಿ ವಿನಶ್ಯ ಪ್ರಸೀದತಿ. ಅಂದ್ರೆ ಅತಿಯಾದ ಕೂಡಿಡುವಂಥದ್ದು, ಅಂದ್ರೆ ಅತ್ಯಾಹಾರ ಅಂತ ಅಂದ್ರೆ ಅತಿಯಾಗಿ ಕೂಡಿಡುವಂಥದ್ದು ಇರ್ಬೋದು, ಅಥವಾ ಅತಿಯಾಗಿ ತಿನ್ನುವಂಥದ್ದು. ಸೊ ಅದು ಮಾಡಬಾರ್ದು. ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹ ಅಂದ್ರೆ ಅನವಶ್ಯಕವಾಗಿರುವಂತದ್ದು ಮಾತಾಡುವಂಥದ್ದು. ಅಂದ್ರೆ ಈಗ ರೂಮರ್ಸ್ ಅಂತ ಹೇಳ್ತೀವಲ್ಲ, ಅಂದ್ರೆ ಬೇರೆಯವ್ರ ಬಗ್ಗೆ ಮಾತಾಡುವಂಥದ್ದು, ಇದೆಲ್ಲ ಪ್ರಜಲ್ಪ. ನಿಯಮಾಗ್ರಹ ಅಂತಂದ್ರೆ ಯಾವುದೇ ಒಂದು ನಿಯಮಗಳನ್ನ ಅತಿಯಾಗಿ ಅಂದ್ರೆ ಪಾಲನೆ ಮಾಡಿ, ಅಂದ್ರೆ ನಮ್ಮ ಗ್ರಂಥಗಳಲ್ಲಿ ಏನ್ ಹೇಳಿದೆ ಅದರ ಬಗ್ಗೆ ಪಾಲನೆ ಮಾಡದೇ ಇರುವಂತದ್ದು, ಅಥವಾ ಅತಿಯಾಗಿ ಅದನ್ನ ತುಂಬಾ ರೂಲ್ಸ್ ಅಂತ ಹೇಳಿ ರೂಲ್ಸ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡುವಂಥದ್ದು, ಅದೆರಡನ್ನೂ ತಪ್ಪು ಅಂತ ಹೇಳಿ. ಮತ್ತೆ ಅತ್ಯಾಹಾರ ವಿಹಾರಸ್ಯ ಪ್ರಜಲ್ಪೋ ನಿಯಮಾಗ್ರಹ ಜನಸಂಘಶ್ಚ ಜನಸಂಘಶ್ಚ ಅಂದ್ರೆ ಯಾರು ನಮಗೆ ಭಕ್ತಿ ಮಾರ್ಗದಲ್ಲಿ ಇಲ್ವೋ ಅವ್ರ ಜೊತೆ ಜಾಸ್ತಿ ಸಂಘ, ಅಂದ್ರೆ ಅಸೋಸಿಯೇಷನ್ ಆಫ್
ಲೈಕ್ ಬ್ಯಾಡ್ ಅಸೋಸಿಯೇಷನ್ ನಮ್ಗೆ ಆಗಿರುತ್ತೆ. ಸೊ ಅದು ಮತ್ತೆ ಲೌಲ್ಯಂ ಅಂತ ಹೇಳಿದ್ರೆ ಗ್ರೀಡ್, ಅತಿಯಾದ ಒಂದು ಆಸೆ, ದುಡ್ಡು ಜಾಸ್ತಿ ಸಂಪಾದನೆ ಮಾಡ್ಬೇಕು ಅನ್ನೋ ಆಸೆ ಇರ್ಬೋದು. ಸೊ ಇಷ್ಟು ಈ ಇದ್ರಲ್ಲಿ ಇದ್ರೆ ನಮ್ಮ ಭಕ್ತಿ ವಿನಶ್ಯತೆ ಆಗತ್ತೆ ಅಂತ ಹೇಳಿ ರೂಪ ಗೋಸ್ವಾಮಿ ಅವರು ಉಪದೇಶಾಮೃತದಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ಮನಸ್ಸನ್ನ ನಾವು ಸರಿಯಾಗಿ ಕಂಟ್ರೋಲ್ ಇರ್ಬೇಕಾದ್ರೆ ಅಸೋಸಿಯೇಷನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಇದು ಭರತ್ ಮಹಾರಾಜ್ ಅವರ ಒಂದು ಕಥೆಯಿಂದ ನಾವು ಅರ್ಥ ಮಾಡ್ಕೊಬಹುದು. ಅಂದ್ರೆ ನಾವು ಅವ್ರ ಬಗ್ಗೆ ಹೇಳುವಾಗಿಲ್ಲ, ಅವರು ತುಂಬಾ ಅಂದ್ರೆ ಉತ್ತಮ ಇದ್ರಲ್ಲಿ ಇದ್ರು. ಅಂದ್ರೆ ಭಕ್ತಿಯಲ್ಲಿ 8ನೇ ಒಂದು ಸ್ಟೇಜ್ ಅಲ್ಲಿ ಇದ್ರು. ಲೈಕ್ ಒಟ್ಟು ಭಕ್ತಿಯಲ್ಲಿ 9 ವಿಧ: ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ರುಚಿ, ಆಸಕ್ತಿ, ನಿಷ್ಠಾ, ಭಾವ, ಪ್ರೇಮ. ಸೊ ಭಾವ ಸ್ಟೇಜ್ ಅಲ್ಲಿ ಇದ್ರು ಅವರು. ಸೊ ಅಂದ್ರೆ ಶ್ರದ್ಧಾ ಅಂತ ಹೇಳಿದ್ರೆ ಏನು ಅಂದ್ರೆ, ಈಗ ನಾವು ಈಗ ನೀವೆಲ್ಲ ಈಗ ಶ್ರದ್ಧಾ ಸ್ಟೇಜ್ ಅಲ್ಲಿ, ಈಗ ನಾವೆಲ್ಲರೂ ಶ್ರದ್ಧಾ ಸ್ಟೇಜ್ ಅಲ್ಲಿ ಇದೀವಿ. ಅಂದ್ರೆ ನಮಿಗೊಂದು ನಂಬಿಕೆ, ಅಂದ್ರೆ ಒಂದು ಭಗವದ್ಗೀತೆ ಕಲಿಬೇಕು ಅಂತ ಹೇಳಿ ಒಂದು ಆ ಶ್ರದ್ಧೆಯಿಂದ ಬಂದಿದ್ದೀರಾ ಎಲ್ಲರೂ. ಸೊ ಅದು ಶ್ರದ್ಧಾ. ಸೊ ಶ್ರದ್ಧಾ ಆದ್ಮೇಲೆ ಭಜನ ಕ್ರಿಯಾ ಅಂತ ಹೇಳಿದ್ರೆ, ಈಗ ಕೃಷ್ಣನ ಒಂದು ಪಾಸ್ಟ್ ಟೈಮ್ಸ್ ಇರ್ಬೋದು, ಅಂದ್ರೆ ಲೀಲೆಗಳನ್ನ ಕೇಳುವಂಥದ್ದು ಅಥವಾ ಭಗವದ್ಗೀತೆ ಕೇಳುವಂಥದ್ದು, ಅದೆಲ್ಲ ಶ್ರದ್ಧಾ. ಸೆಕೆಂಡ್ ಒನ್ ಸಾಧು ಸಂಘ ಅಂತ ಹೇಳಿದ್ರೆ, ಈಗ ನಾವು ಆದಷ್ಟು ಒಂದು ಭಕ್ತರ ಸಂಘದಲ್ಲಿ ಇರುವಂತದ್ದು. ಲೈಕ್ ಈಗ ಈ 18 ದಿನ ಮುಗಿದ್ಮೇಲೆ ಕೂಡ ನೀವು ಇದೇ ಒಂದು ನಿಮ್ಮ ಜರ್ನಿ ಏನಿದೆ ಅದನ್ನ ನೀವು ಹೀಗೆ ಕಂಟಿನ್ಯೂ ಮಾಡ್ಬೇಕು, ಅಂದ್ರೆ ಅಲ್ಲಿಗೆ ಬಿಡಬಾರ್ದು ಇದನ್ನ. ಸೊ ಅದು ಸಾಧು ಸಂಘ. ಯಾಕೆ ಅಂತ ಹೇಳಿದ್ರೆ ಅಸೋಸಿಯೇಷನ್ ತುಂಬಾ ಇಂಪಾರ್ಟೆಂಟ್. ನಮಗೆ ಒಂದು ಅದು ಉತ್ಸಾಹ ಕೊಡುತ್ತೆ. ಉತ್ಸಾಹ ನಿಶ್ಚಯ ಧೈರ್ಯ ತತ್ತತ್ ಕರ್ಮ ಪ್ರವರ್ತನಾತ್. ಸೊ ಏನಂತ ಹೇಳಿದ್ರೆ ಅದು ಉತ್ಸಾಹ ಬೇಕಂದ್ರೆ ಡಿವೋಷನಲ್ ಸರ್ವಿಸಸ್ ಅಲ್ಲಿ ನಮಗೆ ಉತ್ಸಾಹ ಇಲ್ಲ ಅಂದ್ರೆ ಮಾಡಕ್ ಆಗಲ್ಲ. ಸೊ ನಮಗೆ ಆ ಅಸೋಸಿಯೇಷನ್ ಇದ್ದಾಗ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ ಅಂತ ಹೇಳಿದ್ರೆ ಕೇಳುವಂಥದ್ದು, ಭಗವದ್ಗೀತೆ, ಭಾಗವತಂ ಇದನ್ನೆಲ್ಲ ಕೇಳುವಂಥದ್ದು. ಮತ್ತೆ ಅನರ್ಥ ನಿವೃತ್ತಿ ಅಂತ ಹೇಳಿದ್ರೆ, ನಮಗೆ ಯಾವಾಗ ನಾವು ಹರೇ ಕೃಷ್ಣ ಮಹಾಮಂತ್ರನ ಹೇಳ್ತಾ ಬರ್ತೀವಿ, ಅಂದ್ರೆ ನಮ್ಗೆ ಯಾವಾಗ ಒಂದು ಅದರ ದೃಢವಾದ ಒಂದು ಇದು ಬರುತ್ತೆ. ಸೊ ಅದರಿಂದ ನಮಗೆ ಮಾಡ್ತಾ ನಮ್ಮಲ್ಲಿರೋ ಎಲ್ಲ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ, ಮೋಹ ಎಲ್ಲಾನು ಕಮ್ಮಿ ಆಗುತ್ತೆ. ಅಂದ್ರೆ ಎಲ್ಲ ಪರಿಹಾರ ಆಗುತ್ತೆ. ಮತ್ತೆ ನಮಗೆ ಜೀವನದಲ್ಲಿ ಬೇಡದೇ ಇರೋದೆಲ್ಲ, ಅಂದ್ರೆ ನಮಗೆ ಲೈಫಲ್ಲಿ ಈಗ ಏನ್ ಬೇಕು ಏನ್ ಬೇಡ ಅನ್ನೋದು ಗೊತ್ತಿಲ್ಲ. ಲೈಕ್ ಎಲ್ಲ ಅಂದ್ರೆ ಅನ್ವಾಂಟೆಡ್ ಡಿಸೈರ್ಸ್ ಅಂತ ಹೇಳ್ತಾರಲ್ಲ, ನಮಗೆ ಸರಿಯಾಗಿ ಲೈಫಲ್ಲಿ ಬೇಕಾಗಿರೋದಂಥದ್ದು ಮಾತ್ರ ಏನ್ ಬೇಕು, ಆ ಕ್ಲಾರಿಟಿ ಇಲ್ಲ ನಮಗೀಗ. ಸೊ ಎಲ್ಲ ಕಂಡಿದ್ದೆಲ್ಲ ಬೇಕು ಅಂತ ಆಗ್ತಾ ಇರುತ್ತೆ. ಸೊ ಅದೆಲ್ಲ ಕಡಿಮೆ ಆಗುತ್ತೆ ನಮಗೆ ಗೊತ್ತೇ ಆಗ್ತಿದಂಗೆ. ಲೈಕ್ ಅದಕ್ಕೆ ಅನರ್ಥ ನಿವೃತ್ತಿ ಸ್ಟೇಜ್. ಅಂದ್ರೆ ಈ 3 ಅದೆಲ್ಲ ಪ್ರೋಸೆಸ್ ತರ, ಅದು ಒಂದಾದ್ಮೇಲೆ ಒಂದು: ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ. ಮತ್ತೆ ಅನರ್ಥ ನಿವೃತ್ತಿ, ಆಸಕ್ತಿ ಅಂದ್ರೆ ನಿಷ್ಠಾ. ಸೊ ನಿಷ್ಠಾ ಅಂತ ಹೇಳಿದ್ರೆ ನಾವು ಯಾವಾಗ ಇದು ಅನರ್ಥ ನಿವೃತ್ತಿ ಆಗತ್ತೆ, ಆಮೇಲೆ ನಮಗೆ ಅದರಲ್ಲಿ ಒಂದು ರುಚಿ ಬರಕ್ ಸ್ಟಾರ್ಟ್ ಆಗುತ್ತೆ. ಲೈಕ್ ಈಗ ನಾನು ಫಸ್ಟಿಗೆ ನಮಗೆ 1 ರೌಂಡ್ ಚಾಂಟಿಂಗ್ ಮಾಡೋದನ್ನು ತುಂಬಾ ಕಷ್ಟ ಆಗುತ್ತೆ, ಯಾಕಂದ್ರೆ ನಮಗೆ ಅದರಲ್ಲಿ ಟೇಸ್ಟ್ ಇಲ್ಲ. ಬಟ್ ಮಾಡ್ತಾ ನಾವು ಯಾವಾಗ 16 ರೌಂಡ್ಸ್ ಎಲ್ಲ ಮಾಡಕ್ಕೆ ಒಂದು ಡಿಸಿಪ್ಲಿನ್ ಆಗಿ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಅಂದ್ರೆ ನಿಷ್ಠಾ ಅಂತ ಹೇಳಿದ್ರೆ ಆ ಒಂದು ಡಿಸಿಪ್ಲಿನ್ ಬರುತ್ತೆ ನಮಗೆ. ಸೊ ಎವ್ರಿ ಡೇ ನಾನು ಮಾಡ್ಬೇಕು, ಚಾಂಟಿಂಗ್ ಮಾಡ್ಬೇಕು, ಅಥವಾ ನಾನು ಮಂಗಳಾರತಿ ಅಟೆಂಡ್ ಮಾಡ್ಬೇಕು, ಭಗವದ್ಗೀತೆ ಕೇಳ್ಬೇಕು, ಆ ನಿಷ್ಠಾ ರುಚಿ ಬರುತ್ತೆ. ರುಚಿ ಬಂದ್ಮೇಲೆ ನಾವು ಅದನ್ನ ನಿಷ್ಠಾ ಅಂದ್ರೆ ಡಿಸಿಪ್ಲಿನ್ ಆಗಿ ಮಾಡುವಂಥದ್ದು. ರುಚಿ ಅಂದ್ರೆ ಟೇಸ್ಟ್, ಅದರಲ್ಲಿ ನಮಗೊಂದು ರುಚಿ ಸಿಗುತ್ತೆ. ಮಾಡ್ತಾ ನಮಗೆ ಅದರಲ್ಲಿ ರುಚಿ ಸಿಗುತ್ತೆ ಹೆಸರಲ್ಲಿ. ಆಮೇಲೆ ನಿಷ್ಠಾ, ಮತ್ತೆ ಆಸಕ್ತಿ ಬರುತ್ತೆ, ಅಂದ್ರೆ ಇನ್ನೂ ಜಾಸ್ತಿ ಮಾಡೋಣ ಅಂತ ಹೇಳುವಂತ ಒಂದು ಆಸಕ್ತಿ. ಮತ್ತೆ ಭಾವ ಮತ್ತೆ ಪ್ರೇಮ. ಸೊ ಭಾವ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಲವ್ ಅಂತ ದೇವ್ರ ಕೃಷ್ಣನ್ ಜೊತೆ. ಪ್ರೇಮ ಅಂತ ಹೇಳಿದ್ರೆ ಅದು ಹೈಯೆಸ್ಟ್. ಸೊ ಇವರು ಭರತ್ ಮಹಾರಾಜು ಅವರು ದೊಡ್ಡ ಅಂದ್ರೆ ರಾಜ ಆಗಿರ್ತಾರೆ. ಆಕ್ಚುಲಿ ಇವ್ರು ಭರತ್ ಮಹಾರಾಜಿಂದಾನೇ ನಮ್ಮ ದೇಶಕ್ಕೆ ಭಾರತ ಅನ್ನೋ ಹೆಸರು ಬಂದಿದ್ದು, ಭರತ್ ಮಹಾರಾಜಿಂದ. ಸೊ ಅವರು ಎಲ್ಲ ಅಂದ್ರೆ ತುಂಬಾ ಅವರು ಅಂದ್ರೆ ಅವರ ಪ್ರಜೆಗಳೆಲ್ಲ ಎಷ್ಟು ಇಷ್ಟ ಪಡ್ತಾ ಇದ್ರು ಅಂತ ಹೇಳಿದ್ರೆ, ಅವರು ರಾಮ ಹೇಗೆ ಅಯೋಧ್ಯೆನ ನೋಡ್ಕೊಳ್ತಾ ಇದ್ರು, ಸೊ ಅಲ್ಲಿ ಪ್ರಜೆಗಳು ಎಷ್ಟು ಇಷ್ಟ ಪಡ್ತಾ ಇದ್ರು ಹಾಗೆ ಇಷ್ಟ ಪಡ್ತಾ ಇದ್ರಂತೆ ಭರತ್ ಮಹಾರಾಜನ. ಅಷ್ಟು ಒಂದು ಅಂದ್ರೆ ಭರತ್ ಮಹಾರಾಜ್ ಮೇಲೆ ಪ್ರಜೆಗಳಿಗೆ ತುಂಬಾ ಇಷ್ಟ ಇತ್ತು. ಹಾಗೆ ಅವರಿಗೆ ಅಂದ್ರೆ ಸಣ್ಣ ವಯಸ್ಸು ಮತ್ತೆ ಹೆಂಡತಿ ಮಕ್ಕಳನ್ನೆಲ್ಲ ಅವರು ಆ ವಯಸ್ಸಲ್ಲೇ ಬಿಟ್ಟು, ಅಂದ್ರೆ ಅವರು ಕಂಪ್ಲೀಟ್ ಆಗಿ ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತೀನಿ ಅಂತ ಹೇಳಿ ಅವರೆಲ್ಲ ಬಿಟ್ಟು ಕಾಡಿಗೆ ಬರ್ತಾರೆ.
ಅಂದ್ರೆ ಸಮಾಧಿಗೆ ಹೋಗುವಂಥದ್ದು. ನೆಕ್ಸ್ಟ್ ಸ್ಟೇಜ್ ಸಮಾಧಿ, ಅಂದ್ರೆ ಕೃಷ್ಣನ ಇದ್ರಲ್ಲಿ ಧ್ಯಾನದಲ್ಲೇ ಸಮಾಧಿ ಆಗುವಂಥದ್ದು. ಸೊ ಆ ಸ್ಟೇಜಿಗೆ ಹೋಗ್ಬೇಕಿತ್ತು ಅವ್ರು. ಸೊ ಅವ್ರು ಎಲ್ಲ ಬಿಟ್ಟು ಕಾಡಿಗೆ ಬರ್ತಾರೆ. ಕಾಡಲ್ಲಿ ಬಂದಾಗ ಅವರು ಯಾಗ ಎಲ್ಲ ಮಾಡೋ ಟೈಮಲ್ಲಿ ಒಂದ್ಸರ್ತಿ ಏನಾಗುತ್ತೆ, ಅವರಿಗೆ ಒಂದು ಜಿಂಕೆ ಒಂದು ನದಿ ಹತ್ರ ಓಡ್ಕೊಂಡ್ ಅಂದ್ರೆ ಅದರ ಪ್ರಾಣ ಅಂದ್ರೆ ಪ್ರಾಣಕ್ಕೆ ತುತ್ತಾಗಿರುತ್ತೆ. ಅಂದ್ರೆ ಒಂದು ಯಾವ್ದೋ ಒಂದು ಮೃಗ ಅದನ್ನ ಅಟ್ಟಿಸ್ಕೊಂಡ್ ಬರ್ತಾ ಇರುತ್ತೆ. ಸೊ ಅದು ಇವ್ರು ನೋಡ್ತಾರೆ, ಅದು ಅಟ್ಟಿಸ್ಕೊಂಡ್ ಬಂದು ಅಲ್ಲಿ ಅದು ಅಂದ್ರೆ ಆಲ್ಮೋಸ್ಟ್ ಲೈಕ್ ಅರ್ಧ ಜೀವ ಹೋದಾಗ ಆಗಿರುತ್ತೆ, ಅದು ನೀರಲ್ಲಿ ಬೀಳುತ್ತೆ. ಅಂದ್ರೆ ಅದು ಪ್ರೆಗ್ನೆಂಟ್ ಇರುತ್ತೆ ಅದು ಜಿಂಕೆ. ಸೊ ಅದೇನಾಗುತ್ತೆ, ಅದು ಬಿದ್ದಿದ ತಕ್ಷಣ ಆಮೇಲೆ ಇವನು ಅದನ್ನ ಅವರು ಹೊರಗೆ ತೆಗಿತಾರೆ. ಅದೇನಾಗುತ್ತೆ, ಅದು ತಾಯಿ ತೀರ್ಕೊಂಡ್ ಬಿಡುತ್ತೆ, ಅಂದ್ರೆ ಅದು ಜೀವ ಹೋಗುತ್ತೆ, ಆದ್ರೆ ಮರಿಗೆ ಜನನ ಕೊಡುತ್ತೆ. ಸೊ ಆ ಮರಿನ ನೋಡಿ ಇವ್ರಿಗೆ ಅನುಕಂಪ, ಯಾಕಂದ್ರೆ ಭಕ್ತರಿಗೆ ಹಾಗೆ ಮನಸ್ಸು ತುಂಬಾ ಮೃದು ಇರುತ್ತೆ. ಸೊ ಅವರಿಗೆ ಕರ್ಕೊಂಡ್ ಬರ್ತಾರೆ, ಅದನ್ನ ಮರಿನ ಕರ್ಕೊಂಡ್ ಬಂದು ಮತ್ತೆ ಅದೇನಾಗುತ್ತೆ ಅಂತ ಹೇಳಿದ್ರೆ, ಅವ್ರು ಕರ್ಕೊಂಡ್ ಬಂದಿದ್ದು ಸರಿ, ಅವ್ರ ಏನ್ ಮಾಡ್ಬೇಕಿತ್ತು ಅಂದ್ರೆ ಅವರು ಅದರ ಜೊತೆ ಬಟ್ ತುಂಬಾ ಬಾಂಧವ್ಯ ಜಾಸ್ತಿಯಾಗಿ ಅಟ್ಯಾಚ್ಮೆಂಟ್ ಜಾಸ್ತಿ ಆಗೋಗುತ್ತೆ ಅವರಿಗೆ. ಸೊ ಎಷ್ಟೊತ್ತಿಗೂ ಅವರಿಗೆ ಜಿಂಕೆದೆ ಚಿಂತೆ, ಅಂದ್ರೆ ಕಾಣಿಸಿಲ್ಲ ಅಂದ್ರೆ ಎಲ್ಲಿ ಹೋಯ್ತು, ಅವರು ಬಂದಿದ್ದ ಉದ್ದೇಶನೇ ಅವರಿಗೆ ಮರ್ತೋಗುತ್ತೆ. ಅಂದ್ರೆ ಬಂದಿದ್ದವರು ದೇವರ ಇದ್ರಲ್ಲೇ ಫುಲ್ಲು ಧ್ಯಾನ ಮಾಡಿ ಸಮಾಧಿಗೆ ಹೋಗ್ಬೇಕು ಅಂತ, ಬಟ್ ಅವರಿಗೆ ಜಿಂಕೆಯಿಂದಾಗಿ ಅವರು ಉದ್ದೇಶ ಮರ್ತೋಗುತ್ತೆ. ಅಂದ್ರೆ ಒಂದ್ಸರ್ತಿ ಏನಾಗುತ್ತೆ, ಅವರು ಜಿಂಕೆ ಕಾಣದೇ ಇಲ್ಲ, ಅದನ್ನ ಹುಡ್ಕೊಂಡು ಹೋಗ್ತಾರೆ. ಹುಡ್ಕೊಂಡು ಹೋದಾಗ ಅವ್ರು ಬೆಟ್ಟದ ಮೇಲಿಂದ ಬಿದ್ದು ಅವರ ಜೀವ ಹೋಗುತ್ತೆ. ಸೊ ಕೃಷ್ಣ 8ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಲೈಕ್ ಯಾರು ಸಾಯೋ ಟೈಮಲ್ಲಿ ಏನ್ ನೆನ್ಸ್ಕೊಳ್ತಾರೋ ಅದೇ ಒಂದು ದೇಹ ಸಿಗುತ್ತೆ ಮನುಷ್ಯರಿಗೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಸೊ ಅದೇ ತರ ಅವರು ಸಾಯ್ಬೇಕಾದ್ರೆ ಅವರಿಗೆ ಜಿಂಕೆದ್ದೇ ಇತ್ತು ಯೋಚನೆ. ಸೊ ಹಾಗಾಗಿ ಅವರು ಸತ್ ಮೇಲೆ ಜಿಂಕೆ ನೆಕ್ಸ್ಟ್ ಜನ್ಮಕ್ಕಾಗುವಾಗ ಜಿಂಕೆ ಆಗ್ತಾರೆ ಭರತ್ ಮಹಾರಾಜ್. ಸೊ ಅವ್ರಿಗೆ ಏನಂದ್ರೆ ಅವ್ರು ಅಷ್ಟು ಭಕ್ತಿ ಸೇವೆ ಮಾಡಿರೋದ್ರಿಂದ ಕೃಷ್ಣ ಅವರಿಗೆ ನೆನಪಿನ ಶಕ್ತಿ ಕೊಡ್ತಾನೆ. ಅಂದ್ರೆ ಓಕೆ, ನಾನ್ ಹಿಂದಿನ ಜನ್ಮದಲ್ಲಿ ಈ ತರ ಆಗಿತ್ತು ಅಂತ ಹೇಳಿ ಅವರಿಗೆ ಆ ನೆನಪಿನ ಶಕ್ತಿ ಜಿಂಕೆ ಇದ್ರಲ್ಲಿ ಇದ್ರುನು. ಆಕ್ಚುಲಿ ಏನಂತ ಹೇಳಿದ್ರೆ, ಬೇರೆ ಜನರಲ್ ಆಗಿ ಹೇಳೋದಾದ್ರೆ, ಪ್ರಾಣಿಗಳಿಂದ ಡೈರೆಕ್ಟ್ ಆತರ ನಾವು ಅಂದ್ರೆ ದೇವ್ರ ಹತ್ರ ಹೋಗೋಗಾಗ್ಲಿ ಅದು ಸಾಧ್ಯ ಇಲ್ಲ. ಅಂದ್ರೆ ಮನುಷ್ಯ ಜನ್ಮ ಆಗಿನೇ ಬರ್ಬೇಕು. ಬಟ್ ಕೆಲವರು ಅಂದ್ರೆ ಎಂತ ಶುದ್ಧ ಭಕ್ತರ ಇದ್ರಲ್ಲಿ ಕೃಷ್ಣ ಆತರ ಇಂಟರ್ಫಿಯರ್ ಆಗ್ತಾರೆ. ಬಟ್ ಇದ್ರಲ್ಲಿ ಏನಂತ ಹೇಳಿದ್ರೆ, ಅವನಿಗೆ ಜ್ಞಾಪಕ ಶಕ್ತಿ ಇತ್ತು ಜಿಂಕೆಗೆ. ಸೊ ಆ ಜಿಂಕೆ ಏನ್ ಮಾಡ್ತಾ ಇತ್ತು ಅಂದ್ರೆ, ಅಲ್ಲಿ ಒಂದು ದೇವಸ್ಥಾನ ಇತ್ತು, ಆ ದೇವಸ್ಥಾನದ ಹತ್ರ ಹೋಗಿ ಯಾವಾಗ್ಲೂ ಕಥೆಗಳನ್ನ ಕೇಳ್ತಾ ಇತ್ತು. ಅಲ್ಲಿ ಭಾಗವತಮ ಎಲ್ಲ ಆಗ್ತಾ ಇತ್ತು. ಸೊ ಅದನ್ನ ಕೇಳೋದು, ಮತ್ತೆ ಅಲ್ಲಿದು ಪ್ರಸಾದ ತಿನ್ನುವಂಥದ್ದು, ಹಾಗೆಲ್ಲ ಮಾಡ್ತಾ ಇತ್ತು ಜಿಂಕೆ. ಮತ್ತೆ ಅದರ ಮುಂದಿನ ಜನ್ಮ ಜಡಭರತ ಅಂತ ಹೇಳಿ ಅವನು ಕಿವುಡ ಮತ್ತೆ ಮೂಗ. ಸೊ ಯಾರ ಹತ್ರ ಮಾತಾಡ್ತಾ ಇರಲ್ಲ ಅವನು, ಅಂದ್ರೆ ಕಿವುಡ ಮತ್ತೆ ಮೂಗ ಅಲ್ಲ, ನಟಿಸ್ತಾ ಇರ್ತಾನ ಅವನು. ಅಂದ್ರೆ ಅವನಿಗೆ ಗೊತ್ತಾಗಿರುತ್ತೆ, ಅಂದ್ರೆ ಆ ಜನ್ಮದಲ್ಲಿ ಅವನಿಗೆ ಎರಡೂ ನೆನಪಿರುತ್ತೆ, ನಾನು ಮೊದ್ಲು ಭರತ ಆಗಿದ್ದೆ ಮತ್ತೆ ಜಿಂಕೆ ಆಗಿದ್ದೆ. ಸೊ ಈಗ ನಾನು ಯಾವುದೇ ರೀತಿಯಲ್ಲಿ ನಾನು ಇದರಿಂದ ಅಂದ್ರೆ ದೇವರ ಒಂದು ಸ್ತುತಿ ಮಾಡ್ಕೊಂಡು ದೇವರ ಒಂದು ನೆನಪಲ್ಲೇ ಇರ್ಬೇಕು, ನಾನು ಬೇರೆ ಯಾವ್ದು ನನಗೆ ಜೀವನದಲ್ಲಿ ಬೇಡ ಅಂತ ಹೇಳಿ ಅದೊಂದು ತುಂಬಾ ಸೀರಿಯಸ್ ಆಗಿರ್ತಾನೆ. ಹಾಗಾಗಿ ಅವನು ಯಾರ ಹತ್ರ ಮಾತಾಡಲ್ಲ. ಎಲ್ಲರೂ ಅನ್ಕೊಂಡಿರ್ತಾರೆ ಇವ್ನು ಮೂಗ, ಇವನಿಗೆ ಮಾತು ಬರಲ್ಲ ಅಂತ. ಮನೆಯಲ್ಲೂ ಯಾರು ಬೆಲೆ ಕೊಡಲ್ಲ. ಅಂದ್ರೆ ಯಾವ್ದೋ ಒಂದು ಹರಿದೋಗಿರೋ ಬಟ್ಟೆ ಎಲ್ಲ ಹಾಕೊಂಡು ಹಾಗೆ ಎಲ್ಲೆಲ್ಲೋ ಬಿದ್ದಿರೋ ತರ ಹಾಗಿರ್ತಾನ ಅವನು. ಅಂದ್ರೆ ಏನೋ ಕೈ ಸಿಕ್ಕಿದ್ದು ತಿನ್ನುವಂಥದ್ದು, ಅಂದ್ರೆ ಯಾವುದೇ ಒಂದು ಅಂದ್ರೆ ಪರಮಹಂಸ ತರ ಲೆವೆಲ್ ಅಲ್ಲಿ ಅಂದ್ರೆ ಇರ್ತಾನವನಾಗ. ಸೊ ಹಾಗಾಗಿ ಒಂದ್ಸತಿ ಏನಾಗುತ್ತೆ, ಒಬ್ಬ ರಾಜ ರಹೋಗುಣ ಅಂತ ಹೇಳಿ ಅದೇ ದಾರಿಲಿ ಅವನ್ನ ಪಲ್ಲಕ್ಕಿಲಿ ಕೂರ್ಸ್ಕೊಂಡು ರಾಜನ ಬರ್ತಾ ಇರ್ತಾರೆ. ಸೊ ಅವನೇನ್ ಮಾಡ್ತಾನೆ, ಆಗ ಪಲ್ಲಕ್ಕಿ ಹೊರ್ಬೇಕಾದ್ರೆ ಜನ ಅಂದ್ರೆ ಕಮ್ಮಿ ಇರ್ತಾರೆ. ಸೊ ಏನಾಗುತ್ತೆ, ಇನ್ನೊಬ್ಬ ಬೇಕಿರುತ್ತೆ. ಆಗ ಅವರು ಕರೀತಾರೆ ಜೋರಾಗಿ, ಜಡ ಭರತ ಬಾ ಇಲ್ಲಿ ಅಂತ. ಅಂದ್ರೆ ನೀನು ಹೇಗಾದ್ರೂ ನೀನು ಉಪಯೋಗಕ್ಕಿಲ್ಲ, ಇದಕ್ಕಾದ್ರೂ ನೀನು ಬಾ, ಒಂದು ಹೆಗಲ್ ಕೊಡು ಅಂತ ಹೇಳಿ ಕರೀತಾರೆ. ಸೊ ಅವ್ನ್ ಬರ್ತಾನೆ. ಸೊ ಅವ್ನ್ ಬಂದು ಹೆಗಲ್ ಕೊಡ್ತಾನೆ. ಸೊ ತಗೊಂಡು ಹೋಗ್ತಾ ಇರುವಾಗ ಏನಾಗುತ್ತೆ, ಅವನು ದಾರಿಲಿ ಒಂದು ಇರುವೆ ನೋಡ್ತಾನೆ. ಅಂದ್ರೆ ಈ ಪರಮಹಂಸರು ಅಂತ ಹೇಳಿದ್ರೆ ಅವರಿಗೆ ಭೇದ ಭಾವ ಇಲ್ಲ. ಒಂದು ಇರುವೆ ಆಗಿರ್ಲಿ, ಅಂದ್ರೆ ಎಲ್ಲರಲ್ಲೂ ಅವರು ಪರಮಾತ್ಮ ನೋಡ್ತಾರೆ, ಅಂದ್ರೆ ಆತ್ಮ ಇರೋದನ್ನ ನೋಡ್ತಾರೆ ಅವರು. ಸೊ ಅವ್ರೇನ್ ಮಾಡ್ತಾನೆ, ಅವನು ಕಾಲು ಒಂಚೂರು ಸಡಿಲ್ಸ್ತಾನೆ, ಅಂದ್ರೆ ಪಕ್ಕಕ್ಕೆ ಇಡ್ತಾನೆ, ಇರುವೆ ಸಾಯುತ್ತೆ ಅಂತ ಹೇಳೋ ಒಂದು ಉದ್ದೇಶ. ಆಗೇನಾಗುತ್ತೆ, ಅದು ಪಲ್ಲಕ್ಕಿ ಆಡುತ್ತೆ. ಸೊ ಆಡಿದ ತಕ್ಷಣ ಅವನು ರಾಜನಿಗೆ ಕೋಪ ಬರುತ್ತೆ, ರಹುಗುಣನಿಗೆ. ಸೊ ಅವನು ಜೋರು ಬೈತಾನೆ ಇವರಿಗೆ ಜಡ ಭರತನಿಗೆ, ನಿನಗೇನಾದ್ರೂ ಬುದ್ಧಿ ಇದೆಯಾ ಅಂತ ಹೇಳಿ ಬೈತಾನೆ. ಸೊ ಆಗ ಮೊದಲನೇ ಸರ್ತಿ ಅವನು ಬಾಯ್ ಬಿಡುವಂಥದ್ದು ಜಡ ಭರತ. ಆಮೇಲೆ ಅವನು ಅಂದ್ರೆ
ತುಂಬಾ ಜ್ಞಾನ ಹೇಳ್ತಾನಂತೆ ಅವನ ರಾಜನಿಗೆ. ಅಂದ್ರೆ ಎಷ್ಟು ಮಾತಾಡ್ತಾನೆ ಅಂತ ಹೇಳಿದ್ರೆ ಅಂದ್ರೆ ತತ್ವಜ್ಞಾನದ ಬಗ್ಗೆ. ಮತ್ತೆ ರಾಜ ಅವನ ಶಿಷ್ಯ ಆಗ್ತಾನೆ, ಶಿಷ್ಯಾಗಿ ಅವನ ಸ್ವೀಕಾರ ಮಾಡ್ಕೊಳ್ತಾನೆ ಅಂತ. ಸೊ ಹಾಗೆ ಅದು ಭರತ್ ಮಹಾರಾಜ್ ಕತೆ. ಸೊ ಅಂತ ಹೇಳಿದ್ರೆ ನಾವ್ ಇದ್ರಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಅಂದ್ರೆ ಇದು ಹೇಗೆ ನಮಗೆ ಸಾಧ್ಯ ಅಂದ್ರೆ ಯಾವಾಗ್ಲೂನು ನಮಗೆ ಸಾಯೋ ಟೈಮಲ್ಲೇನೆ ನಮಗೆ ನೆನಪಾಗ್ಬೇಕು ಅಂದ್ರೆ ತುಂಬಾ ಕಷ್ಟ. ಸೊ ಹಾಗಾಗಿ ಯಾವಾಗ್ಲೂ ನೆನಪಾಗ್ಬೇಕಾದ್ರೆ ನಾವು ಆಧ್ಯಾತ್ಮಿಕ ಇದ್ರಲ್ಲಿ ತೊಡಗಿದ್ರೆ ಮಾತ್ರ ಅದು ಸಾಧ್ಯ. ಇಲ್ಲಾಂದ್ರೆ ಬರೇ ಸಾಯೋ ಟೈಮಲ್ಲಿ ನಮಗೆ ಕೃಷ್ಣನ ನೆನಪಾಗ್ಬೇಕು ಅಂದ್ರೆ ಆಗಲ್ಲ. ಇಲ್ಲಾಂದ್ರೆ ನಾವ್ ಏನು ನೆನ್ಪು ಮಾಡ್ಕೊಳ್ತೀವೋ ಅದೇ ಜನ್ಮ ನಮಗೆ ಮುಂದಿನ ಜೀವನದಲ್ಲಿ ಸಿಗುತ್ತೆ. ಯಸ್ತ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೇರ್ಜುನ ಕರ್ಮೇಂದ್ರಿಯೈ ಕರ್ಮ ಯೋಗಂ ಅಸಕ್ತ ಸ ವಿಶಿಷ್ಯತೆ. ಇದಕ್ಕೆ ಪ್ರತಿಯಾಗಿ ಪ್ರಾಮಾಣಿಕನಾದ ಮನುಷ್ಯನು ಕ್ರಿಯಾಶೀಲಿಗಳಾದ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮಯೋಗವನ್ನು ಅನಾಸಕ್ತನಾಗಿ ಪ್ರಾರಂಭಿಸಿದರೆ ಅವನು ಎಷ್ಟೋ ಉತ್ತಮ. ಸೊ ಕೃಷ್ಣ ಹೇಳ್ತಾ ಇದ್ದಾನೆ, ಸೊ ಹೀಗೆ ಒಂದು ಅಂದ್ರೆ ಮನ್ಸೆಲ್ಲ ಇಂದ್ರಿಯ ಸುಖದಲ್ಲಿದ್ದು ಬೇರೆ ಹೋಗಿ ಅಲ್ಲಿ ಸನ್ಯಾಸ ತರ ಒಂದು ನಾಟಕ ಮಾಡೋದಕ್ಕಿಂತ ನೀನು ನಿನ್ನ ಕರ್ಮಗಳನ್ನ ಮಾಡು. ಅಂದ್ರೆ ನಾವ್ ಯಾವ್ಯಾವ ಕೆಲ್ಸಗಳು ನಮಗೆ ಇದೆ ಅಂದ್ರೆ ನಾವೀಗ ಎಲ್ಲರೂ ಕೆಲ್ಸದಲ್ಲಿ ಇರೋರೆ. ಸೊ ಬೆಳಿಗ್ಗೆ ಎದ್ದು ಹೋಗ್ಬೇಕು ಮಾಡುವಂಥದ್ದೆಲ್ಲ ಕೆಲ್ಸಗಳು ಮಾಡಿ, ಬಟ್ ಅದ್ರ ಜೊತೆಗೆ ನೀನು ಕೃಷ್ಣ ಪ್ರಜ್ಞೆಯಲ್ಲಿ ನೀನು ಆ ಕೆಲ್ಸವನ್ನ ಮಾಡು. ಕೃಷ್ಣ ಪ್ರಜ್ಞೆಯಲ್ಲಿ ಆ ಕಾರ್ಯವನ್ನ ಮಾಡಿದ್ರೆ ಅವನು ಉತ್ತಮ ಅಂತ ಹೇಳಿ. ಅಂದ್ರೆ ಇದ್ರಲ್ಲಿ ಪ್ರತಾಪ ರುದ್ರ ಅಂತ ರಾಜ, ಇದು ಚೈತನ್ಯ ಮಹಾಪ್ರಭುಗಳು ಅಂದ್ರೆ 500 ವರ್ಷದ ಹಿಂದೆ ಇದ್ದಿದ್ದು ಈ ರಾಜ. ಸೊ ಆಗ ಚೈತನ್ಯ ಮಹಾಪ್ರಭು ಟೈಮಲ್ಲಿ ಅಂದ್ರೆ ಜಗನ್ನಾಥ ಯಾತ್ರೆಯಲ್ಲಿ ಅವರು ಬೀದಿಗೆ ಬಂದು ಅವರು ಈ ತರ ಅದನ್ನ ಸ್ವಚ್ಛ ಮಾಡ್ತಾ ಇದ್ರು. ಅಂದ್ರೆ ಗುಡ್ಸೋದು ಎಲ್ಲ, ಅಂದ್ರೆ ರಾಜ ಅನ್ನೋ ಒಂದು ಭಾವನೆನೂ ಇಲ್ದೆ, ಆ ಒಂದು ಅಹಂ ಆಗ್ಲಿ ಒಂದು ಪ್ರೈಡ್ ಆಗ್ಲಿ ಇಲ್ದೆ ಅವರು ಬಂದು ಮಾಡ್ತಾ ಇದ್ರು. ಅಂದ್ರೆ ಅವರು ಉತ್ತಮ ಉದಾಹರಣೆ ಇದಕ್ಕೆ. ಸೊ ನೀನು ಆತ್ಮ ಎಂದು ತಿಳಿದು ನಿರ್ಲಿಪ್ತ ಚಿತ್ತನಿಂದ ನಿನ್ನ ಕರ್ತವ್ಯವನ್ನು ಮಾಡು. ಅಂದ್ರೆ ಕ್ಷತ್ರಿಯ ಧರ್ಮ ಏನು, ಯುದ್ಧ ಮಾಡುವಂಥದ್ದು. ಸೊ ನೀನು ನಿನ್ನ ಧರ್ಮನ ಮಾಡುವಂತ ಅಂದ್ರೆ ಇದ್ರಲ್ಲಿ ಪ್ರಭುಪಾದ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಲೈಕ್ ಹೇಗೆ ಈಗ ಕ್ಯಾಶಿಯರ್ ಈಗ ಬ್ಯಾಂಕ್ ಅಲ್ಲಿ ಹೋದ್ರೆ ಅವ್ರ ಎಷ್ಟು ಕ್ಯಾಶ್ ಇರುತ್ತೆ ಅಂದ್ರೆ ಅವ್ರಿಗೆ ಅದೇ ಕೆಲ್ಸ, ಬಟ್ ಆದ್ರೆ ಅವ್ರಿಗೆ ಅಟ್ಯಾಚ್ಮೆಂಟ್ ಇರಲ್ಲ. ಯಾಕಂದ್ರೆ ಅವ್ನಿಗೆ ಗೊತ್ತು ಅದು ಅವನಿಗೆ ಸಂಬಂಧಪಟ್ಟಿದ್ದಲ್ಲ, ಇದು ನಂದಲ್ಲ ಅಂತ ಗೊತ್ತು. ಸೊ ಹಾಗಾಗಿ ನವನಿಗೆ ಸಂಬಂಧಪಟ್ಟಿದ್ದಲ್ಲ ಅಂದ್ರೆ ಇದು ನಮ್ದು ಅಂತ ಆಗುವಾಗ ನಮಗೆ ಆ ಒಂದು ಅಟ್ಯಾಚ್ಮೆಂಟ್ ಬರುತ್ತೆ. ಬಟ್ ಹೊರಗಿನ ಕೆಲ್ಸಗಳು ಏನೇ ಇದ್ರು ಅದನ್ನ ಪ್ರಭುಪಾದ ಹೇಳ್ತಾರೆ, ನಾವು ವಿತೌಟ್ ಅಟ್ಯಾಚ್ಮೆಂಟ್ ಅಂದ್ರೆ ಡಿಸ್ಇಂಟ್ರೆಸ್ಟೆಡ್ ಆಬ್ಲಿಗೇಟರಿ ಡ್ಯೂಟಿ ಅಂದ್ರೆ ಮಾಡ್ಬೇಕು, ಆದ್ರೆ ಅದ್ರಲ್ಲಿ ತುಂಬಾ ಅಟ್ಯಾಚ್ ಆಗ್ಬಾರ್ದು. ಸೊ ಹೊರಗಿನ ಕೆಲಸಗಳನ್ನ ನಾವು ಆತರ ಮಾಡ್ಬೇಕು, ಬಟ್ ನಮ್ದು ಅಟ್ಯಾಚ್ ಎಲ್ಲಿ ಆಗ್ಬೇಕು, ನಮ್ಮ ಮನ್ಸೆಲ್ಲ ನಾವು ಕೃಷ್ಣನ ಒಂದು ಕಾರ್ಯಗಳಲ್ಲಿ ನಾವು ಅಟ್ಯಾಚ್ ಆಗ್ಬೇಕು ಅಂತ ಹೇಳಿ. ಸೊ ಈಗ ನಾವು ನೋಡಿರ್ತೀವಿ ಈ ತರ ಎಲೆ ಮೇಲೆ ಇದ್ರಲ್ಲಿ ನೀರ್ ಹೇಗೆ ಅಂಟಲ್ಲ, ಎಲೆಗೆ ನೀರ್ ಬಿದ್ರುನು ಎಲೆಯ ಮೇಲೆ ಅಂಟಲ್ಲ. ಹಾಗೆ ನಾವು ಇದೇ ಭೌತಿಕ ಜಗತ್ತಲ್ಲಿ ಇದ್ಕೊಂಡು ಆ ಕರ್ಮಗಳು ನಮಗೆ ಅಂಟಬಾರ್ದು ಅಂತ ಹೇಳಿದ್ರೆ ನಾವು ಅದಕ್ಕೆ ಅಟ್ಯಾಚ್ ಆಗಿರ್ಬಾರ್ದು ಅಂತ ಹೇಳಿ. ಶ್ಲೋಕ 9. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಗ ಸಮಾಚಾರ. ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು, ಇಲ್ಲವಾದರೆ ಕರ್ಮವು ಇಹ ಬಂಧನವನ್ನು ಸೃಷ್ಟಿ ಮಾಡುತ್ತದೆ. ಆದುದರಿಂದ ಕೌಂತೆಯ, ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನು ಮಾಡು. ಈ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗಿರುತ್ತೀಯೇ. ಸೊ ಅಂದ್ರೆ ನಾವ್ ಯಾವುದೇ ಕೆಲಸ ಮಾಡೋದಂದ್ರೆ ವೇದಗಳಲ್ಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ, ಕೃಷ್ಣ ಯಾವುದೇ ಒಂದು ವೇದಗಳ ಉದ್ದೇಶ ಕೃಷ್ಣನ ತೃಪ್ತಿ ಅಂದ್ರೆ ವಿಷ್ಣುನ ತೃಪ್ತಿ ಪಡಿಸ್ಬೇಕು ಅಂತ ಹೇಳಿ. ಸೊ ನಾವ್ ಯಾವುದೇ ಕಾರ್ಯ ಮಾಡಿದ್ರು ಅದು ದೇವರ ಒಂದು ತೃಪ್ತಿಗೋಸ್ಕರ ಮಾಡ್ಬೇಕು, ಇಲ್ಲ ಅಂದ್ರೆ ನಾವು ಕರ್ಮ ಬಂಧನದಲ್ಲಿ ಒಳಗಾಗ್ತೀವಿ. ಸೊ ಕಲಿಯುಗದಲ್ಲಿ ಮೇನ್ ಯಜ್ಞ ಅಂತ ಹೇಳಿದ್ರೆ ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂತ ಕೃಷ್ಣ ಹೇಳ್ತಾನೆ 10ನೇ ಅಧ್ಯಾಯದಲ್ಲಿ. ಅಂದ್ರೆ ಯಜ್ಞಗಳಲ್ಲಿ ನಾನು ಜಪ ಯಜ್ಞ. ಸೊ ಕಲಿಯುಗದಲ್ಲಿ ನಾವು ಜಪ ಮಾಡುವಂಥದ್ದು. ಸೊ ಇದು ಯಾಕೆ ಇಲ್ಲ ಅಂದ್ರೆ ಇಹ ಬಂಧನ, ಇಹ ಅಂತ ಹೇಳಿದ್ರೆ ಇಹ ಲೋಕ ಅಂತ ಹೇಳಿದ್ರೆ ಈ ಭೌತಿಕ ಜಗತ್ತು.
ಸೊ ಭೌತಿಕ ಜಗತ್ ಅಂದ್ರೆ ಕೃಷ್ಣ ಕೊಟ್ಟಿದ್ದಾನೆ, ಈ ಭೌತಿಕ ಜಗತ್ತಲ್ಲಿ ನಾವು ಹೇಗಿರ್ಬೇಕು, ಯಾವ ತರ ಒಂದು ಕರ್ಮ ಮಾಡ್ಬೇಕು ಅಂದ್ರೆ ವೇದಗಳಲ್ಲೂ ಕೊಟ್ಟಿರೋದೇನು ಅಂತಂದ್ರೆ ನಾವು ಕರ್ಮಕಾಂಡ ಆಕ್ಟಿವಿಟಿ ಅಂತ ಹೇಳಿದ್ರೆ ನಾವು ಯಾವ್ದೋ ಒಂದು ಈ ತರ ಒಂದು ಪೂಜೆ ಮಾಡಿದ್ರೆ ಹೀಗೊಂದು ಫಲ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಲೈಕ್ ಯಾವ ಒಂದು ಪೂಜೆ ಮಾಡಿದ್ರೆ ಒಂದು ಈ ತರ ಒಂದು ನಮಗೆ ಫಲಗಳು ಸಿಗುತ್ತೆ ಅಂತ ಇರುತ್ತೆ. ಸೊ ಹಾಗಾಗಿ ಆ ತರ ಮಾಡ್ಕೊಂಡು ಬಂದು ಕೊನೆಯಲ್ಲಿ ಅದು ಭಗವಂತನನ್ನೇ ಅಂದ್ರೆ ಸೇರೋ ತರ ಅಂದ್ರೆ ಬಟ್ ಆದ್ರೆ ಅದು ತುಂಬಾ ಲಾಂಗ್ ಪ್ರೊಸೆಸ್. ಸೊ ಆ ತರ ಮಾಡ್ಕೊಂಡ್ ಬಂದ್ರೆ ಯಾಕಂತ ಹೇಳಿದ್ರೆ ಇದು ದುಃಖಾಲಯ ಮತ್ತು ಅಶಾಶ್ವತ ಅಂತ ಹೇಳಿ ಇಹಲೋಕ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಯಾವಾಗಲೂ ಅಂದ್ರೆ ಅಶಾಶ್ವತವಾದದ್ದು, ಆದ್ರೆ ದುಃಖಗಳಿದೆ ಅಂತ ಕೃಷ್ಣ ಹೇಳ್ತಾನೆ. ಹಾಗಾಗಿ ಇಲ್ಲಿ ಯಾವ ತರ ಇದ್ರೆ ನಾವು ಬಂಧ ಮುಕ್ತರಾಗಿರ್ಬೋದು ಅಂದ್ರೆ ಯಜ್ಞಗಳನ್ನ ಮಾಡ್ಬೇಕು ಅಂತ ಹೇಳ್ತಾನೆ ಕೃಷ್ಣ. ಸೊ ಇದು ಯಜ್ಞ ಚಕ್ರ. ಸೊ ಕೃಷ್ಣನಿಂದ ವೇದಗಳು, ಕೃಷ್ಣ ಕೊಟ್ಟಿದ್ದು ವೇದಗಳನ್ನ, ಸೊ ವೇದಗಳಲ್ಲಿ ಏನ್ ಕೊಟ್ಟಿದೆ, ಕರ್ತವ್ಯಗಳು. ಸೊ ಕರ್ತವ್ಯಗಳು ಅಂದ್ರೆ ನಾವು ಯಜ್ಞ ಮಾಡ್ಬೇಕು. ಸೊ ಯಜ್ಞ ಮಾಡಿದ್ರೆ ಯಜ್ಞದಿಂದ ಮಳೆ ಆಗುವಂತದ್ದು. ಸೊ ಮಳೆಯಿಂದ ಬೆಳೆ ಮಾಡ್ತೀವಿ. ಸೊ ಆ ಬೆಳೆಯಿಂದ ನಾವು ಪದಾರ್ಥಗಳನ್ನ ಮಾಡಿ ದೇವರಿಗೆ ಅರ್ಪಿಸ್ಬೇಕು. ಸೊ ಇದು ಯಜ್ಞ ಚಕ್ರ ಅಂತ ಕೃಷ್ಣ ಹೇಳ್ತಾರೆ. ಸೊ ಈ ಯಜ್ಞ ಚಕ್ರ ಪ್ರಕಾರನೇ ಅಂದ್ರೆ ಇದು ಸೈಕಲ್ ತರ. ಸೊ ಮತ್ತೆ ನಾವು ದೇವರಿಗೆ ಅರ್ಪಿಸೋದು ಮತ್ತೆ ಹೀಗೆ ಅಂತ ಹೇಳಿದ್ರೆ ನಾವು ಯಾವುದೇ ಮಾಡಿದ್ರು ಅದನ್ನ ದೇವರಿಗೆ ಅರ್ಪಿಸಿದ್ರೆ ಮಾತ್ರ. ಯಾಕೆ ಅಂತ ಹೇಳಿದ್ರೆ ನಾವು ಅಂದ್ರೆ ಈಗ ಯಾಕೆ ನಾವು ದೇವರಿಗೆ ಅರ್ಪಿಸ್ಬೇಕು ಅಂತ ಹೇಳಿದ್ರೆ, ಈಗ ನಾವ್ ಏನೋ ಒಂದು ಲೈಕ್ ಹಣ್ಣು ಯಾವುದೇ ಒಂದು ಬೆಳೆದ್ರೆ ಅಂದ್ರೆ ನಾವು ಅದರಲ್ಲಿ ಈಗ ನೀರು ಯಾರು ಕೊಟ್ಟಿದ್ದು, ಭೂಮಿ ಕೃಷ್ಣ ಕೊಟ್ಟಿದ್ದೆ, ಮತ್ತೆ ಮಳೆ ಎಲ್ಲಿಂದ ಬಂತು, ಸೂರ್ಯನ ಬೆಳಕು ಎಲ್ಲಿಂದ ಬಂತು, ಎಲ್ಲ ಕೃಷ್ಣನಿಂದನೇ ಬಂದಿದ್ದು. ಸೊ ನಮ್ದು ಅಂತ ಏನಿಲ್ಲ. ಹಾಗಿರುವಾಗ ನಾವು ಕೃಷ್ಣನಿಗೆ ಕೊಡ್ಬೇಕು. ಸೊ ಹೇಗೆ ಅಂತ ಹೇಳಿದ್ರೆ ನಾವು ಮೊದ್ಲಿಗೆ ಸಕಾಮ ಕರ್ಮ ಅಂತ ಹೇಳಿದ್ರೆ ನಾವು ಒಂದು ಪಾರ್ಟ್ ಅಂದ್ರೆ ನಾವು ಏನು ನಾವು ಸಂಪಾದನೆ ಮಾಡಿರ್ತೀವಿ ಅದರಲ್ಲಿ ಸ್ವಲ್ಪ ಕೊಡುವಂಥದ್ದು. ಸೊ ಸ್ವಲ್ಪ ಅಂತ ಹೇಳಿದ್ರೆ ಈಗ ನಾವು ಮಾವಿನ ಹಣ್ಣು ಮರ ಹಾಕಿದ್ರೆ ಒಂದು 5-6 ವರ್ಷ ಆಗುತ್ತೆ ಬೆಳೆಯಕ್ಕೆ. ಸೊ 5-6 ವರ್ಷ ಆದ್ಮೇಲೆ ಅದು ಒಂದು ಹಣ್ಣು ಬಿಡುತ್ತೆ. ಸೊ ಹಣ್ಣು ಬಿಡುವಾಗ ನಾವು ಹಣ್ಣಲ್ಲಿ ಒಂದು ಪಾರ್ಟ್ ಅಂದ್ರೆ ಒಂದು 10% ಅಥವಾ ಒಂದು 10 ಹಣ್ಣು ದೇವ್ರಿಗೆ ಕೊಡುವಂಥದ್ದು, ಮತ್ತೆ ಇನ್ನು 90% ನಾವ್ ಇಟ್ಕೊಳ್ಳುವಂಥದ್ದು. ಸೊ ಅದು ಸಕಾಮ ಕರ್ಮ ಅಂದ್ರೆ ಸ್ವಲ್ಪ ಕೊಡ್ತಾ ಬರುವಂಥದ್ದು. ಅಂದ್ರೆ ಆಕ್ಚುಲಿ ನಾವು ಹೇಗೆ ಅಂತ ಹೇಳಿದ್ರೆ ಜೀವನದಲ್ಲಿ ಎಲ್ಲಾನು ಕೃಷ್ಣನಿಗೆ ಕೊಡ್ತಾ ಬರ್ಬೇಕು. ಅದು ಶುರು ಮಾಡುವಂಥದ್ದು ಅಂದ್ರೆ ಸ್ವಲ್ಪ ಕೊಡುವಂಥದ್ದು. ಮತ್ತೆ ನಿಷ್ಕಾಮ ಕರ್ಮ ಅಂತ ಹೇಳಿದ್ರೆ ಮಾಡಿರೋದ್ರಲ್ಲಿ ಅಂದ್ರೆ ನಾವು ಏನು ಫಲಗಳು ಬಂದಿದೆ 100 ಬಂದಿದ್ರೆ ಅದರಲ್ಲಿ ಎಲ್ಲಾನು ಕೃಷ್ಣನಿಗೆ ಕೊಡುವಂಥದ್ದು. ನನಗೆ ಎಷ್ಟು ಬೇಕೋ ಅಷ್ಟು, ನನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಬೇರೆ ಎಲ್ಲ ದೇವರಿಗೆ ಕೊಡುವಂಥದ್ದು ನಿಷ್ಕಾಮ ಕರ್ಮಯೋಗ ಅಂತ ಹೇಳಿ. ಸೊ ಇದು ಚಾಂದೋಗ್ಯ ಉಪನಿಷತ್ತಿಂದ ಆಹಾರ ಶಿದ್ಧೋ ಸತ್ವಶುದ್ಧೋ ಶುದ್ಧೋ ಸ್ಮೃತಿ ಧ್ರುವ ಸ್ಮೃತಿ ಲಂಬೆ ಸರ್ವಗ್ರಂಥಿನಾಂ ವಿಪ್ರಮೋಕ್ಷ. ಅಂದ್ರೆ ಆಹಾರದ ಶುದ್ಧತೆಯಿಂದ ಮನಸ್ಸಿನ ಶುದ್ಧತೆ ಬರುತ್ತದೆ, ಮನಸ್ಸಿನ ಪರಿಶುದ್ಧತೆಯಿಂದ ದೇವರ ನಿರಂತರ ಸ್ಮರಣೆ ಬರುತ್ತದೆ, ಮತ್ತು ದೇವರ ನಿರಂತರ ಸ್ಮರಣೆಯಿಂದ ಒಬ್ಬನು ಎಲ್ಲಾ ಬಂಧನಗಳಿಂದ ಮುಕ್ತನಾಗುತ್ತಾನೆ, ಒಬ್ಬನು ವಿಮೋಚನೆ ಹೊಂದುತ್ತಾನೆ. ಅಂದ್ರೆ ಯಾಕೆ ನಾವು ದೇವರಿಗೆ ಪ್ರಸಾದ ಇಡ್ಬೇಕು ಅಂತ ಅಂದ್ರೆ ದೇವರಿಗೆ ಯಾಕೆ, ದೇವ್ರು ಬ್ರಹ್ಮಾಂಡನೇ ಸೃಷ್ಟಿ ಮಾಡಿದಾನೆ, ಅವನಿಗೆ ಅವಶ್ಯಕತೆ ಇದೆಯಾ ನಮ್ದು? ಖಂಡಿತ ಇಲ್ಲ. ನಾವು ಪ್ರಸಾದ ಇಟ್ಟು ಕೃಷ್ಣನಿಗೆ ಎಂದು ನಾವು ಕೊಡ್ಲೇಬೇಕು ಆತರ ಅಂತಲ್ಲ, ಇದು ನಮ್ಮ ಒಳ್ಳೇದಕ್ಕೆ. ಯಾಕೆಂತ ಹೇಳಿದ್ರೆ ಯಾವಾಗ ನಾವು ಆ ಪ್ರಸಾದ ದೇವ್ರಿಗೆ ಇಡ್ತೀವೋ ಅದು ದೇವ್ರು ಸ್ವೀಕಾರ ಮಾಡ್ತಾನೆ. ಯಾಕಂದ್ರೆ ಅರ್ಚ ವಿಗ್ರಹದಲ್ಲಿ ಕೃಷ್ಣ ಇದ್ದಾನೆ. ಸೊ ಅರ್ಚ ವಿಗ್ರಹ ಈಗ ಯಾಕೆಂತ ಹೇಳಿದ್ರೆ ಈಗ ದೇವಸ್ಥಾನಗಳಲ್ಲಿ ಅರ್ಚ ವಿಗ್ರಹ ಅಂತ ಒಂದು ಸ್ಥಾಪನೆ ಮಾಡಿದ್ರೆ ಅದರಲ್ಲಿ ಎಲ್ಲಾ ತರ ಒಂದು ವಿಧಿವಿಧಾನಗಳಿಂದ ಅವ್ರು ಮಾಡಿರ್ತಾರೆ ಆಚಾರ್ಯರು. ಸೊ ಹಾಗಾಗಿ ಅದರಲ್ಲಿ ದೇವ್ರು ನಿಜವಾಗ್ಲೂ ಇರ್ತಾನೆ. ಸೊ ನಾವು ಅಷ್ಟೇ, ಯಾವಾಗ ನಾವು ಒಂದು ಭಾವದಿಂದ ಅಂದ್ರೆ ಒಂದು ಪ್ರೀತಿಯಿಂದ ದೇವರಿಗೆ ಸಮರ್ಪಣೆ ಮಾಡಿದಾಗ ಕೃಷ್ಣ ತಗೊಳ್ತಾನೆ ಅಂತ. ಮತ್ತೆ ಕೃಷ್ಣನಿಗೆ ಇದು ಬಂದು ಯಾಕೆ ಎಲ್ಲರೂ ಅನ್ಕೊಳ್ಬಹುದು, ಎಲ್ಲಿ ನಾನು ಇಟ್ಟಿದ್ದ ಊಟ ಹಾಗೆ ಇದೆಯಲ್ಲ, ಕೃಷ್ಣ ತಗೊಂಡಂತ ಏನು ಗ್ಯಾರಂಟಿ ಅಂತ. ಸೊ ಆದ್ರೆ ಕೃಷ್ಣನಿಗೆ ಕಣ್ಣಿಂದನೂ ತಿನ್ಬೋದಂತೆ. ಬ್ರಹ್ಮ ಸಂಹಿತೆಯಲ್ಲಿ ಕೃಷ್ಣ ಹೇಳ್ತಾನೆ, ಕೃಷ್ಣ ಅಲ್ಲ ಬ್ರಹ್ಮನ ಇದು ಪ್ರಾರ್ಥನೆಯಲ್ಲಿ
ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ ಆನಂದ ಚಿನ್ಮಯ ಸದುಜ್ವಲ ವಿಗ್ರಹಸ್ಯ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಅಂದ್ರೆ ಯಾವುದೇ ಅಂಗಗಳಿಂದ, ಅಂದ್ರೆ ಕೃಷ್ಣನಿಗೆ ಕಣ್ಣಿನಿಂದ ತಿನ್ಬೋದು, ಮತ್ತೆ ಕಣ್ಣಿನಿಂದ ಅಥವಾ ನಡಿಬಹುದು, ಕೈಯಿಂದ ನಡಿಬಹುದು, ಹಾಗೆಲ್ಲ. ಅಂದ್ರೆ ಕೈಯಿಂದನೇ ತಿನ್ಬೇಕು ಅಂತ ಇಲ್ಲ ಅಂತೆ, ಯಾವುದೇ ಅಂಗದಿಂದ ತಿನ್ಬೋದು. ಸೊ ಕೃಷ್ಣ ಈಗ ಆಹಾರನ ನೋಡ್ದ ಅಂತ ಹೇಳಿದ್ರೆ ಅದು ತಿಂದ ಹಾಗೆ ಅಂತ. ಸೊ ಅದ್ರಲ್ಲಿ ಮತ್ತೆ ಕೃಷ್ಣನ ಏನಂತಾರೆ ಎಂಜಿಲು ಇರುತ್ತೆ ಅಂತ, ಅಂದ್ರೆ ಕೃಷ್ಣ ಅದನ್ನ ಸ್ವೀಕಾರ ಮಾಡಿದಾನೆ. ಸೊ ಅದನ್ನ ನಾವು ತಿಂದಾಗ ಏನಾಗುತ್ತೆ, ನಮ್ಮ ಮನ್ಸಲ್ಲಿ ಆಧ್ಯಾತ್ಮಿಕ ಕಡೆ ರುಚಿ ಬರುತ್ತೆ. ಸೊ ಯಾಕೆ, ನಮಗೆ ನಮ್ಮ ಆತ್ಮನ ಶುದ್ಧ ಮಾಡುತ್ತೆ ಅದು. ಸೊ ಹಾಗಾಗಿ ನಾವು ಇಡುವಂತದ್ದು. ಇನ್ನೇನ್ ಮತ್ತೆ ದೇವರಿಗೆ ನಮ್ಮ ಊಟ ಬೇಕು ಅಂತಾನೆ ಇಲ್ಲ, ಯಾಕಂದ್ರೆ ಎಷ್ಟೋ ಅಂದ್ರೆ ಈ ಹಣ್ಣು ಹೂವು ಏನೇ ಇದ್ರು ಕೊಟ್ಟಿರೋದೇ ದೇವ್ರೆ, ಪರಮಾತ್ಮನೇ ಕೊಟ್ಟಿದ್ದಾನೆ ನಮಗೆ. ಸೊ ಅಂತದ್ರಲ್ಲಿ ಕೃಷ್ಣನಿಗೆ ಏನ್ ಅವಶ್ಯಕತೆ ಇದೆ ನಮ್ಮಿಂದ ಒಂದು ಊಟ ತಗೊಳ್ಳೋಂತ, ಅಂದ್ರೆ ಇದು ನಮ್ಮ ಒಳ್ಳೇದಕ್ಕೆ ಕೃಷ್ಣ ಕೊಟ್ಟಿರುವಂತದ್ದು. ಸೊ ಮಾಡಿದ್ರೆ ನಮಗೆ ಆ ಒಂದು ಇದ್ರಲ್ಲಿ ಆಸಕ್ತಿ ಬರುತ್ತೆ, ನಮ್ಮ ಮನಸ್ಸು ಪರಿಶುದ್ಧ ಆಗತ್ತೆ. ಮನಸ್ಸು ಪರಿಶುದ್ಧ ಆದಾಗ ದೇವರ ಒಂದು ಸ್ಮರಣೆ ಬರಕ್ಕೆ ಉಪಯೋಗ ಆಗುತ್ತೆ ನಮಗೆ, ಆಗ್ಲೇ ದೇವರ ಸ್ಮರಣೆ ಬರುತ್ತೆ, ಆಗ ನಮಗೆ ಎಲ್ಲಾ ಬಂಧನಗಳಿಂದ ಮುಕ್ತ ಆಗ್ತೀವಿ ಅಂತ ಹೇಳಿ. ಸೊ ಹಾಗಾಗಿ ನಾವು ಅಂದ್ರೆ ಏನು ಕಷ್ಟ ಇಲ್ಲ. ಈಗ ನೀವೆಲ್ಲ ಎಲ್ಲರೂ ಮನೆಯಲ್ಲಿ ನಾವು ಮಾಡ್ತೀವಿ ಅಂದ್ರೆ ಶುಚಿತ್ವದಲ್ಲಿ ಮಾಡ್ಬೇಕು ಅಂತ ಹೇಳಿ, ಅಂದ್ರೆ ಸ್ನಾನ ಮಾಡಿ ಮಾಡುವಂಥದ್ದು. ಬೆಳಿಗ್ಗೆ ನೀವು ಏನ್ ಮಾಡ್ತಿರೋ ಅಡಿಗೆ ಅಂದ್ರೆ ಮತ್ತೆ ಬೆಳ್ಳುಳ್ಳಿ ಮತ್ತೆ ನೀರುಳ್ಳಿ ಹಾಕುವಾಗಿಲ್ಲ ದೇವ್ರಿಗಿಡೋ ಅಂತದ್ರಲ್ಲಿ. ಸೊ ಅಥವಾ ನಿಮಗೆ ಏನ್ ಮಾಡ್ತಿರೋ ಮನೆಯಲ್ಲಿ ಅದನ್ನೇ ದೇವ್ರ ಮುಂದೆ ಇಟ್ಟು ಜಸ್ಟ್ ಒಂದು ತುಳಸಿ ಎಲೆ ಹಾಕಿ ಹರೇ ಕೃಷ್ಣ ಮಹಾಮಂತ್ರ ಹೇಳುವಂಥದ್ದು ಅಷ್ಟೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ್ ರಾಮ ಹರೇ ಹರೇ ಅಂತ ಹೇಳಿದ್ರೆ ಸಾಕು. ಮತ್ತೆ ಒಂದ್ 5 ನಿಮಿಷ ಬಿಟ್ಟು ನಾವು ಸ್ವೀಕಾರ ಮಾಡಿದ್ರೆ ಅದು ಪ್ರಸಾದ. ಸೊ ಈಗ ನಿಮ್ ಮನೇಲಿ ಇಲ್ಲ, ನಮ್ಮ ಮನೇಲಿ ಈಗ ನಾವು ಕೆಲವರು ನಾನ್ ವೆಜ್ ತಿನ್ನೋರು ಇಲ್ಲ, ನಾವು ನಾನ್ ವೆಜ್ ಮಾಡ್ತಾರೆ ಮನೇಲಿ, ಅಥವಾ ನಾವು ಏನು ಆನಿಯನ್ ಬೆಳ್ಳುಳ್ಳಿ ಎಲ್ಲ ತಿಂತೀವಿ ಅಂತ ಹೇಳಿದ್ರೆ, ಆ ತರ ಇದ್ರೆ ಅಟ್ಲೀಸ್ಟ್ ಹಣ್ಣು ಇಡ್ಬೋದು. ಸೊ ಕೃಷ್ಣ ಹೇಳ್ತಾನೆ ಪತ್ರಂ ಪುಷ್ಪಂ ಫಲಂ ತೋಯಂ ಅಂದ್ರೆ ಪತ್ರಂ ಪುಷ್ಪಂ, ಪತ್ರ ಅಂದ್ರೆ ಎಲೆ, ಯಾವುದೇ ಎಲೆ, ಪುಷ್ಪ ಅಂದ್ರೆ ಹೂವು, ಫಲಂ ಅಂದ್ರೆ ಹಣ್ಣು, ತೋಯಂ ಅಂದ್ರೆ ನೀರು. ಸೊ ಈ 4 ನೀರಂತೂ ಎಲ್ಲರ ಮನೇಲಿ ಇರುತ್ತೆ. ಸೊ ಏನೇ ಒಂದು ಇದೆ, ಯಾವ್ದು ಆಗ್ಲಿಲ್ಲ ಅಂದ್ರೆ ಯಾವ್ದು ಒಂದು ಹಣ್ಣಾಗ್ಲಿಲ್ಲ ಅಂತ, ಹಣ್ಣಿಲ್ಲ ಅಂದ್ರೆ ಹೂವಿಲ್ಲ ಅಂದ್ರೆ ಪತ್ರ ಎಲೆ, ಅಂದ್ರೆ ಪತ್ರ ಅಂತ ಹೇಳಿದ್ರೆ ತುಳಸಿ ಎಲೆ, ಅದಿಲ್ಲ ಅಂದ್ರೆ ನೀರು. ಸೊ ಇದ್ಯಾವುದು ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ ಪ್ರಯಚ್ಛತಿ ತದಹಂ ಭಕ್ತಿ ಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಸೊ ಅದನ್ನ ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾನೆ ಕೃಷ್ಣ. ಹಾಗಾಗಿ ನಾವು ಯಾವುದೇ ಮತ್ತೆ ನಾವು ವೆಜಿಟೇರಿಯನ್ಸ್ ಅಂತ ಹೇಳಿನೂ ನಾವೇನದ್ರಲ್ಲಿ ಅಂದ್ರೆ ತುಂಬಾ ಅಹಂಕಾರ ಪಡೋವಾಗಿಲ್ಲ. ಅಂದ್ರೆ ಸಸ್ಯಾಹಾರಿಗಳಾದ್ರೂನು ಅದ್ರಲ್ಲೂ ದೋಷ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಬೆಳಿಬೇಕಾದ್ರೆ ಎಷ್ಟೋ ಕ್ರಿಮಿಗಳು ಅಂದ್ರೆ ಪೆಸ್ಟಿಸೈಡ್ಸ್ ಅದೆಲ್ಲ ಯೂಸ್ ಮಾಡ್ತೀವಿ. ಅಂದ್ರೆ ಗಿಡಗಳನ್ನೆಲ್ಲ ಬೆಳೆಸುವಾಗ ಎಷ್ಟೋ ಕ್ರಿಮಿಗಳು ಸಾಯುತ್ತೆ, ಅದೆಲ್ಲಾನು ಪಾಪನೇ ನಮಗೆ. ಮತ್ತೆ ತಗೊಂಡ್ ಬರುವಾಗ್ಲೂ ಅಷ್ಟೇ, ದಾರಿಲಿ ಅದು ಎಷ್ಟೋ ಹಿಂಸೆ ಆಗಿರ್ಬೋದು, ಮತ್ತೆ ಯಾವ್ದಾದೋ ತೊಂದರೆಗಳು ಕೊಟ್ಟಿರ್ತೀವಿ, ಯಾವ ಪ್ರಾಣಿಗಳಿಗೆ ಹಿಂಸೆ ಆಗಿರುತ್ತೆ ಅದು ಬೆಳೆಯುವಾಗ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಮತ್ತೆ ತೊಳಿಬೇಕಾದ್ರೂ ಅಷ್ಟೇ, ತರಕಾರಿಗಳಲ್ಲೂ ಎಷ್ಟೋ ಜರ್ಮ್ಸ್ ಇರುತ್ತೆ, ನಾವ್ ಅದಕ್ಕೆ ಉಪ್ಪು ಅಥವಾ ಏನಾದ್ರು ಸೋಡಾ ಹೀಗೆಲ್ಲ ಹಾಕಿ ತೊಳಿತೀವಿ. ಸೊ ಅದು ಶುದ್ಧ ಆಗುವಾಗ ಅದೆಲ್ಲ ಸಾಯ್ಬೋದು. ಹಾಗಾಗಿ ಅದನ್ನ ಆ ಪಾಪ ಹೋಗ್ಬೇಕಾದ್ರೆ ನಾವು ದೇವ್ರಿಗೆ ಇಡ್ಬೇಕು ಅಂತ ಹೇಳಿ, ಮಾಡಿರೋ ಅಡಿಗೆನ ನಾವು ಯಾವಾಗ ದೇವ್ರಿಗಿಟ್ಟು ತಗೊಳ್ತೀವಿ ಆಗ ಅದು ಶುದ್ಧ ಆಗುತ್ತೆ ಅಂತ. ಸೊ ಕಲಿಯುಗದಲ್ಲಿ ಯಾವ ಯಜ್ಞ, ಸೊ ಬೇರೆ ಬೇರೆ ಯುಗಕ್ಕೆ ಅಂದ್ರೆ ಯಜ್ಞ ಬೇರೆ ಬೇರೆ ಯುಗದಲ್ಲಿ ಬೇರೆ ಬೇರೆ ಯಜ್ಞಗಳು. ಈಗ ತುಂಬಾ ಜನ ಮೆಡಿಟೇಷನ್ ಮಾಡ್ತೀನಿ ನಾನು ಅಂತ ಹೇಳ್ತಾರೆ. ನಾನು ಮೆಡಿಟೇಷನ್ ಮಾಡ್ತೀನಿ, ನನಗೆ ಪೀಸ್ ಆಫ್ ಮೈಂಡ್ ಬೇಕು ಅಂತ. ಬಟ್ ಏನ್ ಹೇಳುತ್ತೆ ಶಾಸ್ತ್ರ, ಅದು ಬಂದು ಸತ್ಯಯುಗಕ್ಕೆ. ಸೊ ಮೆಡಿಟೇಷನ್ ಅನ್ನೋದೇನಿದೆ ಅದು ಸತ್ಯಯುಗಕ್ಕೆ. ಯಾಕೆ ಅಂತ ಹೇಳಿದ್ರೆ ಸತ್ಯಯುಗದಲ್ಲಿ ಜನರು 1 ಲಕ್ಷ ವರ್ಷ ಎಲ್ಲ ಬದುಕಿರ್ತಾ ಇದ್ರು, 1 ಲಕ್ಷ ವರ್ಷ. ಹಾಗೆ ಅವರು 60,000 ವರ್ಷ ಎಲ್ಲ ಧ್ಯಾನ ಮಾಡ್ತಾ ಇದ್ರು. ಸೊ ನಾವು ಮಾಡೋ ಧ್ಯಾನ ಎಲ್ಲ ಅದು ಸರಿಯಾದ ಧ್ಯಾನ ಅಲ್ಲ. ಸೊ ಅಷ್ಟು ವರ್ಷ ಧ್ಯಾನ ಮಾಡಿ ಆಗ ಅವರಿಗೆ ಪರಮಾತ್ಮಂದು ಸಾಕ್ಷಾತ್ಕಾರ ಆಗ್ತಾ ಇತ್ತು ಸತ್ಯಯುಗದಲ್ಲಿ. ಸೊ ಆಮೇಲೆ ತ್ರೇತಾಯುಗದಲ್ಲಿ ಯಜ್ಞಗಳು. ಸೊ ಯಜ್ಞಗಳು ಅಂದ್ರೆ ತುಂಬಾ ತುಪ್ಪ ಬೇಕು, ಅಂದ್ರೆ ಟನ್ ಗಟ್ಲೆ ತುಪ್ಪ ಹಾಕಿ ಮಾಡುವಂತದ್ದು. ಸೊ ಕಲಿಯುಗದಲ್ಲಿ ನಮಗೆ ಇದು ಕಷ್ಟ. ಮತ್ತೆ ಅಷ್ಟೊಂದು ತುಪ್ಪ ಅಂದ್ರೆ ತುಂಬಾ ದುಬಾರಿ. ಹಾಗೂ ಮತ್ತೆ ಆಗ ಯಾವ ತರ ಒಂದು ಬ್ರಾಹ್ಮಣರಿದ್ರು ಅಂತ ಹೇಳಿದ್ರೆ, ಆ ಯಾಗ ಮಾಡುವಾಗ
ಬರೀ ಅವರ ಮಂತ್ರದಲ್ಲೇ ಬೆಂಕಿ ಅಂದ್ರೆ ಬರ್ತಾ ಇತ್ತಂತೆ. ಸೊ ಬಟ್ ಈಗ ಆತರ ಬ್ರಾಹ್ಮಣರು ಇಲ್ಲ. ಮತ್ತೆ ದ್ವಾಪರ ಯುಗ. ಸೊ ದ್ವಾಪರ ಯುಗದಲ್ಲಿ ಇದು ಅರ್ಚನೆ ಅಂತ ಹೇಳಿದ್ರೆ ಗಂಟೆ ಒಂದೊಂದು ಗಂಟೆಗೆ ಒಂದ್ಸರ್ತಿ ದೇವ್ರನ್ನ ಆರಾಧನೆ ಮಾಡ್ತಾ ಇದ್ರು ದೇವಸ್ಥಾನಗಳಲ್ಲಿ. ಮತ್ತೆ ಪೂಜೆ ಮಾಡುವಂತದ್ದು, ನೈವೇದ್ಯ ಮಾಡುವಂತದ್ದು, ಇಂಥದೆಲ್ಲ ಗಂಟೆಗೆ ಮಾಡ್ತಾ ಇದ್ರು. ಸೊ ಅದು ಕೂಡ ಆಗಲ್ಲ ನಮಗೀಗ. ಅಷ್ಟೆಲ್ಲ ಯಾರಿಗೂ ಈಗ ಪುರ್ಸೊತ್ತೆ ಇಲ್ಲ, ಟೈಮೇ ಇಲ್ಲ ಅಷ್ಟೆಲ್ಲ ದೇವರ ಪೂಜೆ ಮಾಡಕ್ಕೆ. ಹಾಗಾದ್ರೆ ನಾವ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಕಲಿಯುಗದಲ್ಲಿ ಇದು ಹರೇ ಕೃಷ್ಣ ಮಹಾಮಂತ್ರ. ಯಾಕೆಂತ ಹೇಳಿದ್ರೆ ಹರೇ ನಾಮ ಹರೇ ನಾಮ ಹರೇ ನಾಮ ಏವ ಕೇವಲಂ ಕಾಲೌ ನಾಸ್ತಿ ಏವಾ ನಾಸ್ತಿ ಏವಾ ನಾಸ್ತಿ ಏವಾ ನಾಸ್ತಿ ಗತಿರ್ ಅನ್ಯತಾ. ಸೊ ಅಂದ್ರೆ ಕಲಿಯುಗದಲ್ಲಿ ಹರಿನಾಮ ಒಂದೇ ಗತಿ, ಬೇರೆ ಯಾವುದು ಇಲ್ಲ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ನಮಗೆ ಅದು ಮಾಡೋದ್ರಲ್ಲೂ ಏನು ರೂಲ್ಸ್ ಇಲ್ಲ ನಮಗೆ. ಅಂದ್ರೆ ಎನಿ ಟೈಮ್ ದಿನದಲ್ಲಿ ಇಂಥ ಟೈಮಲ್ಲೇ ಮಾಡ್ಬೇಕು ಅಂತ ಇಲ್ಲ, ಇಂಥ ಡೈರೆಕ್ಷನ್ ಅಲ್ಲಿ ಕೂತು ಮಾಡುವಂತದ್ದಿಲ್ಲ. ಅಂದ್ರೆ ಯಾವಾಗ ಬೇಕಾದ್ರೂ ಮಾಡ್ಬೋದು ಕಲಿಯುಗದಲ್ಲಿ. ಹಾಗಾಗಿ ಕಲಿಯುಗಕ್ಕೆ ಹರೇ ಕೃಷ್ಣ ಮಹಾಮಂತ್ರನೇ ಹೇಳ್ಬೇಕು ಅಂತ. ಅದು ಯಜ್ಞ. ಸೊ ಶ್ರೀಮದ್ ಭಾಗವತಂ ಅಲ್ಲಿದೆ, ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಂಗೋಪಾಂಗಾಸ್ತ್ರ ಪಾರ್ಸದಂ ಯಜ್ಞೈ ಸಂಕೀರ್ತನ ಪ್ರಾಯೇರ್ ಯಜಂತಿ ಹಿ ಸುಮೇಧಶಃ. ಸೊ ಅಂದ್ರೆ ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಅಂದ್ರೆ ಕೃಷ್ಣನೇ, ಆದ್ರೆ ವರ್ಣ ಬಣ್ಣ ಮಾತ್ರ ಬಿಳಿ, ಚೈತನ್ಯ ಮಹಾಪ್ರಭುಗಳು. ಸೊ ಇದು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಶ್ರೀಮದ್ ಭಾಗವತಂ ಅಲ್ಲಿದೆ. ಅಂದ್ರೆ ಕೃಷ್ಣನೇ ಅಂತ. ಚೈತನ್ಯ ಮಹಾಪ್ರಭು ಬೇರೆ ಯಾರು ಅಲ್ಲ, ಕೃಷ್ಣ ಪರಮಾತ್ಮನೇ. ಆದ್ರೆ ಚೈತನ್ಯ ಮಹಾಪ್ರಭು ಹೋಗಿ ಬಂದಿದ್ದು 500 ವರ್ಷದಿಂದ. ಅವರು ಈ ಸಂಕೀರ್ತನ ಮೂವ್ಮೆಂಟ್ ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದ್ರಲ್ಲಿ ಏನ್ ಹೇಳಿದೆ ಅಂದ್ರೆ ಸಂಗೋಪಾಂಗಾಸ್ತ್ರ ಪಾರ್ಸದಂ ಅಂದ್ರೆ ಅವರ ಒಂದು ಎಲ್ಲ ಡಿವೋಟೀಸ್ ಅಂದ್ರೆ ಅವರ ಒಂದು ಸಂಘದ ಜೊತೆ ಬರ್ತಾರ ಅವರು. ಅಂದ್ರೆ ದೇವ್ರು ಯಾವಾಗ್ಲೂ ಒಬ್ನೇ ಬರಲ್ಲ, ಅವನ ಜೊತೆ ಅವರ ಸಂಗಾತಿಗಳಂದ್ರೆ ಇಟರ್ನಲ್ ಅಸೋಸಿಯೇಟ್ಸ್ ಅಂತ. ಅವ್ರು ಯಾವಾಗ್ಲೂ ಗೋಲೋಕದಲ್ಲಿ ಕೃಷ್ಣನ್ ಜೊತೆ ಇರೋರು ಅವರೆಲ್ಲ. ಸೊ ಅವ್ರ ಜೊತೆನೆ ಬರುವಂತದ್ದು, ಕೃಷ್ಣ ಬರುವಾಗ ಒಬ್ನೇ ಬರಲ್ಲ. ಮತ್ತೆ ಯಜ್ಞೈ ಸಂಕೀರ್ತನ ಪ್ರಾಯರ್ ಅಂದ್ರೆ ಯಾವಾಗ್ಲೂ ಸಂಕೀರ್ತನ ಯಜ್ಞ ಮಾಡ್ತಾ ಇರ್ತಾರೆ ಅವ್ರು ಬಂದಾಗ. ಮತ್ತೆ ಯಜಂತಿ ಹಿ ಸುಮೇಧಶ. ಸುಮೇಧಶ ಅಂತ ಹೇಳಿದ್ರೆ ಬುದ್ಧಿವಂತರಾದವರು ಇದನ್ನ ಮಾಡ್ತಾರೆ. ಕಲಿಯುಗದಲ್ಲಿ ಬುದ್ಧಿವಂತರಾದವರು ಹರೇ ಕೃಷ್ಣ ಮಹಾಮಂತ್ರನ ತಗೊಳ್ತಾರೆ ಅಂತ ಹೇಳಿ. ಸೊ ಈಗ ನಾವು ಫಸ್ಟ್ಗೆ ಹೇಳುವಾಗ ಶ್ರೀಕೃಷ್ಣ ಅಂದ್ರೆ ಇದು ಪಂಚತತ್ವ ಮಂತ್ರ ಅಂತ ಹೇಳಿ. ಸೊ ಪಂಚತತ್ವ ಅಂತ ಹೇಳಿದ್ರೆ ಯಾರೆಲ್ಲ? ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಸೊ ಚೈತನ್ಯ ಮಹಾಪ್ರಭು ಅಂತ ಹೇಳಿದ್ರೆ ಕೃಷ್ಣ, ನಿತ್ಯಾನಂದ ಅಂತ ಹೇಳಿದ್ರೆ ಬಲರಾಮ್. ಸೊ ಕೃಷ್ಣನ್ ಜೊತೆ ಬಲರಾಮ್ ಯಾವಾಗ್ಲೂ ಇರ್ತಾನೆ. ಸೊ ಕೃಷ್ಣನ್ ಜೊತೆ ಬಲರಾಮ. ಸೊ ಅದ್ವೈತಾಚಾರ್ಯ ಅಂತ ಹೇಳಿದ್ರೆ ಅವರು ವಿಷ್ಣು. ಮತ್ತೆ ಗದಾಧರ ಪಂಡಿತ್ ಅಂದ್ರೆ ಶ್ರೀಮತಿ ರಾಧಾರಾಣಿ. ಮತ್ತೆ ಶ್ರೀವಾಸಾದಿ ಅಂದ್ರೆ ನಾರದಮುನಿ. ಸೊ ಇವ್ರನ್ನೆಲ್ಲ ನಾವು ಆಕ್ಚುಲಿ ಪ್ರೇ ಮಾಡೋವಂಥದ್ದು. ಯಾಕೆ ಅಂತ ಹೇಳಿದ್ರೆ ನಾವು ಹರೇ ಕೃಷ್ಣ ಮಂತ್ರ ಹೇಳುವಾಗ್ಲೂ ಸುಮಾರು ದೋಷಗಳು ಹೇಳ್ಬೋದು ನಮ್ಮ. ಅಂದ್ರೆ ಇವರೆಲ್ಲ ತುಂಬಾ ಅಂದ್ರೆ ಏನಂತಾರೆ ದಯೆ, ಬದ್ಧ ಜೀವಿಗಳ ಮೇಲೆ ಅವರಿಗೆ ತುಂಬಾ ದಯೆ. ಹಾಗಾಗಿ ಅಂದ್ರೆ ತುಂಬಾ ಮರ್ಸಿಫುಲ್ ಚೈತನ್ಯ ಮಹಾಪ್ರಭು. ಹಾಗಾಗಿ ಇವ್ರನ್ನ ನಾವು ಪ್ರಾರ್ಥನೆ ಮಾಡಿ ಆಮೇಲೆ ಹರೇ ಕೃಷ್ಣ ಮಂತ್ರ ಹೇಳುವಂಥದ್ದು. ಮತ್ತೆ ನಾವು ಡೈರೆಕ್ಟ್ ಕೃಷ್ಣನಿಗೆ ಹೋಗೋಂಗಿಲ್ಲ, ಕೃಷ್ಣನಿಗೆ ನಾವ್ ಯಾರು ಅಂತಾನೆ ಗೊತ್ತಿಲ್ಲ ಅಲ್ವಾ. ಸೊ ನಾವು ಅವ್ರನ್ನ ಹೇಳುವಾಗ ಆ ಒಂದು ಪರಂಪರೆಗೆ ನಾವು ಕನೆಕ್ಟ್ ಆಗಿದ್ದೀವಿ ಅಂತ ಆಗತ್ತೆ. ಹಾಗಾಗಿ ನಾವು ಇದು ತುಂಬಾ ಇಂಪಾರ್ಟೆಂಟ್. ನಾವು ಯಾವಾಗ್ಲೂ ಆ 108 ನಾವು ಜಪ ಮಾಡೋ ಮೊದ್ಲಿಗೆ ಪಂಚತತ್ವ ಮಂತ್ರ ಹೇಳಿನೇ ಮಾಡ್ಬೇಕು. ನಂತರ 108 ಮಾಡಿ. ಅಂದ್ರೆ ನೀವು ಈಗ ಜಪ ಸೆಷನ್ ಅಲ್ಲಿ ಯಾರ್ಯಾರು ಇದ್ರಿ ಅಂದ್ರೆ ಅವರೆಲ್ಲ ನೋಡಿರ್ತೀರಾ ನಾವ್ ಹೇಗ್ ಮಾಡಿದ್ವಿ ಅಂತ ಹೇಳಿ. ಸೊ ಈಗ ನಾನು ತೋರಿಸ್ತೀನಿ ನಿಮಗೆ ಒಂದ್ಸರ್ತಿ. ಸೊ ಇದು ಜಪಮಾಲೆ. ಸೊ ಇದು ಕೃಷ್ಣ ಬೀಡ್ ಅಂತ. ಸೊ ಇಲ್ಲಿ ನಾವು ಹಿಡ್ಕೊಳ್ತೀವಿ ಅಂದ್ರೆ ಯಾವ ಕೈಯಲ್ಲಿ? ಈ ಕೈಯಲ್ಲಿ. ಯಾಕೆ ಇದು ಯೂಸ್ ಮಾಡೋಂಗಿಲ್ಲ? ಯಾಕೆ ಅಂತ ಹೇಳಿದ್ರೆ ಇದು ಈಗೋ ಅಂದ್ರೆ ಅಹಂ. ಅಂದ್ರೆ ನಾವ್ ಯಾರನ್ನಾರು ಹೇಳ್ಬೇಕಾದ್ರೆ ಅವ್ನ್ ಮಾಡಿದ್ದು, ನೀನ್ ಮಾಡಿದ್ದು, ನಾನಲ್ಲ ಅಂತ ಹೀಗೆ ನಾವು ಪಾಯಿಂಟ್ ಔಟ್ ಮಾಡ್ತೀವಿ. ಹಾಗಾಗಿ ಈ ಬೆರಳನ್ನ ಯೂಸ್ ಮಾಡುವಾಗಿಲ್ಲ. ಸೊ ಇದನ್ನ ಯೂಸ್ ಮಾಡ್ತೀವಿ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ನಂತರ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಹಾಗೆ ಫುಲ್ಲು ಮಾಡಿ ಈಗ ನೀವು ಲಾಸ್ಟ್ ಬೀಡಿಗೆ ಬರ್ತೀರಾ. ಇಲ್ಲಿಗೆ ಬಂದಾದ್ಮೇಲೆ ನಾವು ಮತ್ತೆ ಏನ್ ಮಾಡ್ಬೇಕು?
ಹೀಗೆ ಇದನ್ನ ಸುತ್ತು ಬರೋವಾಗಿಲ್ಲ, ಮತ್ತೆ ಇಲ್ಲಿಂದ ಅದು ಹೇಳಿ ಮತ್ತೆ ಅದೇ ಬಿಡಿಗೆ ಮತ್ತೆ ಬರುವಂತದ್ದು, ಅಂದ್ರೆ ಇದನ್ನ ಕ್ರಾಸ್ ಮಾಡುವಾಗಿಲ್ಲ ಅಂತ. ಹಾಗೆ ಓಕೆ, ನಾನು ಎಲ್ಲರನ್ನೂ ಅನ್ಮ್ಯೂಟ್ ಮಾಡ್ತೀನಿ, ಎಲ್ಲರೂ ಒಂದ್ಸತಿ ಹೇಳಿ ನನ್ ಜೊತೆಗೆ. ಶ್ರೀಕೃಷ್ಣ ಚೈತನ್ಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ರಾಮ ಹರೇ ರಾಮ ಥ್ಯಾಂಕ್ ಯು. ರಾಮ ರಾಮ ಹರೇ 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 ರಾಮ ಹರೇ ರಾಮ. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ. ಮ್ಯೂಟ್ ಆಗಿದೆ ಅಲ್ಲ? ಸೊ ಕರ್ಮಗಳಲ್ಲಿ ವಿಧಗಳು. ಸೊ ಒಂದು ವಿಕರ್ಮ. ವಿಕರ್ಮ ಅಂತ ಹೇಳಿದ್ರೆ ಈಗ ಇದ್ರಲ್ಲಿ ನಮ್ಮ ಏನು ಕೊಟ್ಟಿರ್ತಾನೆ ಭಗವಂತ, ಕೊಟ್ಟಿರೋ ನಿಯಮಗಳೇನಿದೆ ಅದೇ ಧರ್ಮ. ಸೊ ಅದನ್ನ ಬಿಟ್ಟು ನಾವು ಬೇರೆದ್ ಮಾಡುವಂಥದ್ದು, ಅಂದ್ರೆ ಅದನ್ನ ಉಲ್ಲಂಘನೆ ಮಾಡುವಂಥದ್ದು, ಕೆಟ್ಟ ಕರ್ಮಗಳಲ್ಲಿ ನಾವ್ ಯಾವಾಗ ಇನ್ವಾಲ್ವ್ ಆಗ್ತೀವಿ ಅದಕ್ಕೆ ವಿಕರ್ಮ ಅಂತ ಹೇಳಿ ಹೇಳ್ತಾರೆ. ಸೊ ಕರ್ಮ ಅಂತ ಹೇಳಿದ್ರೆ ಒಳ್ಳೆ ಕೆಲಸಗಳನ್ನ ಮಾಡುವಂಥದ್ದು ಅಥವಾ ದಾನ ಧರ್ಮ ಮಾಡುವಂಥದ್ದು, ಇದೆಲ್ಲ ಕರ್ಮ. ಸೊ ಅದರಿಂದ ಏನಾಗುತ್ತೆ, ಕರ್ಮಗಳು ಮಾಡೋದ್ರಿಂದ ನಾವು ಸ್ವರ್ಗಕ್ಕೆ ಹೋಗ್ಬೋದು, ಅಂದ್ರೆ ಅಥವಾ ಹೆಚ್ಚಂದ್ರೆ ಬ್ರಹ್ಮಲೋಕದವರೆಗೂ ಹೋಗ್ಬೋದು. ಮತ್ತೆ ನಿಷ್ಕಾಮ ಕರ್ಮ. ಸೊ ನಿಷ್ಕಾಮ ಕರ್ಮ ಅಂತ ಹೇಳಿದ್ರೆ ಬಯಕೆ ಅಂದ್ರೆ ನಮಗೆ ಯಾವುದೋ ಒಂದು ಫಲಾಪೇಕ್ಷೆ ಇಲ್ಲದೆ ಮಾಡುವಂಥದ್ದು. ಆದ್ರೆ ಇದ್ರಲ್ಲೂ ಕೃಷ್ಣ ಇಲ್ಲ, ಅಂದ್ರೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಬಟ್ ಅದ್ರಲ್ಲಿ ದಾನ ಧರ್ಮ ಮಾಡುವಂಥದ್ದು, ಆದ್ರೆ ಫಲಾಪೇಕ್ಷೆ ಇಲ್ಲದೆ ಇರುವಂತದ್ದು. ಆದ್ರೆ ಅಂದ್ರೆ ಕೆಲವೊಂದ್ಸತಿ ನಿಷ್ಕಾಮ ಕರ್ಮನ ಕೃಷ್ಣ ಪ್ರಜ್ಞೆಯಲ್ಲೂ ನಿಷ್ಕಾಮ ಕರ್ಮ ಅಂತ ಯೂಸ್ ಮಾಡ್ತೀವಿ. ಅಂತ ಹೇಳಿದ್ರೆ ಕೃಷ್ಣನ ಒಂದು ಸೇವೆಯಲ್ಲೇ ಕಂಪ್ಲೀಟ್ ಆಗಿ ಯಾರು ವರ್ಕ್ ಮಾಡ್ತಾ ಇರ್ತಾರೆ ಅವರು ನಿಷ್ಕಾಮ ಕರ್ಮಿಗಳು. ಆದ್ರೆ ಅಕರ್ಮ ಅಂತ ಹೇಳಿದ್ರೆ ಈ ಭಕ್ತಿ ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಮಾಡುವಂಥದ್ದನ್ನ ಅಕರ್ಮ. ಸೊ ಇದ್ರಲ್ಲಿ ಯಾವುದೇ ಒಂದು ನಮಗೆ ಅಂದ್ರೆ ಇದಿಲ್ಲ, ಪ್ರತಿಕ್ರಿಯೆಗಳು ಬರಲ್ಲ ಅಂತ ಹೇಳ್ಬಿಟ್ಟು ಅಕರ್ಮದಲ್ಲಿ. ಅಂದ್ರೆ ಯಜ್ಞ ಶಿಷ್ಟಾಸಿನೋ ಸಂತೋ ಮುಂಚ್ಯಂತೆ ಸರ್ವ ಕಿಲ್ಬಿಷೈಹಿ ಭುಂಜತೆ ತೇ ತ್ವಮಗಂ ಪಾಪ ಯೇ ಪಚಂತಿ ಆತ್ಮ ಕಾರಣಾತ್. ಭಗವಂತನ ಭಕ್ತರು ಎಲ್ಲಾ ಬಗೆಯ ಪಾಪಗಳಿದ್ದಲೂ ಬಿಡುಗಡೆ ಹೊಂದುತ್ತಾರೆ, ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳೋರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಾರೆ. ಸೊ ನನಗಿದು ಫಸ್ಟ್ ಟೈಮ್ ಓದಿದಾಗ ಶಾಕ್ ಆಗಿತ್ತು ಆಕ್ಚುಲಿ. ಅಂದ್ರೆ ಈ ತರ ಇದೆ ಅಂತಾನೆ ಗೊತ್ತಿಲ್ಲ ಭಗವದ್ಗೀತೆಯಲ್ಲಿ ಈ ತರ ಒಂದು ಶ್ಲೋಕ ಇದೆ ಅಂತಂದ್ರೆ. ಇದರಲ್ಲಿ ಕ್ಲಿಯರ್ ಆಗಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಾವು ನಮ್ಮ ಸುಖಕ್ಕೋಸ್ಕರ ಮಾಡಿ ತಿಂದ್ರೆ ಅದು ಪಾಪ ಅಂತ ಹೇಳ್ಬಿಟ್ಟು, ಅಂದ್ರೆ ನಾವು ಎಷ್ಟು ಪಾಪಗಳನ್ನ ನಾವು ತಗೊಂಡಿದೀವಿ ಅಂತ ನಮಗೆ ಗೊತ್ತಿಲ್ಲ. ಸೊ ಅಂದ್ರೆ ನಾವು ಮಾಡಿದ್ದನ್ನ ದೇವರಿಗೆ ಇಟ್ರೆ ಮಾತ್ರ ನಮ್ಮ ಊಟ ಏನಿದೆ ಅದು ಪ್ರಸಾದ ಆಗತ್ತೆ, ಇಲ್ಲಾಂದ್ರೆ ಅದು ಪಾಪ ಅಂದ್ರೆ ಕರ್ಮ, ಇನ್ನೂ ಜಾಸ್ತಿ ಕರ್ಮ ಆಗತ್ತೆ. ಅಂದ್ರೆ ನಾವು ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ನಾವು ಮಾಡಿ ತಿಂದ್ರೆ ಅದು ಪಾಪ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಸೊ ನಾವೇನೇ ಮಾಡೋದನ್ನ ನಾವು ದೇವರಿಗೆ ಅರ್ಪಣೆ ಮಾಡಿ ಮಾಡ್ಬೇಕು. ಅಂದ್ರೆ ಒಂದು ತುಳಸಿ ಹಾಕಿ ಮಾಡಿ, ಅಟ್ಲೀಸ್ಟ್ ಒಂದು ಹಣ್ಣಿಡಿ ನೀವು. ಅಂದ್ರೆ ಹಣ್ಣಿರುತ್ತೆ ಮನೆಯಲ್ಲಿ, ಏನು ಇಲ್ಲ ಅಂದ್ರೆ ಅಟ್ಲೀಸ್ಟ್ ಹೂವು ಅಥವಾ ಒಂದು ನೀರಲ್ಲಿ ಆದ್ರೂ ದೇವರಿಗೆ ಮಾಡಿ, ಅಟ್ಲೀಸ್ಟ್ ಒಂದು ತೀರ್ಥ ತರ ಆದ್ರೂ ದಿನ ತಗೊಳ್ಬೋದು. ಸೊ ಇದು ಯಜ್ಞಚಕ್ರ ನಾವ್ ಆಗ್ಲೇ ನೋಡಿದ್ವಿ, ಅದರದ್ದೇ ಶ್ಲೋಕ ಇದು. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾತನ್ನ ಸಂಭವಃ ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವಃ. ಅನುವಾದ: ಎಲ್ಲಾ ಜೀವಿಗಳು ಆಹಾರ ಧಾನ್ಯಗಳಿಂದ ಬದುಕುತ್ತವೆ. ಧಾನ್ಯಗಳನ್ನು ಮಳೆ ಉತ್ಪತ್ತಿ ಮಾಡುತ್ತದೆ. ಯಜ್ಞದ ಆಚರಣೆಯಿಂದ ಮಳೆಯಾಗುತ್ತದೆ. ಯಜ್ಞವು ನಿಯತ ಕರ್ಮಗಳಿಂದ
ಉದ್ಭವಿಸುತ್ತದೆ. ಸೊ ಇದನ್ನ ನಾವು ಯಜ್ಞ ಚಕ್ರದಲ್ಲಿ ನೋಡಿದ್ವಿ. ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ಆದುದರಿಂದ ಕರ್ಮ ಫಲದಲ್ಲಿ ಆಸಕ್ತಿ ಇಲ್ಲದೆ ಕರ್ತವ್ಯವೆಂದು ಕರ್ಮವನ್ನು ಮಾಡಬೇಕು. ಅನಾಸಕ್ತ ಕರ್ಮದಿಂದ ಮನುಷ್ಯನು ಪರಮಪ್ರಭುವನ್ನು ಹೊಂದಬಹುದು. ಅಂದ್ರೆ ನಾವು ಹೇಗೆ ಅಂದ್ರೆ ಯಾವುದೇ ನಮ್ಮ ಕಾರ್ಯಗಳಲ್ಲಿ ಅದನ್ನ ಅಟ್ಯಾಚ್ ಆಗದೆ ನಾವು ಅನಾಸಕ್ತಿಯಿಂದ, ಅದೇ ಇದನ್ನ ಮತ್ತಂದ್ರೆ ಕೆಲವೊಂದು ಕಡೆ ಸೇಮ್ ರಿಪೀಟೆಡ್ ಇದೆ. ಕೃಷ್ಣ ಯಾಕೆ ಅಂತ ಹೇಳಿದ್ರೆ ಅದಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ, ಅಂದ್ರೆ ನಾವು ಕರ್ಮ ಮಾಡುವಾಗ ಅದರಲ್ಲಿ ನಮಗೆ ಆಸಕ್ತಿ ಅಂದ್ರೆ ಅಂದ್ರೆ ಸ್ವಂತಕ್ಕೆ ಅನ್ನೋ ತರ ಅಲ್ಲ, ನಾವು ಕೃಷ್ಣಂದು ಕೆಲಸ ಅಂತ ಹೇಳಿ ಒಂದು ಆ ಭಾವನೆಯಲ್ಲಿ ಮಾಡ್ಬೇಕು. ಅಂದ್ರೆ ಇದು ನಾವು ನಮ್ಮ ಇಂದ್ರಿಯ ಸುಖಕ್ಕೆ ಮಾಡುವಂತ ಕೆಲಸಗಳು ಬರಲ್ಲ ಇಲ್ಲಿ. ನಾವು ಕೃಷ್ಣನಿಗೋಸ್ಕರ ಮಾಡುವಂತ ಕೆಲಸ ಏನಿರುತ್ತೆ ಅದು ಕೃಷ್ಣನಿಗೆ ತುಂಬಾ ಪ್ರಿಯವಾದದ್ದು ಅಂತ ಕೃಷ್ಣ ಹೇಳ್ತಾನೆ. ಈಗ ಪ್ರಭುಪಾದ್ ಪ್ರಭುಪಾದ್ ಅಂತೂ ಅವರ ಜೀವನವನ್ನೇ ಅವರು ಕೃಷ್ಣನಿಗೋಸ್ಕರ ಇಟ್ಟಿದ್ರು. ಸೊ ಅಂದ್ರೆ ಅವರು ಹೇಗೆ ಅಂದ್ರೆ ಅವರ ಒಂದ 70ನೇ ವಯಸ್ಸಲ್ಲಿ ಹೇಗೆ ಅವರು ಅಲ್ಲಿ ಅಂದ್ರೆ ಎಲ್ಲರಿಗೂ ಅಂದ್ರೆ ಪ್ರೀಚ್ ಮಾಡ್ಬೇಕು ಅಂತ ಹೇಳಿ ಒಂದು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಅಲ್ಲಿ ಎಷ್ಟು ಕಷ್ಟ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಇರಕ್ಕೂ ಜಾಗ ಇಲ್ಲದೆ. ಸೊ ಆತರ ಒಂದು ಪರಿಸ್ಥಿತಿಯಲ್ಲೂ ಅವರು ಬಟ್ ಅವರಿಗೆ ಯಾವುದೇ ಒಂದು ಅಟ್ಯಾಚ್ಮೆಂಟ್ ಇರ್ಲಿಲ್ಲ. ಅಂದ್ರೆ ಎಷ್ಟೋ ಸರ್ತಿ ಅವರಿಗೆ ಮತ್ತೆ ಬಂದ್ಬಿಡೋಣ ಅಂತ ಹೇಳಿ ರಿಟರ್ನ್ ಬರ್ತಾ ಇದ್ರಂತೆ. ಬಂದು ನಾನು ಅಂದ್ರೆ ಅವರು ಶಿಪ್ಪಲ್ಲೇ ಆ ಶಿಪ್ ಹತ್ರ ಬಂದು, ಅಂದ್ರೆ ಅವ್ರಿಗೆ ಯಾರು ಸಿಗ್ತಾ ಇರ್ಲಿಲ್ಲ, ಅಂದ್ರೆ ಜನ ಆಗ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಆಗ ಬಂದ್ಬಿಡೋಣ ಅಂತ ಮತ್ತೆ ಆದ್ರೂ ಅವರು ಓಕೆ ಗುರುಗಳದೊಂದು ಆಜ್ಞೆ ಆಗಿದೆ, ಮತ್ತೆ ಕೃಷ್ಣ ಯಾಕೋ ನಾನು ಕಾರಣ ಕಳ್ಸಿದಾನೆ ಅಂದ್ಮೇಲೆ ಯಾವ್ದೋ ಒಂದು ಉದ್ದೇಶದಲ್ಲಿ ಕಳ್ಸಿರ್ಬೋದು ಅಂತ ಹೇಳಿ 2 ಸತಿ ಅವ್ರು ಬಂದು ಮತ್ತೆ ಬಂದ್ಬಿಡೋಣ ಭಾರತಕ್ಕೆ ಅಂತ ಮತ್ತೆ ಅವರು ಅಲ್ಲೇ ಇದ್ದು ಮಾಡಿ ಹಾಗೆ ಸಾಧನೆ ಮಾಡಿದ್ದಾರೆ ಪ್ರಭುಪಾದ್. ಸೊ ನಾವು ಯಾವುದೇ ಒಂದು ನಮ್ಮ ಕರ್ಮಗಳು ಹೊರಗಿನ ಕೆಲಸಗಳಲ್ಲಿ ಒಂದು ಜಾಸ್ತಿ ಅಟ್ಯಾಚ್ ಇಲ್ಲದೆ ನಾವು ಮಾಡ್ಬೇಕು ಅಂತ ಹೇಳಿ. ಮತ್ತೆ ನಮ್ಮ ಒಂದು ಟೈಮ್ ಏನಿದೆ ಅದನ್ನ ನಾವು 8/8/8 ಏನ್ ಪಾಲಿಸಿ ಇದೆ ಅದು ಅಂದ್ರೆ 8 ಗಂಟೆ ಮನಸ್ಸಿಗೆ, 8 ಗಂಟೆ ದೇಹಕ್ಕೆ, ಮತ್ತೆ 8 ಗಂಟೆ ಆತ್ಮಕ್ಕೆ ಅಂತ ಹೇಳಿ ಆ ಒಂದು ರೀತಿಯಲ್ಲಿ ನಾವು ಕೆಲಸ ಮಾಡ್ಬೇಕು. ಯದ್ಯದ್ ಆಚರತಿ ಶ್ರೇಷ್ಠ ತತ್ತದೇವ ತರೋ ಜನಾಃ ಸಾ ಯತ್ ಪ್ರಮಾಣಂ ಕುರುತೆ ಲೋಕಸ್ತದ್ ಅನುವರ್ತತೆ. ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅನುಸರಿಸುತ್ತಾರೆ. ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವನ್ನಾಗಿ ಮಾಡುತ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತದೆ. ಅವರು ಉದಾಹರಣೆಯಿಂದ ಮುನ್ನಡೆಸುತ್ತಾರೆ. ಪಾತ್ರ ಮಾದರಿಗಳು ಸಮಾಜವನ್ನು ರೂಪಿಸುತ್ತವೆ. ಅಂದ್ರೆ ಕೃಷ್ಣ ಏನ್ ಹೇಳ್ತಾ ಇರೋದು ಅರ್ಜುನನಿಗೆ ಅಂತ ಹೇಳಿದ್ರೆ, ಅರ್ಜುನ ನೀನು ಯುದ್ಧ ಮಾಡು ಅಂತ, ಅಂದ್ರೆ ನೀನ್ ಏನ್ ಮಾಡ್ತೀಯ ಅದನ್ನ ನೋಡಿ ಬೇರೆಯವರು ಫಾಲೋ ಮಾಡುವಂತದ್ದು. ಸೊ ನಾವು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅಂದ್ರೆ ನೀನೇ ಒಂದು ಬ್ಯಾಡ್ ಎಕ್ಸಾಂಪಲ್ ಆಗ್ತೀಯ. ಅಂದ್ರೆ ನೀನು ಯುದ್ಧ ಮಾಡದೆ ಓಡಿ ಹೋದ್ರೆ ಸೊ ಹಾಗಾಗಿ ಏನು ಅಂದ್ರೆ ಈಗ ಕೃಷ್ಣನೇ ಕಲಿಯುಗ ಅಂದ್ರೆ ಯಾವಾಗ ಅವತಾರ ತಗೊಂಡಿದ್ದಾನೆ ಅವಾಗೆಲ್ಲಾನು ಕೃಷ್ಣ ಕೂಡ ಅದನ್ನ ಅವನು ಒಂದು ಸಾಮಾನ್ಯವಾಗಿ ಏನು ಮಾಡ್ಬೇಕು ಅದನ್ನ ಕೃಷ್ಣ ಕೂಡ ಮಾಡಿದಾನೆ. ಅಂದ್ರೆ ಅವನು ಈಗ ಗುರುಕುಲಕ್ಕೆ ಹೋಗಿರೋದಿರ್ಬೋದು, ಯಾಕಂದ್ರೆ ಕೃಷ್ಣನಿಗೆ ಹೋಗೋ ಅವಶ್ಯಕತೆ ಇಲ್ಲ, ಆದ್ರೂ ಹೋಗಿದ್ದಾನೆ. ಯಾಕೆ ಅಂತ ಹೇಳಿದ್ರೆ ಅದೊಂದು ತಪ್ಪು ಉದಾಹರಣೆ ಆಗ್ಬಾರ್ದು ಅಂತ ಹೇಳೋ ಒಂದು ಉದ್ದೇಶದಿಂದ. ಸೊ ಹಾಗಾಗಿ ಈಗ ಇದರಲ್ಲಿ ಒಂದು ಪ್ರಭುಪಾದ್ ಅವ್ರದ್ದು ಒಂದ್ಸತಿ ಪ್ರಭುಪಾದ್ ಈ ಚತುರ್ಮಾಸದಲ್ಲಿ ಅವರು ಇದು ಗಂಗಾ ಸ್ನಾನ ಅಂದ್ರೆ ಅಲಹಾಬಾದ್ ಅಲ್ಲಿ ಗಂಗಾ ಸ್ನಾನಕ್ಕೆ ಅಂತ ಹೋಗಿರ್ತಾರೆ. ಅಂದ್ರೆ 4 ಗಂಟೆ ಅಂದ್ರೆ ತುಂಬಾ ಚಳಿ, ಚತುರ್ಮಾಸದಲ್ಲಿ ಅಂದ್ರೆ ಸ್ನಾನ ಮಾಡೋದು ತುಂಬಾ ಚಳಿ, ಅದು ಗಂಗೆ ಸ್ನಾನದಲ್ಲಿ. ಪ್ರಭುಪಾದ್ ಕೇಳ್ತಾರ ಅವ್ರು ಶಿಷ್ಯರನ್ನ, ನೀವು ಹೋಗಿ ಅಂದ್ರೆ ಇದು ಸ್ನಾನ ಆಯ್ತಾ ಅಂತ. ಇಲ್ಲ ಪ್ರಭುಪಾದ್ ತುಂಬಾ ಚಳಿ ಇದೆ ಹೋಗಕ್ಕಾಗಲ್ಲ ಅಂದ್ರೆ ಅವರೆಲ್ಲ ಸಣ್ಣ ಹುಡುಗರು 25-26 ವರ್ಷದವ್ರು. ಸೊ ಆಗ ಪ್ರಭುಪಾದ್ ಏನ್ ಮಾಡ್ತಾರೆ, ಅವ್ರು ಹೋಗಿ ಅವರು ಫಸ್ಟ್ ಸ್ನಾನ ಮಾಡ್ತಾರೆ. ಅವ್ರನ್ನ ನೋಡಿ ಮತ್ತೆ ಅಯ್ಯೋ ಈ ವಯಸ್ಸವರು ಅವ್ರು ಹೋಗಿದ್ದಾರೆ ಅಂತ ಹೇಳಿದ್ರೆ ನಾವು ಹೋಗದೆ ಚೆನ್ನಾಗಿರಲ್ಲ ಅಂತ ಹೇಳಿ ಮತ್ತೆ ಅವರು ಹೋಗ್ತಾರೆ. ಸೊ ಹಾಗಾಗಿ ಯಾಕೆ ಅಂತ ಹೇಳಿದ್ರೆ ಹಾಗೆ ಲೀಡರ್ ಆಗಿರ್ದವ್ರು ಅವ್ರು ಮಾಡಿದ್ರೆ ಮಾತ್ರ ಅದನ್ನ ಎಲ್ಲರೂ ಬೇರೆಯವರು ಫಾಲೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅಂದ್ರೆ ಈಗ ಏನಂತ ಹೇಳಿದ್ರೆ ಈಗ ನಮ್ದು ಹ್ಯೂಮನ್ ಲೈಫ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈಗ ನಮ್ಮ ಯಾಕೆ ನಮಗೆ ಜವಾಬ್ದಾರಿಯಾಗಿರುವಂತದ್ದು ಕೊಡ್ತಾರೆ,
ಅಂತ ಹೇಳಿದ್ರೆ ಅಂದ್ರೆ ಲೀಡರ್ ಆಗಿರೋನು ಅಂತಂದ್ರೆ ಅವನಿಗೆ ರೆಸ್ಪಾನ್ಸಿಬಲ್ ಪೋಸ್ಟ್ ಅದು, ಯಾಕಂದ್ರೆ ಅವನ್ನ ನೋಡಿ ಕಲಿಯೋರು ತುಂಬಾ ಜನ ಇರ್ತಾರೆ. ಹಾಗಾಗಿ ನಾವು ಮನೆಗಳಲ್ಲೂ ಅಷ್ಟೇ ನಾವು ಸ್ವಲ್ಪ ಜವಾಬ್ದಾರಿಯಿಂದ ಆ ಒಂದು ನಾವು ಆಧ್ಯಾತ್ಮಿಕತೆಯಲ್ಲೂ ನಾವು ಇದ್ರೆ ಮಾತ್ರ ನಮ್ಮ ಮಕ್ಳಿಗೂ ಅದು ಮಾಡಕ್ಕೆ ಅವ್ರಿಗೂ ಒಂದು, ಇಲ್ಲಾಂದ್ರೆ ನಾವು ಸುಮ್ನೆ ಹೇಳಿದ್ರೆ ಅವ್ರು ಕೇಳಲ್ಲ, ಮಕ್ಳುನು ನೋಡಿ ಕಲಿತಾರೆ. ಸೊ ಇದ್ರಲ್ಲಿ ನಾವು ನೋಡ್ಬೋದು, ಇಲ್ಲಿ ಇವನು ಲೀಡರ್ ಅವನು ಹೇಳ್ತಾನೆ ಧೂಮಪಾನ ಮಾಡ್ಬೇಡಿ ಅಂತ ಹೇಳಿ, ಸ್ಮೋಕ್ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು. ಸೊ ಏನ್ ಹೇಳ್ತಾರೆ, ಸೊ ವಿ ವಿಲ್ ಡೂ ವಾಟ್ ಯು ಡೂ, ನಾಟ್ ವಾಟ್ ಯು ಸೇ. ನೀನು ಏನ್ ಮಾಡ್ತಿದ್ಯಾ ಅದನ್ನ ನೋಡಿ ಮಾಡ್ತೀವಿ ನಾವು ಹೊರತು ನೀನ್ ಹೇಳೋದನ್ನ ನಾವು ಕೇಳಲ್ಲ ಅಂತ. ಸೊ ಹೆಚ್ಚಾಗಿ ಎಲ್ಲರೂ ಹಾಗೆ ಅಲ್ವಾ, ಅಂದ್ರೆ ನಾವು ನೋಡಿ ಕಲಿತೀವಿ ಹೊರತು ಅವರ ಮಾತಿಂದ ಅಲ್ಲ. ಸೊ ಈಗ ನಾವು ಆಕ್ಚುಲಿ ಈಗ ನಾವು ಹೇಳಕ್ಕೆ, ಈಗ ಭಗವದ್ಗೀತೆ ಹೇಳಕ್ ಬರ್ಬೇಕಾದ್ರೂ ಅಟ್ಲೀಸ್ಟ್ ಕೆಲವೊಂದೆಲ್ಲ ಈಗ ಫಾಲೋ ಮಾಡದೆ ನಾವು ಹೇಳಕ್ ಆಗಲ್ಲ ಕೆಲವೊಂದೆಲ್ಲ. ಅಂದ್ರೆ ಈಗ ಚಾಂಟಿಂಗ್ ಮಾಡಿ 16 ರೌಂಡ್ ಚಾಂಟಿಂಗ್ ಮಾಡಿ ಒಳ್ಳೇದು, ಬೆಳಿಗ್ಗೆ ಎದ್ದು ಮಾಡಿ ಅಂದ್ರೆ ನಾವು ಮಾಡದೆ ಬೇರೆಯವ್ರಿಗೆ ಹೇಳಿದ್ರೆ ಅದು ಎಫೆಕ್ಟ್ ಆಗಲ್ಲ. ಸೊ ಪ್ರಭುಪಾದ ಹೇಳ್ತಾರೆ ನಾವು ಫಸ್ಟ್ ಮಾಡಿ ಇನ್ನೊಬ್ರಿಗೆ ಹೇಳ್ಬೇಕು ಅಂತ ಹೇಳಿ. ಸೊ ಇಲ್ಲಿ ಕೃಷ್ಣ ಹೇಳ್ತಾನೆ, ನಾಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನಾವಾಪ್ತಂ ಅವಾಪ್ತವ್ಯಂ ವರ್ತತೆ ಏವ ಚ ಕರ್ಮಣಿ. ಪಾರ್ಥನೆ, 3 ಲೋಕಗಳಲ್ಲಿಯೂ ನನಗೆ ನಿಯತವಾದ ಯಾವುದೇ ಕಾರ್ಯವಿಲ್ಲ, ನಾನು ಬಯಸುವ ವಸ್ತು ಯಾವುದೂ ಇಲ್ಲ, ನಾನು ಪಡೆಯಬೇಕಾದದ್ದು ಏನೂ ಇಲ್ಲ, ಆದರೂ ನಾನು ನಿಯಮಿತ ಕರ್ತವ್ಯಗಳಲ್ಲಿ ನಿರತನಾಗಿದ್ದೇನೆ. ಸೊ ಈಗ ಕೃಷ್ಣ ನೋಡ್ಬೋದು ನಾವು, ಲೈಕ್ ಅವನು ಅಂದ್ರೆ ಅರ್ಜುನನಿಗೆ ಸಾರಥಿಯಾಗಿದ್ದ. ಸೊ ಸಾರಥಿ ಆಗುವಂತದ್ದೇನು ಅಂದ್ರೆ ವಿಶ್ವಕ್ಕೆ ತಂದೆ, ಅದಕ್ಕೆ ಅವನು ಸಾರಥಿ ಅಂದ್ರೆ ಕೆಲ್ಸಗಳನ್ನ ಯಾವ್ದು ಹಾಗಂತ ಹೇಳ್ಬಿಟ್ಟು ಕೃಷ್ಣ ಅಂದ್ರೆ ಏನು ಚಾರಿಟಿರಾದ ಅಂದ್ರೆ ಅರ್ಜುನನಿಗೆ ಡ್ರೈವರ್ ಸ್ಥಾನ. ಅಂದ್ರೆ ಈಗ ನಾವೇನಾದ್ರು ಈಗ ಭೌತಿಕ ಜಗತ್ತಲ್ಲಿ ನಮ್ದೇನಾದ್ರು ನಾವು ತುಂಬಾ ಶ್ರೀಮಂತರಿದ್ದು ದೊಡ್ಡ ಕಾರೆಲ್ಲ ಇದ್ರೆ ನಾವು ನಮ್ ಡ್ರೈವರಿಗೆ ಕೊಡ್ಬೋದಾ, ಅಂದ್ರೆ ನೀನು ಹಿಂದೆ ಕೂತ್ಕೋ ನಾನು ಓಡಿಸ್ತೀನಿ ಅಂತ ನಾವು ಖಂಡಿತ ಮಾಡಲ್ಲ. ಆದ್ರೆ ದೇವ್ರಿಗೆ ಅದೆಲ್ಲ ಇಲ್ಲ, ಅವನಿಗೆ ಆತರ ಭೇದ ಭಾವ ಅನ್ನೋದೇ ಇಲ್ಲ ಯಾವ ಕೆಲ್ಸಗಳಲ್ಲಿ. ಮತ್ತೆ ಕರ್ಮಗಳು ಅಂಟಲ್ಲ, ಅಂದ್ರೆ ಇದು ಗುರುಕುಲಕ್ಕೆ ಹೋಗಿ ಕೃಷ್ಣ ಹೋಗಿ ಗುರುಕುಲಕ್ಕೆ ಹೋಗಿ ಕಲ್ತಿರೋಂಥದ್ದು ಇರ್ಬೋದು. ಮತ್ತೆ ಇದು ತಂದೆ ಹಾಕುವಂತ ಒಂದು ಪಾದರಕ್ಷಣ ತಲೆ ಮೇಲೆ ಇಟ್ಕೊಂಡ್ ಬರೋವಂಥದ್ದು ಕೃಷ್ಣ ಸಣ್ಣ ಮಗು ಇರುವಾಗ. ಸೊ ಅಂದ್ರೆ ಕೃಷ್ಣನಿಗೆ ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಅವರು ದೇವೋತ್ತಮ ಪರಮ ಪುರುಷ ಆದ್ರೂನು ಅಂದ್ರೆ ತಂದೆ ತಾಯಿಗೆ ಒಂದು ಖುಷಿ ಕೊಡಕ್ಕೋಸ್ಕರ ಆತರ ಎಲ್ಲ ಲೀಲೆಗಳನ್ನ ಮಾಡ್ತಾ ಇದ್ರು ಅಂತ. ಆದ್ರೆ ನನಗೆ 3 ಲೋಕಗಳಲ್ಲಿಯೂ ನನಗೆ ನಿಯತಿ ಅಂದ್ರೆ ಯಾವುದೇ ಹೆವೆನ್ಲಿ ಪ್ಲಾನೆಟ್ ಇರ್ಬೋದು ಅಥವಾ ಕೆಳಗಡೆದು ಅಥವಾ ಭೂಮಿ, ಈ 3ರಲ್ಲಿಯೂ ಯಾವುದೇ ನನಗೆ ಕರ್ಮ ಅನ್ನೋದಿಲ್ಲ ಅಂತ. ಯಾಕಂದ್ರೆ ಕೃಷ್ಣನೇ ಮಾಡಿರುವಂತದ್ದು ಪ್ರಪಂಚ ಇದು. ಸೊ ಹಾಗಾಗಿ ಈಗ ಕೆಲವ್ರು ಜನ ಹೇಳ್ತಾರೆ ಕೃಷ್ಣ ಅದ್ ಮಾಡಿ ತಪ್ಪಲ್ವಾ, ಕೃಷ್ಣ ಇದು ತಪ್ಪು ಅಂತ. ಸೊ ಕೃಷ್ಣ ಅದ್ರಿಂದೆಲ್ಲ ಮೇಲೆ. ಸೊ ನನಗೆ ಯಾವ್ದು 3 ಲೋಕಗಳಲ್ಲಿಯೂ ನನಗೆ ನಿಯತವಾದ ಯಾವುದೇ ಕಾರ್ಯವಿಲ್ಲ, ನಾನು ಬಯಸುವ ವಸ್ತು ಯಾವುದೂ ಇಲ್ಲ, ನಾನು ಪಡೆಯಬೇಕಾದದ್ದು ಏನೂ ಇಲ್ಲ, ಆದರೆ ನಾನು ನಿಯಮಿತ ಕರ್ತವ್ಯಗಳಲ್ಲಿ ನಿರತನಾಗಿದ್ದೇನೆ. ಆದ್ರೂ ಮಾಡ್ತೀನಿ ನಾನು. ಸೊ ಆದ್ರೂನು ಪ್ರತಿ ಯುಗದಲ್ಲಿ ಯಾವಾಗ ಧರ್ಮದ ಅವನತಿ ಆಗುತ್ತೋ ಅವಾಗ ಕೃಷ್ಣ ಬರ್ತಾನೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮೇಲೆ ಒಂದಷ್ಟು ಕರುಣೆ ಕೃಷ್ಣನಿಗೆ. ಸೊ ನಮ್ಮನ್ನೆಲ್ಲ ಮತ್ತೆ ಒಂದು ಅಂದ್ರೆ ಅವನ ಒಂದು ಗೋಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕೃಷ್ಣಂದು ಯಾವಾಗ್ಲೂ ಪ್ರಯತ್ನ ಇರುತ್ತೆ. ನಾ ಬುದ್ಧಿಭೇದಂ ಜನಯೇದ ಜ್ಞಾನಂ ಕರ್ಮ ಸನ್ನಿಗ್ಧಾಂ ನಾ ಬುದ್ಧಿಭೇದಂ ಜನಯೇದ ಜ್ಞಾನಂ ಕರ್ಮ ಸನ್ನಿಗ್ಧಾಂ ಸರ್ವ ಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್ ಅಂತ ಹೇಳಿದ್ರೆ, ನಿಯತ ಕರ್ತವ್ಯಗಳ ಕರ್ಮ ಫಲಕ್ಕೆ ಅಂಟಿಕೊಂಡಿರುವ ಕೆಲಸವನ್ನು ನಿಲ್ಲಿಸಿ ಬಿಟ್ಟರೆ ಅವರ ಬುದ್ಧಿ ಕಲಕುತ್ತದೆ. ಆದುದರಿಂದ ವಿದ್ವಾಂಸನು ಅವರ ಕೆಲಸವನ್ನು ನಿಲ್ಲಿಸಬಿಡಬಾರದು. ಭಕ್ತಿಭಾವದಿಂದ ಕೆಲಸ ಮಾಡಿ ಆತನು ಅಜ್ಞಾನಿಗಳನ್ನು ಕೃಷ್ಣ ಪ್ರಜ್ಞೆಯ ಕ್ರಮಕ್ರಮವಾದ ಬೆಳವಣಿಗೆಗಾಗಿ ಎಲ್ಲಾ ಬಗೆಯ ಚಟುವಟಿಕೆಗಳಲ್ಲಿ ತೊಡಗಿಸಬೇಕು. ಅಂದ್ರೆ ಈಗ ವೇದಗಳಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ, ಬೇರೆ ಬೇರೆ ಕಾರ್ಯಗಳನ್ನ ಮಾಡಿ ಇದಾಗತ್ತೆ. ಅಂದ್ರೆ ಸುಮಾರು ಈಗ ಪೂಜೆಗಳೆಲ್ಲ ಮಾಡಿ ನಾವು ಬೇರೆ ಬೇರೆ ತರದ್ದೆಲ್ಲ ಮಾಡ್ತಾರೆ. ಅಂದ್ರೆ ಇದು ಕೆಲವೊಂದು ರಿಚುವಲ್ಸ್ ಮಾಡುವಂಥದ್ದು, ಕೆಲವೊಂದು ಪೂಜೆ ಮಾಡುವಂಥದ್ದು, ಅಥವಾ ಇದು ಉಪನಯನ ಅಂತೆಲ್ಲ ಮಾಡ್ತಾರಲ್ಲ, ಅಂದ್ರೆ ಸೆರೆಮನಿ ಅಥವಾ ಒಂದು ನಾಮಕರಣ ವಿಧಿ ಇರ್ಬೋದು, ಅಥವಾ ಬೇರೆ ಬೇರೆ ವಿಧಿಗಳು ಎಲ್ಲಾನು ಮಾಡ್ಕೊಂಡು ಬರೋವಂಥದ್ದು. ಸೊ ಈಗ ಯಾರಿಗೆ ಭಕ್ತಿ ಸೇವೆಯಲ್ಲಿ ಇರ್ತಾನೋ ಅವನಿಗೆ ಇದು ಯಾವ್ದು ಅಗತ್ಯ ಇಲ್ಲ. ಆಕ್ಚುಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕಂಪ್ಲೀಟ್ ಆಗಿರೋರಿಗೆ ಇದು ಯಾವ್ದು ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ
ಮಾಡದೇ ಇರೋರಿಗೆ ಏನೇನು ಕೊಟ್ಟಿದ್ದಾರೆ ವೇದಗಳಲ್ಲಿ, ಅಂದ್ರೆ ವರ್ಣಾಶ್ರಮ ಧರ್ಮದಲ್ಲಿ ಏನೇನಿದೆ ಅದನ್ನ ಮಾಡ್ಬೇಕು. ಸೊ ಮಾಡ್ತಾ ಮಾಡ್ತಾ ಅವರು ಕೊನೆಗೆ ಒಂದಿನ ಪ್ಯೂರಿಫೈ ಆಗಿ ಬರ್ತಾರೆ ನನ್ನ ಹತ್ರ. ಅದನ್ನ ನಾವು ಬೇರೆಯವ್ರು ನಾವು ಡಿಸ್ಟರ್ಬ್ ಮಾಡ್ಬಾರ್ದು, ಗೊತ್ತಿರೋರು ಅದನ್ನ ಅವ್ರನ್ನ ಡಿಸ್ಟರ್ಬ್ ಮಾಡ್ಬಾರ್ದು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅಂದ್ರೆ ಅದೇ ಸಕಾಮ ಕರ್ಮ ಮಾಡ್ತಾ ಮಾಡ್ತಾ ಒಂದ್ಸರ್ತಿ ಆಮೇಲೆ ಅವರು ನಿಷ್ಕಾಮ ಕರ್ಮಕ್ಕೆ ಅಂದ್ರೆ ಅಕರ್ಮಕ್ಕೆ ಬರ್ತಾರೆ ಅಂತ. ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾರಹಮಿತಿ ಮನ್ಯತೆ. ಕಾರ್ಯಗಳನ್ನು ವಾಸ್ತವವಾಗಿ ಪ್ರಕೃತಿಯ ತ್ರಿಗುಣಗಳೇ ಮಾಡುತ್ತವೆ, ಆದರೆ ಅಹಂಕಾರದಿಂದ ಮೂಢನಾದವನು ತಾನೇ ಕಾರ್ಯಗಳನ್ನು ಮಾಡುತ್ತಾನೆ ಎಂದು ಭಾವಿಸುತ್ತಾನೆ. ಸೊ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ? ಸೊ ನಮ್ಮನ್ನ ಈಗ ಇದು ನಾವು ಒಂಥರ ಪಪೆಟ್ ತರ, ಬೊಂಬೆಗಳ ಅಂದ್ರೆ ಈ ಮೂರು ಗುಣಗಳು ನಮ್ಮನ್ನ ಆಟಾಡಿಸ್ತದೆ. ಅಂದ್ರೆ ನಮ್ಮೆಲ್ಲರಲ್ಲಿಯೂ ಈ ಒಂದು ಸಾತ್ವಿಕ ಗುಣ, ಸತ್ವಗುಣ, ರಜಸ್ ಮತ್ತೆ ತಮಸ್ಸು, ಈ ಮೂರು ಗುಣಗಳಲ್ಲಿ ಇದೀವಿ ನಾವು. ಅಂದ್ರೆ ಒಬ್ಬೊಬ್ಬರಲ್ಲಿ ಒಂದೊಂದು ಪರ್ಸೆಂಟೇಜ್ ಬೇರೆ ಇರುತ್ತೆ. ಸಾತ್ವಿಕ ಜಾಸ್ತಿ ಇರ್ಬೋದು, ಕೆಲವರಲ್ಲಿ ರಾಜಸಿಕ ಜಾಸ್ತಿ ಇರ್ಬೋದು, ಕೆಲವರು ಬರೇ ತಾಮಸಿಕದಲ್ಲಿರ್ಬೋದು. ಸೊ ಹಾಗೆ ಮೂರು ಗುಣಗಳಿಂದಾಗಿ ಕೆಲಸ ಮಾಡ್ತಾ ಇದ್ದಾನೆ. ಆದ್ರೆ ಅವನು ಅನ್ಕೊಳ್ಳೋದೇನು ಅಂದ್ರೆ ಅಹಂಕಾರ. ಅಹಂಕಾರ ಅಂದ್ರೆ ಫಾಲ್ಸ್ ಈಗೋ. ಸೊ ಅಹಂಕಾರದಿಂದಾಗಿ ನಾನೇ, ಯಾಕೆಂತ ಹೇಳಿದ್ರೆ ಆ ಫಾಲ್ಸ್ ಈಗೋ ಅಂತ ಹೇಳಿದ್ರೆ ನಾವು ಜಾಸ್ತಿ ಯಾವಾಗ ನಾನು ಈ ದೇಹದ ಒಂದು ಭಾವನೆಯಲ್ಲಿ ಇರ್ತೀನಿ, ನಾನಿದು ಓಕೆ ನಾನಿಷ್ಟು ಸಂಪಾದನೆ ಮಾಡಿದ್ದೀನಿ, ನಾನು ಶ್ರೀಮಂತ, ನಾನು ಅಂದ್ರೆ ನಾನೊಂದು ಅಥವಾ ಯಾವ್ದೋ ಒಂದು ಪೊಲಿಟಿಷಿಯನ್ ಇರ್ಬೋದು, ಅಥವಾ ಯಾವ್ದೋ ಬಿಸ್ನೆಸ್ ಮ್ಯಾನು, ಹಾಗೆಲ್ಲ ಒಂದು CEO ಆಫ್ ದ ಕಂಪನಿ ಇರ್ಬೋದು, ಹಾಗೆಲ್ಲ ಒಂದು ಅಹಂಕಾರ ಬಂದಿರುತ್ತೆ, ನಾನು 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 ಅಂತದ್ದು. ಸೊ ಹಾಗಾಗಿ ಅವನ ಅಹಂಕಾರ ಬರುವಂತದ್ದು ಯಾಕೆ ಅಂತ ಹೇಳಿದ್ರೆ ಅವನು ಮಾಡ್ತಾ ಇರೋದು ಈ ಮೂರು ಗುಣಗಳಿಂದ. ಮೂರು ಗುಣಗಳನ್ನ ಆಡಿಸ್ತಾ ಇರೋದು ಯಾರು? ಕೃಷ್ಣನ ಕೆಳಗಡೆ ಇರುವಂತದ್ದು ಈ ಮೂರು ಗುಣಗಳು. ಸೊ ನಾವು ಕೃಷ್ಣನಿಗೆ ಯಾವಾಗ ನಮ್ಮ ಸರೆಂಡರ್ ಆಗ್ತೀವಿ ಆಗ ಈ ಮೂರು ಗುಣಗಳು ನಮಗೆ ಕಾಟ ಕೊಡಲ್ಲ. ಯಾಕಂದ್ರೆ ನಾವು ಬರ್ಬೇಕಾಗಿದ್ದು ಶುದ್ಧ ಸತ್ವಕ್ಕೆ. ಇದು ಮೂರು ಗುಣಗಳಿಂದ ಮೇಲೆ ಶುದ್ಧ ಸತ್ವ. ಸೊ ಈ ಗುಣಗಳ ಬಗ್ಗೆ ನಾವು 14ನೇ ಚಾಪ್ಟರ್ ಅಲ್ಲಿ ಡೀಟೇಲ್ ಆಗಿ ನೋಡ್ತೀವಿ. ಸೊ ಅರ್ಜುನ ಕೇಳ್ತಾನೆ ಇಲ್ಲ, ಅಂದ್ರೆ ಯಾಕೆ ಒಬ್ರು ಅಂದ್ರೆ ಇಷ್ಟ ಇಲ್ದೇ ಇದ್ರು ಬಲವಂತವಾಗಿ ನಾವು ಯಾಕೆ ಕೆಟ್ಟ ಕೆಲಸಗಳಲ್ಲಿ ತೊಡಗ್ತೀವಿ ಅಂತ ಅರ್ಜುನ ಕೇಳೋವಂಥದ್ದು. ಸೊ ಈಗ ಅರ್ಜುನ ಕೇಳೋವಂಥದ್ದು ಪ್ರಶ್ನೆ ಎಲ್ಲ ನಮಗೆ ಆಕ್ಚುಲಿ ಯಾರಿಗೆ ಅಂದ್ರೆ ನಮ್ಮ ಅನುಕೂಲಕ್ಕೋಸ್ಕರ ಅರ್ಜುನ ಕೇಳೋವಂಥದ್ದು. ಸೊ ಅವನೊಂದು ಅರ್ಜುನ ಒಂದು ವರ್ಡ್ ಯೂಸ್ ಮಾಡ್ತಾನೆ, ಅನಿಚ್ಚಂ ಬಲಾದ್ ಅಂತ. ಅನಿಚ್ಚಂ ಅಂದ್ರೆ ಇಷ್ಟ ಇಲ್ದೇ ಇರೋಂಥದ್ದು, ಬಲಾದ್ ಅಂದ್ರೆ ಫೋರ್ಸ್. ಯಾವ್ದೋ ಒಂದು ಫೋರ್ಸ್ ಅನ್ನ ಈ ಕೆಲಸ ಮಾಡಿಸ್ತಾ ಇದೆ. ಅಂದ್ರೆ ತಪ್ಪು ಕೆಲಸಗಳು ನಮಗೆ ಮಾಡಕ್ ಇಷ್ಟ ಇರಲ್ಲ ಎಷ್ಟೋ ಸರ್ತಿ, ಆದ್ರೂ ಮಾಡ್ತೀವಿ. ಸೊ ಅದು ಏನು, ಅದು ಯಾವ ಕಾರಣಕ್ಕೋಸ್ಕರ ನಾನು ಆ ತಪ್ಪು ಕೆಲಸ ಮಾಡ್ತೀವಿ ಅಂತ ಹೇಳಿ ಕೃಷ್ಣ ಕೇಳ್ತಾನೆ. ಸೊ ಹೊಗೆಯು ಬೆಂಕಿಯನ್ನು ಮುಚ್ಚುವಂತೆ, ಸೊ ಧೂಳು, ಅದಕ್ಕೆ ಕೃಷ್ಣನ ಉತ್ತರ ಇದು. ಧೂಳು ಕನ್ನಡಿಯನ್ನು ಮುಚ್ಚುವಂತೆ, ಗರ್ಭಕೋಶವು ಭ್ರೂಣವನ್ನು ಮುಚ್ಚುವಂತೆ ವಿವಿಧ ಪ್ರಮಾಣಗಳ ಕಾಮವು ಜೀವಿಯನ್ನು ಮುಚ್ಚುತ್ತದೆ ಅಂತ ಹೇಳಿದ್ರೆ, ಈಗ ನೀವು ಈ ಪಿಕ್ಚರ್ ಅಲ್ಲಿ ನೋಡ್ಬೋದು. ಈಗ ಇಲ್ಲಿ ನೋಡಿ. ಸೊ ಇದು ಬೆಂಕಿ ಅಂದ್ರೆ ಹೊಗೆ ಹೇಗೆ ಬೆಂಕಿ ಮುಚ್ಚಿರುತ್ತೋ, ಹೊಗೆಯಲ್ಲಿ ಬೆಂಕಿ ಮುಚ್ಚಿದ್ರೆ ಅದು ಮನುಷ್ಯ ಜನ್ಮ ಕಂಪೇರ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಈಗ ಬೆಂಕಿ ಅಂದ್ರೆ ಹೊಗೆ ಆಡ್ತಾ ಇರುತ್ತೆ. ಹೊಗೆ ಮೇಲೆ ನಾವ್ ಏನಾದ್ರೂ ಒಂದು ಒಣಗಿರೋ ಹುಲ್ಲು ಏನಾದ್ರು ಹಾಕಿದ ತಕ್ಷಣ ಏನಾಗುತ್ತೆ, ಬೆಂಕಿ ಹೊತ್ಕೊಳ್ಳುತ್ತೆ. ಹಾಗೆ ನಮ್ದು ಪ್ರಜ್ಞೆ ಏನಿದೆ ಅದು ಆಲ್ರೆಡಿ ನಮಗೆ ಗೊತ್ತು. ಆಕ್ಚುಲಿ ನಮ್ದು ಗುಣ ಏನಂದ್ರೆ ಜೀವೇರೇ ಸ್ವರೂಪ ನಿತ್ಯ ಕೃಷ್ಣ ದಾಸ್, ಅಂದ್ರೆ ಜೀವಿಯ ಲಕ್ಷಣ ಕೃಷ್ಣನ ಸೇವಕ. ಅದು ನಮಗ್ ಗೊತ್ತಿದೆ. ಅದು ಸ್ವಲ್ಪ ಅದಕ್ಕೆ ಬೇಕು. ಈಗ ನಮಗೀಗ ಭಗವದ್ಗೀತೆಯಿಂದ ನಾವೇನ್ ಕಲಿತೀವಿ ಅದರಿಂದ ನಮಗೆ ಒಂಚೂರು ಅರ್ಥ ಆಗುತ್ತೆ. ಓಕೆ, ನಾನು ರಿಯಲೈಸ್ ಆಗುತ್ತೆ ನಮಗೆ ಆ ನಾಲೆಜ್. ಅಂದ್ರೆ ಪ್ರಜ್ಞೆ ಬೇಗ ಚೇಂಜ್ ಆಗತ್ತೆ ಇದು ನಾವು ಅಸೋಸಿಯೇಷನ್ ಅಲ್ಲಿ ಇದ್ದಾಗ. ಹಾಗಾಗಿ ಆದ್ರೆ ಅಸೋಸಿಯೇಷನ್ ಅಲ್ಲಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ನಮಗೆ, ಅದಕ್ಕೆ ಅಂದ್ರೆ ಈಗ ಹೊಗೆ ಇದೆ, ಹೊಗೆಗೆ ನೀರ್ ಹಾಕಿದ್ರೆ ಏನಾಗುತ್ತೆ, ಅಲ್ಲಿಗೆ ಬತ್ತಿ ಹೋಗುತ್ತೆ. ಸೊ ನಾವು ಜೀವನ ಹಾಳಾಗುತ್ತೆ. ಅಂದ್ರೆ ನಮಗೆ ಆದಷ್ಟು ಬೇಗ ಯಾವಾಗ ಅದ್ರ ಬಗ್ಗೆ ಗೊತ್ತಾಗುತ್ತೋ ಅದು ನಮಗೆ ಒಳ್ಳೇದು. ಸೊ ಇದನ್ನ ಮನುಷ್ಯ ಜನ್ಮಕ್ಕೆ ಕಂಪೇರ್ ಮಾಡಿದ್ದಾರೆ. ಹಾಗೆ ಇದು ಧೂಳನ್ನು ಕನ್ನಡಿ ಮುಚ್ಚುವಂತೆ, ಧೂಳು ಕನ್ನಡಿಯನ್ನು ಮುಚ್ಚುವಂತೆ. ಅಂದ್ರೆ ಧೂಳು ಮುಚ್ಚಿರುತ್ತೆ ಅಂದ್ರೆ ಅದು ಅಷ್ಟು ಕ್ಲಿಯರ್ ಕಾಣಲ್ಲ ನಮಗೆ. ಯಾವಾಗ ಕನ್ನಡಿಲಿ ಧೂಳಿದ್ರೆ ಕನ್ನಡಿ ಸರಿ ಕಾಣಲ್ಲ. ಸೊ ಇದು ಪ್ರಾಣಿಗಳಿಗೆ. ಸೊ
ಪ್ರಾಣಿಗಳಿಗೆ ಅಂದ್ರೆ ಅವರ ಪ್ರಜ್ಞೆ ಅಷ್ಟಿಲ್ಲ, ಅವರಿಗೆ ಗೊತ್ತಿಲ್ಲ ಅಂದ್ರೆ ಆಧ್ಯಾತ್ಮಿಕದ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಹಾಗಾಗಿ ಪ್ರಾಣಿಗಳನ್ನ ಮತ್ತೆ ಇದು ಗರ್ಭದಲ್ಲಿರೋ ಶಿಶು, ಓಕೆ, ಭ್ರೂಣಕ್ಕೆ ಮುಚ್ಚಿರೋ ಇದನ್ನ ಇದು ಪ್ಲಾಂಟ್ ಲೈಫ್ ಅಂದ್ರೆ ಸಸ್ಯ. ಯಾಕೆಂತ ಹೇಳಿದ್ರೆ ಅವಕ್ಕೆ ಏನು ಗೊತ್ತಿಲ್ಲ, ಅಂದ್ರೆ ಎಷ್ಟೋ ವರ್ಷಗಳು, ಅಂದ್ರೆ ಯಾಕೆ ಈ ಒಂದು ಪ್ಲಾಂಟ್ ಅಂದ್ರೆ ಸಸ್ಯ ಆಗಿ ಯಾಕೆ ಸಿಗುತ್ತೆ ಅಂತ ಹೇಳಿದ್ರೆ ಕಾಮ, ಅಂದ್ರೆ ಇದೆಲ್ಲದಕ್ಕೂ ಲಸ್ಟೇ ಕಾರಣ ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ಲಸ್ಟಿಂದಾಗಿ, ಈ ಕಾಮದಿಂದಾಗಿ ನಮ್ದು ಆ ಪ್ರಜ್ಞೆ ಈಗ ಮುಚ್ಚೋಗಿದೆ. ಸೊ ಆ ಕಾಮ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಹರೇ ಕೃಷ್ಣ ಮಹಾಮಂತ್ರ ಯಾವಾಗ ಹೇಳ್ತೀವಿ ಅದರಿಂದ ಚೈತನ್ಯ ಮಹಾಪ್ರಭುಗಳು ಅವರ ಜೀವನದಲ್ಲಿ ಒಟ್ಟು 8 ಶಿಕ್ಷಾಷ್ಟಕಂ ಅಂತ ಹೇಳಿ 8 ಇದು ಕೊಟ್ಟಿದ್ದಾರೆ, ಅಂದ್ರೆ ಟೀಚಿಂಗ್ಸ್ ಆಫ್ ಚೈತನ್ಯ ಮಹಾಪ್ರಭು ಅಂತ ಹೇಳಿ ಇದೆ. ಅದರಲ್ಲಿ 8 ಕೊಟ್ಟಿದ್ದಾರೆ ಅವರು ಶ್ಲೋಕ. ಅದರಲ್ಲಿ ಒಂದು ಅಂದ್ರೆ ಅವ್ರು ಬರ್ದಿಲ್ಲ ಯಾವುದು, ಅದನ್ನ ರೂಪ ಗೋಸ್ವಾಮಿ ಅವರು ಆಯ್ದು ಅಂದ್ರೆ ಬರ್ದಿದ್ದಾರೆ, ಅದನ್ನ ಮಾಡಿದ್ದಾರೆ. ಸೊ ಅದರಲ್ಲಿ ಚೇತೋದರ್ಪಣ ಮಾರ್ಜನಂ ಅಂತ ಹೇಳ್ತಾರೆ. ಅಂದ್ರೆ ಚೇತೋದರ್ಪಣ ಅಂದ್ರೆ ನಾವು ಅದನ್ನ ಕ್ಲೀನ್ ಮಾಡುವಂಥದ್ದು, ಹೃದಯದಲ್ಲಿರೋ ಆ ಕಲ್ಮಶಗಳೇನಿದೆ. ಚೇತೋದರ್ಪಣ ಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧು ಜೀವನಂ ಆನಂದಾಂಬುದಿವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮ ಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಅಂದ್ರೆ ಎಷ್ಟೋ ಅಂದ್ರೆ ಜನ್ಮಗಳಿಂದ ಅದು ನಮಗೆ ಮುಚ್ಚಿ ಹೋಗಿದೆ. ಸೊ ಅದನ್ನ ಕ್ಲಿಯರ್ ಆಗ್ಬೇಕಾದ್ರೆ, ಹೃದಯ ಪ್ಯೂರಿಫೈ ಆಗ್ಬೇಕು ಅಂದ್ರೆ ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾವು ಅದನ್ನ ಹೇಳ್ತಾ ಬಂದಾಗ ನಮಗೆ ಆ ಪ್ರಜ್ಞೆ ಅಲರ್ಟ್ ಆಗುತ್ತೆ, ಅಂದ್ರೆ ನಾವು ಮೋರ್ ಕಾನ್ಶಿಯಸ್ ಆಗ್ತೀವಿ, ಗಾಡ್ ಕಾನ್ಶಿಯಸ್. ಸೊ ಇದನ್ನ ಇನ್ನೊಂದೇನಂತ ಹೇಳಿದ್ರೆ, ಈಗ ಪ್ರಾಣಿಗಳ ಏನು 3 ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಈಗ ಪ್ಲಾಂಟ್ ಲೈಫ್ ಅಲ್ಲಿ ಸೊ ಅವು ಎಷ್ಟು 500,000 ವರ್ಷ ಬದುಕಿರುತ್ತೆ ಒಂದೊಂದು ಗಿಡ ಮರಗಳು. ಅಂದ್ರೆ ಕೆಲವೊಂದು ಮರಕ್ಕೆ ತುಂಬಾ ಆಯುಷು. ಅಂದ್ರೆ ಅದೀಗ ಯಾಕೆ ಅಂತ ಹೇಳಿದ್ರೆ, ನಮಗೆ ಆ ಪ್ಲಾಂಟ್ ಲೈಫ್ ಅಂದ್ರೆ ಅವರು ಈ ಕಾಮದಲ್ಲಿ ಜಾಸ್ತಿ ಇದ್ದು ಅಂದ್ರೆ ಇರೋರಿಗೆ ಅದು ಅಂತ ಜೀವನ ಸಿಗುತ್ತಂತೆ. ಮತ್ತೆ ಯಾಕೆಂತ ಹೇಳಿದ್ರೆ ಅವರು ಬೆತ್ತಲೇ ಇರುವಂತದ್ದು ಅಂತ, ಅಂದ್ರೆ ಗಿಡಕ್ಕೆ ಏನು ಬಟ್ಟೆ ಅದೇನು ಬೇಕಾಗಿಲ್ಲ ಅಲ್ಲ, ಹಾಗೆ ಇರು ಅಂತ ಹೇಳ್ಬಿಟ್ಟು ಅಂತ ಒಂದು ಜೀವನ ಸಿಗುತ್ತೆ. ಸೊ ಹಾಗಾಗಿ ಅದು 1000 ವರ್ಷಗಳು ಹಾಗೆ ಪ್ಲಾಂಟ್ ಆಗಿ, ಅಂತ ತುಂಬಾ ಕಷ್ಟ, ಅಂದ್ರೆ ಎಷ್ಟು ಹಿಂಸೆ ಈಗ. ಸೊ ಭ್ರೂಣಕ್ಕೆ ಗರ್ಭಕೋಶದಲ್ಲಿರೋರಿಗೆ ಯಾಕೆ ಕಷ್ಟ ಅಂದ್ರೆ ಅಲ್ಲಾಡಕ್ಕಾಗಲ್ಲ, ಅಲ್ಲಿ ಹೊಟ್ಟೆ ಒಳಗಡೆ ಜಾಗ ಇಲ್ಲ ಆಡಕ್ಕೆ, ಅಷ್ಟು ಹಿಂಸೆ. ಸೊ ಹಾಗಾಗಿ ಆ ತರ ಒಂದು ಪ್ರಜ್ಞೆನ ಅದಕ್ಕೆ ಕಂಪೇರ್ ಮಾಡಿದ್ದಾರೆ ಇದ್ರಲ್ಲಿ. ಸೊ ಈಗ ಅಂದ್ರೆ IQ ಮತ್ತೆ SQ ಅಂತ ಹೇಳಿದ್ರೆ IQ ಇಂಟೆಲಿಜೆಂಟ್ ಕೋಶಂಟ್, ಎಮೋಷನಲ್ ಕೋಶಂಟ್ ಮತ್ತೆ ಸ್ಪಿರಿಚುವಲ್ ಕೋಶಂಟ್. ಸೊ ಇದ್ರಲ್ಲಿ ಬರೇ IQ ಮಾತ್ರ ಇದ್ರಲ್ಲಿ ಪ್ಲಾಂಟ್ ಲೈಫ್ ಅಲ್ಲಿ. ಅದೇ ಮತ್ತೆ ಪ್ರಾಣಿಗಳಲ್ಲಿ ಸ್ವಲ್ಪ ಎಮೋಷನಲ್ ಇದೆ, ಯಾಕಂದ್ರೆ ಫೀಲಿಂಗ್ಸ್ ಎಲ್ಲ ಇದೆ, ಓಕೆ, ನಮ್ ತರಾನೇ. ಹಾಗಾಗಿ ಅದು ಎಮೋಷನಲ್ ಕೋಶಂಟ್. ಅದೇ ಈ ಸ್ಪಿರಿಚುವಲ್ ಕೋಶಂಟ್ ಏನಿದೆ, ಆಧ್ಯಾತ್ಮಿಕ ರಿಲೇಟೆಡ್ ಏನಿದೆ, ಆ ಜ್ಞಾನ ಮಾತ್ರ ಮನುಷ್ಯ ಜೀವನದಲ್ಲಿ ಮಾತ್ರ ನಮಗೆ ಅರ್ಥ ಆಗುವಂತದ್ದು ಅಂತ. ತಸ್ಮಾತ್ ತ್ವಂ ಇಂದ್ರಿಯಾಣ್ಯಾಧೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿಹ್ಯಾನಂ ಜ್ಞಾನ ವಿಜ್ಞಾನ ನಾಶನಂ. ಆದುದರಿಂದ ಭರತವಂಶಜರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಪ್ರಾರಂಭದಲ್ಲಿಯೇ ಇಂದ್ರಿಯಗಳನ್ನು ನಿಯಂತ್ರಿಸಿ ಪಾಪದ ಮಹಾ ಸಂಕೇತವಾದ ಕಾಮಕ್ಕೆ ಕಡಿವಾಣ ಹಾಕು. ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರಗಳನ್ನು ನಾಶ ಮಾಡುವ ಈ ಕಾಮವನ್ನು ಧ್ವಂಸ ಮಾಡು. ಅಂದ್ರೆ ಯಾಕೆಂತಂದ್ರೆ ಸಣ್ಣ ವಯಸ್ಸಲ್ಲೇ ಮಾಡ್ಬೇಕು ಅಂತ ಹೇಳಿ, ಯಾಕಂದ್ರೆ ನಮಗೆ ಕಾಮ ಅಂದ್ರೆ ಬೇರೆ ಬೇರೆ ಆಸೆಗಳು ನಮ್ದು ತುಂಬಾ ಚೇಂಜ್ ಆಗತ್ತೆ. ಅಂದ್ರೆ ದೊಡ್ಡವ್ರ ಆಗ್ತಾ ತುಂಬಾ ಕಷ್ಟ. ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಈಗ ಹೈಯರ್ದೇ ಸ್ಟಡಿ ಲೈಕ್ ಈಗ PhD ಹಾಗೆಲ್ಲ ತುಂಬಾ ಈಗ ಸೈಂಟಿಸ್ಟ್ ಆತರ ಎಲ್ಲ ತುಂಬಾ ಓದ್ದವ್ರಿಗೆ ಏನಾಗುತ್ತೆ, ಅವರಿಗೆ ಅವರೇ ಬಿಲೀಫೇ ಸರಿ, ನಾನ್ ನಂಬಲ್ಲ ದೇವ್ರ ಮೇಲೆ ಒಂದು ನಾಸ್ತಿಕ ಅಭಿಪ್ರಾಯ ಜಾಸ್ತಿ ಆಗತ್ತಂತೆ, ಜಾಸ್ತಿ ಓದ್ದಷ್ಟು. ಸೊ ಹಾಗಾಗಿ ಆಗ ಅವರಿಗೆ ನಂಬಿಕೆ ಬರಲ್ಲ, ಈ ಶಾಸ್ತ್ರಗಳಲ್ಲಿ ಇರೋದು ಎಲ್ಲ ಸುಳ್ಳು, ಅದೆಲ್ಲ ನಿಜ ಅಲ್ಲ, ಈ ತರ ಎಲ್ಲ. ಸೊ ಹಾಗಾಗಿ ಸಣ್ಣ ವಯಸ್ಸಿಂದಲೇ ಇದನ್ನ ಮಾಡ್ಬೇಕು. ಅಂದ್ರೆ ಕಡಿವಾಣ ಕಾಮಕ್ಕೆ, ಅಂದ್ರೆ
ನಮ್ಗೆ ಎಲ್ಲರಿಗೂ ಆ ಪ್ರೀತಿ ಅನ್ನೋದು ಆಕ್ಚುಲಿ ಈ ಭೌತಿಕ ಜಗತ್ತಲ್ಲಿ ಇರೋದು ಬರೀ ಕಾಮ ಅಂತ ಹೇಳ್ತಾರೆ. ಗೋಲೋಕದಲ್ಲಿ ಇರೋದು ಪ್ರೇಮ, ಇಲ್ಲಿ ಬರುವಷ್ಟೊತ್ತಿಗೆ ಎಲ್ಲ ಕಾಮ ಆಗುತ್ತೆ, ಅಂದ್ರೆ ಕಂಟಾಮಿನೇಟೆಡ್ ಆಗುತ್ತೆ ಇಲ್ಲಿ ಬರುವಷ್ಟೊತ್ತಿಗೆ. ಸೊ ನಿಜವಾದ ಪ್ರೀತಿ ಅನ್ನೋದು ಇಲ್ಲಿ ಸಿಗಲ್ಲ ಅಂತ ಹೇಳಿ, ಈ ಭೌತಿಕ ಜಗತ್ತಲ್ಲಿ ಇಲ್ಲ, ಇಲ್ಲಿ ಪ್ರೇಮ ಅನ್ನೋದಿಲ್ಲ ಅಂತ. ಸೊ ಇಲ್ಲಿ ಎಲ್ಲ ಉಲ್ಟಾ ಆಗಿದೆ. ಅದು 15ನೇ ಚಾಪ್ಟರ್ ಅಲ್ಲಿ ಬರುತ್ತೆ ನಮಗಿದು, ಇದ್ರ ಬಗ್ಗೆ ಹೇಗೆ ಡಿಫ್ರೆನ್ಸ್ ಏನಿದೆ ಅಂದ್ರೆ ಆಧ್ಯಾತ್ಮಿಕ ಜಗತ್ತಿಗೂ ಇಲ್ಲಿದು ಜಗತ್ತಿಗೂ ಏನು ವ್ಯತ್ಯಾಸ ಅಂತ ಹೇಳಿ. ಸೊ ಹಾಗಾಗಿ ಒಂದ್ ಸಣ್ಣ ಮಕ್ಕಳಿಗೆ ಮೈಂಡ್ ಬೇಗ ಅಂದ್ರೆ ಅವರು ಒಪ್ಕೊಳ್ತಾರೆ, ಅದನ್ನ ಏನೇ ಹೇಳಿದ್ರು ಸಣ್ಣ ವಯಸ್ಸಲ್ಲಿ ಹೇಳಿದ್ರೆ ಒಪ್ಕೊಳ್ಳೋದು ಸುಲಭ. ಹಾಗಾಗಿ ಚಿಕ್ಕ ವಯಸ್ಸಿಂದ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು, ಭಕ್ತಿ ಯೋಗನ. ವಯಸ್ಸಾದ್ಮೇಲೆ ಮಾಡುವಂತದ್ದಲ್ಲ. ಎಲ್ಲರೀಗ ಹೇಳ್ತಾರೆ ವಯಸ್ಸಾದ್ಮೇಲೆ ಮಾಡ್ಬೇಕು, ಈಗ್ಲೇ ಈ ವಯಸ್ಸಲ್ಲ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಯಾಕೆ ಅಂತ ಹೇಳ್ಬಿಟ್ಟು. ಬಟ್ ಆದ್ರೆ ಇದ್ರಲ್ಲಿ ಕೃಷ್ಣನೇ ಹೇಳ್ತಾನೆ ಸಣ್ಣ ವಯಸ್ಸಲ್ಲೇ ಮಾಡ್ಬೇಕು, ಆದಷ್ಟು ಬೇಗ ನಾವು ಕಡಿವಾಣ ಮಾಡಿದಷ್ಟು ಒಳ್ಳೇದು ಅಂತ. ಸೊ ಇದು ವಿಭಿನ್ನ ವೇದಿಕೆಗಳು. ಸೊ ಮೊದ್ಲಿಗೆ ದೈಹಿಕ ವೇದಿಕೆ. ಸೊ ಅನ್ನಮಯ ಕೋಶ, ಮತ್ತೆ ಪ್ರಾಣಮಯ ಕೋಶ, ಮನೋಮಯ, ಜ್ಞಾನಮಯ, ವಿಜ್ಞಾನಮಯ. ಸೊ ಅನ್ನಮಯ ಕೋಶ ಅಂತ ಹೇಳಿದ್ರೆ ಏನು ಅಂದ್ರೆ ಬಾಡಿಲಿ ಪ್ಲಾಟ್ಫಾರ್ಮ್. ಸೊ ನಾವಿಲ್ಲಿ ಅಂದ್ರೆ ಮನುಷ್ಯ ಬರೀ ಇಂದ್ರಿಯ ಸುಖ ಮಾಡುವಂಥದ್ದು, ತಿನ್ನುವಂಥದ್ದು, ಮಲಗುವಂಥದ್ದು ಇಷ್ಟೇ. ಬೇರೆ ಯಾವ್ದು ಲೈಫಲ್ಲಿ ಒಂದು ಏಮ್ ಆಗ್ಲಿ ಆತರ ಎಲ್ಲ ಏನಿಲ್ಲ. ಸೊ ಆತರ ಒಂದು ಇದ್ದಾಗ ಬೇರೆ ಯಾವ್ದು ಇಂಟ್ರೆಸ್ಟ್ ಇಲ್ಲ. ಎಂಜಾಯ್ ಮಾಡುವಂಥದ್ದು, ಹಾಗೂ ತಿನ್ನುವಂಥದ್ದು, ಮಲಗುವಂಥದ್ದು. ಇದು ಪ್ರಾಣಿಗಳಿಗೆ ಕೂಡ ಈ ಕಂಪೇರ್ ಮಾಡ್ಬೋದು, ಅಂದ್ರೆ ಪ್ರಾಣಿಗಳು ಇದೇ ತರ ಇರೋದು. ಸೊ ಇದು ತಾಮಸಿಕ ಗುಣ ಅಂತ ಹೇಳಿ. ಮತ್ತೆ ಪ್ರಾಣಮಯ, ಇದು ರಾಜಸಿಕ ಅಂತ ಹೇಳಿದ್ರೆ ಅಂದ್ರೆ ಇಂದ್ರಿಯಗಳ ವೇದಿಕೆ. ಸೊ ಮೈಂಡ್ ತುಂಬಾ ಡಿಸ್ಟರ್ಬ್ಡ್ ಕಂಡೀಷನ್, ಅಂದ್ರೆ ಅವ್ನು ಯಾವಾಗ್ಲೂ ಕಾರ್ಯ ಮಾಡ್ತಾ ಇರ್ತಾನೆ, ಕಾರ್ಯಗಳಲ್ಲಿ ತೊಡಗಿರ್ತಾನೆ. ಅಂದ್ರೆ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು, ಹಾಗೆಲ್ಲ ಅಂದ್ರೆ ತುಂಬಾ ಹೇಳಿದ್ರೆ ಅಲ್ಲಿ ಕೃಷ್ಣ ಇಲ್ಲ. ತುಂಬಾ ನಾವೀಗ ಕೆಲ್ಸಗಳನ್ನ ಮಾಡುವಂಥದ್ದು ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ. ಒಂದು ಮನೆ ಇದ್ರೆ ಇನ್ನೂ ದೊಡ್ಡ ಮನೆ ಮಾಡ್ಬೇಕು, ಅಥವಾ ಒಂದ್ ಸಣ್ಣ ಕಾರ್ ಇದ್ರೆ ಇಲ್ಲ ನಾನು ಇನ್ನೂ ದೊಡ್ಡ ಕಾರ್ ತಗೊಳ್ಬೇಕು. ಈ ತರದ್ದೆಲ್ಲ ಏನಿದೆ ಇದೆಲ್ಲ ಪ್ರಾಣಮಯ ವೇದಿಕೆಯಲ್ಲಿ ಬರುತ್ತೆ, ಅಂದ್ರೆ ಇದು ರಜೋಗುಣ ಅಂತ ಹೇಳ್ಬಿಟ್ಟು. ಮತ್ತೆ ಮೈಂಡ್ ಡಿಸ್ಟರ್ಬ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಸೂಯೆ, ದ್ವೇಷ ಇದೆಲ್ಲ ಜಾಸ್ತಿ. ಯಾಕಂದ್ರೆ ನನ್ನ ಹತ್ರ ಬೇರೆಯವ್ರ ಹತ್ರ ಇರೋದು ನನಗ್ ಬೇಕು ಅನ್ನೋ ಒಂದು ಆ ತರ ಒಂದು ಮೆಂಟಾಲಿಟಿ ಇರುತ್ತೆ. ಸೊ ಅದು ಇಂದ್ರಿಯ ವೇದಿಕೆ. ಸೊ ನೆಕ್ಸ್ಟ್ ಬರುವಂತದ್ದು ಮನೋಮಯ. ಸೊ ಇದು ಅಂದ್ರೆ ಮೈಂಡ್ ತುಂಬಾ ಪೀಸ್ಫುಲ್. ಸತ್ವಗುಣ. ಸೊ ಸತ್ವಗುಣ ಅಂತ ಹೇಳಿದ್ರೆ ಎಲ್ಲ ಒಳ್ಳೆ ಅಭ್ಯಾಸಗಳಿರುತ್ತೆ. ಅವರಿಗೆ ಒಂದು ಮ್ಯೂಸಿಕ್ ಅಲ್ಲಿ ರುಚಿ ಇರುತ್ತೆ, ಮತ್ತೆ ಓದುವಂಥದ್ದು ಅಂದ್ರೆ ಒಳ್ಳೆ ಬುಕ್ಕುಗಳನ್ನ ಓದುವಂಥದ್ದು, ಮತ್ತೆ ಸಂಗೀತ ಕೇಳುವಂಥದ್ದು, ಮತ್ತೆ ಅಂದ್ರೆ ಒಳ್ಳೆ ಒಂದು ಹಾಬೀಸ್ ಇರುತ್ತೆ ಅವರಿಗೆ, ಮನೋಮಯ. ಸೊ ಇದ್ರಲ್ಲಿ ಮೇನ್ ಆಗಿ ಈಗ ನಾವು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಈಗ ಸೈಂಟಿಸ್ಟ್ ಗಳಿರ್ಬೋದು, ಅವರೆಲ್ಲ ಅಂದ್ರೆ ಒಳ್ಳೆ ಕೆಲಸಗಳಲ್ಲಿ ತೊಡಗಿರ್ತಾರೆ. ಸೈಂಟಿಸ್ಟ್ ಆಗ್ಲಿ, ಪೋಯೆಟ್ಸ್ ಆಗ್ಲಿ, ಕವನ ಬರೆಯುವಂಥದ್ದು, ಇದೆಲ್ಲ ಮನೋಮಯ ವೇದಿಕೆ. ಅದರ ಮೇಲೆ ಇರುವಂತದ್ದು ಜ್ಞಾನಮಯ. ಸೊ ಜ್ಞಾನಮಯ ಅಂದ್ರೆ ಈಗ ನೀವೆಲ್ಲರೂ ಇವಾಗ ಜ್ಞಾನಮಯದಲ್ಲಿ ಇದೀರಿ. ಯಾಕಂತ ಹೇಳಿದ್ರೆ ನಾವಾಗ ಪ್ರಶ್ನೆ ಮಾಡಕ್ ಶುರು ಮಾಡ್ತೀವಿ, ಓಕೆ ನಾನ್ ಯಾರು, ನನಗೆ ಏನು ಸಂಬಂಧ, ಅಂದ್ರೆ ದೇವರಿಗೂ ನನಗೇನ್ ಸಂಬಂಧ, ನಾನು ಯಾಕೆ ಇಲ್ಲಿ ಬಂದಿದ್ದೀನಿ, ಅಂದ್ರೆ ನಂದು ಪರ್ಪಸ್ ಏನು, ಲೈಫ್ ಪರ್ಪಸ್ ಏನು, ನಾನು ಹಾಗೆಲ್ಲ ಒಂದು ಯೋಚನೆ ಬರುವಂತದ್ದು ಜ್ಞಾನಮಯ. ಇಂಟೆಲೆಕ್ಚುಯಲ್ ಪ್ಲಾಟ್ಫಾರ್ಮಿಗೆ ಬಂದಾಗ ಜ್ಞಾನಮಯ ವೇದಿಕೆ ಅಂತ ಹೇಳಿ. ಆಮೇಲೆ ಇನ್ನೊಂದೇನಂದ್ರೆ ನಾನು ದೇಹ ಅಲ್ಲ, ನಾನು ಆತ್ಮ ಅನ್ನೋದೊಂದು ಗೊತ್ತಾಗಿರುತ್ತೆ ಈ ಒಂದು ಸ್ಟೇಜ್ ಅಲ್ಲಿ. ಅವ್ರು ರಿಯಲೈಸ್ ಆಗಿರುತ್ತೆ, ಓಕೆ ಅಂದ್ರೆ ನಾಲೆಜ್ ಅಲ್ಲಿ ಗೊತ್ತಿರುತ್ತೆ, ಅಪ್ಲೈ ಮಾಡಲ್ಲ, ಆದ್ರೆ ಪ್ರಾಕ್ಟಿಕಲಿ ಗೊತ್ತಿರುತ್ತೆ. ಅಂದ್ರೆ ಅದ್ರ ಬಗ್ಗೆ ಎಲ್ಲ ವಿಷಯ ತಿಳ್ಕೊಳ್ಳೋವಂಥದ್ದು, ಅದು ಇಂಟೆಲೆಕ್ಚುಯಲ್ ಜ್ಞಾನಮಯ. ನೆಕ್ಸ್ಟ್ ಅದರಿಂದ ಮೇಲೆ ವಿಜ್ಞಾನಮಯ ಅಂತ ಆ ಪ್ಲಾಟ್ಫಾರ್ಮಿಗೆ ನಾವು ಬಂದಾಗ ನಮಗೆ ಕಂಪ್ಲೀಟ್ ರಿಯಲೈಸ್ ಆಗಿರುತ್ತೆ, ಕೃಷ್ಣನೇ ಭಗವಂತ, ನಂದು ನಂದು ಜೀವಿದು ಸ್ವರೂಪ ಏನಂದ್ರೆ ನಾನು ದೇವರಿಗೆ ನನ್ನ ಎಲ್ಲಾ ಒಂದು ದೇವರಿಗೆ ಅಂದ್ರೆ ದೇವರ ಒಂದು ಕಾರ್ಯಗಳಲ್ಲಿ ನಾನು ಸಂಪೂರ್ಣವಾಗಿ ತೊಡಸ್ಕೋಬೇಕು ಅಂತ ಒಂದು ದೃಢ ವಿಶ್ವಾಸ ಬಂದ್ಬಿಟ್ಟಿರುತ್ತೆ. ಅದು ವಿಜ್ಞಾನಮಯ. ಆ ಒಂದು ಸ್ಟೇಜಿಗೆ ಯಾವಾಗ ಬಂದಾಗ ಅವರು ಯಾವಾಗ್ಲೂ ಹ್ಯಾಪಿ, ಅಂದ್ರೆ ಸಂತೋಷವಾಗಿರ್ತಾರೆ. ಯಾವುದೇ ಒಂದು ಅಂದ್ರೆ ಬ್ರಹ್ಮಭೂತ ಪ್ರಸನ್ನಾತ್ಮ ನ ಸೋಚತಿನ ಕಾಂಕ್ಷತಿ, ಅಂದ್ರೆ ಯಾವಾಗ್ಲೂ ಸಂತೋಷವಾಗಿ ಅಂದ್ರೆ ಆ ನೆಲೆಯಲ್ಲಿ ಸ್ಥಾಪಿತರಾಗಿರ್ತಾರೆ. ಸೊ ಇದೆಲ್ಲ ಆ ವೇದಿಕೆಗೆ ಹೋಗೋದು ಅಷ್ಟು ಸುಲಭ ಇಲ್ಲ. ಅಂದ್ರೆ ನಾವ್ ಅಷ್ಟು ಫಾಲೋ ಮಾಡ್ಬೇಕು. ಅಂದ್ರೆ ನಾವೆಲ್ಲ ಈಗ ಸಾಧಕರ ಸ್ಟೇಜ್ ಅಲ್ಲಿ ಬರ್ತೀವಿ. ಅಂದ್ರೆ ಸಾಧಕರು ಅಂತ ಹೇಳಿದ್ರೆ ನಮಗೆ ಆಚಾರ್ಯರು ಏನ್ ಕೊಟ್ಟಿದ್ದಾರೆ ಅದನ್ನ ನಾವು ಫಸ್ಟ್ ಫಾಲೋ ಮಾಡ್ಬೇಕು. ಅಂದ್ರೆ ಅದು ಸುಮಾರು ವರ್ಷಗಳಾಗುವಾಗ ಅದು ನಾವು ಅದಕ್ಕಿಂತ ಮೇಲೆ ಹೋಗಕ್ಕೆ, ಅಂದ್ರೆ ವಿಜ್ಞಾನಮಯ ಕೋಶಕ್ಕೆ ಹೋಗಕ್ಕೆ ಚಾನ್ಸ್ ಇದೆ ಅಂತ, ಆಧ್ಯಾತ್ಮಿಕ ವೇದಿಕೆಗೆ. ಸೊ
ಅಂದ್ರೆ ಈಗ ನಾವು 16 ರೌಂಡ್ ಜಪ ಮಾಡುವಂತದ್ದು ಇರ್ಬೋದು, ಅಥವಾ ಆಹಾರದಲ್ಲಿ ಪ್ರಸಾದನೇ ತಿನ್ಬೇಕು ಅಂತ ಹೇಳುವಂಥದ್ದು. ಸೊ ಅದೆಲ್ಲ ನಮಗೆ ಆಟೋಮೆಟಿಕ್ ಆಗಿ ಬರುತ್ತೆ. ಆ ಇದ್ರಲ್ಲಿರುವಾಗ ನಾವು ಸಂತೋಷದಿಂದ ಮಾಡುವಂಥದ್ದು. ಇಲ್ಲಿ ಆದ್ರೆ ನಾವು ಅಂದ್ರೆ ಬೇರೆಯವ್ರು ಹೇಳಿ ಮಾಡುವಂಥದ್ದಲ್ಲ. ಆಧ್ಯಾತ್ಮಿಕ ವೇದಿಕೆಯಲ್ಲಿ ನಾವೇ ಖುಷಿಯಿಂದ ಮಾಡುವಂಥದ್ದು ಕೃಷ್ಣ ಪ್ರಜ್ಞೆಯನ್ನ. ಇಂದ್ರಿಯಾಣಿ ಪರಾಣ್ಯಾಹುರ್ ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾ ಬುದ್ಧಿರ್ ಯೋ ಬುದ್ಧೇ ಪರತಸ್ತಸಃ ತುಸಃ. ಕ್ರಿಯಾಶಾಲಿಯಾದ ಇಂದ್ರಿಯಗಳು ಜಡವಸ್ತುವಿಗಿಂತ ಶ್ರೇಷ್ಠ, ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಬಹುಶ್ರೇಷ್ಠ, ಮತ್ತು ಆತ್ಮನು ಬುದ್ಧಿಗಿಂತ ಬಹುಶ್ರೇಷ್ಠನು. ಸೊ ಜಡವಸ್ತು ಅಂತ ಹೇಳಿದ್ರೆ ಯಾವುದು? ನಮ್ದು ದೇಹ. ಸೊ ದೇಹ ಜಡವಸ್ತು. ಯಾಕಂತ ಹೇಳಿದ್ರೆ ಅದ್ರಲ್ಲಿ ಜೀವ ಅಂದ್ರೆ ನಮ್ದು ಪ್ರಜ್ಞೆ ಏನಿದೆ, ಸೋಲ್, ಆತ್ಮ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಏನು ಬೆಲೆ ಇಲ್ಲ ಅಲ್ವಾ? ಏನು ಅಂದ್ರೆ ಒಂದು ಸತ್ತಿರೋ ಜೀವಕ್ಕೂನು ಅಂದ್ರೆ ಡೆಡ್ ಬಾಡಿ, ಒಂದು ಮೃತ ಶರೀರಕ್ಕೂ ಒಂದು ಬದುಕಿರೋದಕ್ಕೂ ಏನ್ ಡಿಫ್ರೆನ್ಸು? ಒಂದು ಆತ್ಮ ಪ್ರಜ್ಞೆ. ಸೊ ಹಾಗಾಗಿ ಇದು ಕ್ರಿಯಾಶೀಲ ಜಡವಸ್ತುಗಿಂತ ಶ್ರೇಷ್ಠ ಅಂತ ಹೇಳಿ ಇಂದ್ರಿಯಗಳು. ಸೊ ಇಂದ್ರಿಯಗಳಿಗೆ ಜಡವಸ್ತುಗಿಂತ ಶ್ರೇಷ್ಠ. ಅದೇ ಮನಸ್ಸು ಅನ್ನೋದು ಇಂದ್ರಿಯಗಳಿಗಿಂತ ಶ್ರೇಷ್ಠ. ಸೊ ಅದು ಇನ್ನೂ ಹೈಯರ್ ಲೆವೆಲ್ ಮನಸ್ಸು. ಸೊ ಮನಸ್ಸಿಗಿಂತ ಶ್ರೇಷ್ಠ ಬುದ್ಧಿ ಅಂದ್ರೆ ಇಂಟೆಲಿಜೆನ್ಸ್. ಸೊ ಬುದ್ಧಿಗಿಂತ ಶ್ರೇಷ್ಠ ಆತ್ಮ. ಸೊ ಆತ್ಮ ಹೇಳಿದಾಗ ನಾವು ಕೇಳಿದ್ರೆ ಮಾತ್ರ ಬೇರೆ ಎಲ್ಲಾನು ಕಂಟ್ರೋಲ್ ಬರುತ್ತೆ. ಬಟ್ ಈಗ ಕರೆಂಟ್ಲಿ ಏನಾಗಿದೆ, ನಮಗೆ ಸದ್ಯ ಪರಿಸ್ಥಿತಿಲಿ ನಾವು ಇಂದ್ರಿಯಕ್ಕೆ ವಶ ಆಗಿದೀವಿ. ಇಂದ್ರಿಯಗಳೀಗ ಆಸೆ ಪಡುತ್ತು, ನಂಗೆ ಈಗ ನಾಲಿಗೆ ರುಚಿ ಮಾಡ್ತೀವಿ, ಏನೋ ಬೇಕು ಅಂತ ಹೇಳಿದ ತಕ್ಷಣ ನಮಗೆ ಅದು ಕೊಡ್ಬೇಕು. ಆಗ ನಾವು ಇಂದ್ರಿಯಕ್ಕೆ ಗುಲಾಮರಾಗಿದ್ದೀವಿ. ಸೊ ನಮ್ಮ ಇಂದ್ರಿಯಗಳು ಏನ್ ಕೇಳುತ್ತೆ ಅದು ನಮಗೆ ಮಾಡ್ಬೇಕು. ಅದರಲ್ಲಿ ಕಷ್ಟವಾಗಿರೋದು ಇಂದ್ರಿಯದಲ್ಲಿ ನಾಲಿಗೆನೆ. ಯಾಕಂದ್ರೆ ನಾಲಿಗೆನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಸೊ ಈ ಮೂರು ಒಂದೇ ಲೈನ್ ಅಲ್ಲಿ ಇದೆ ಅಂತ ಹೇಳ್ತಾರೆ ಉಪದೇಶಾಮೃತದಲ್ಲಿ. ಅದೇ ನಾಲಿಗೆ, ಹೊಟ್ಟೆ ಮತ್ತೆ ಜನನಾಂಗ. ಸೊ ಈ ಮೂರು ಒಂದೇ ಲೈನ್ ಅಲ್ಲಿ ಇದೆ. ಸೊ ಅದು ಯಾವಾಗ ಕಂಟ್ರೋಲ್ ಅಲ್ಲಿ ಬರುತ್ತೋ ಈ ಮೂರು, ಆಗ ನಮಗೆ ಆಟೋಮೆಟಿಕ್ ಆಗಿ ನಮ್ ಲೈಫಲ್ಲಿ ಎಲ್ಲ ಕಂಟ್ರೋಲ್ ಬರುತ್ತೆ ಅಂತ ಹೇಳಿ. ಅಂದ್ರೆ ಆತ್ಮ ಯಾವಾಗ ಸ್ಟ್ರಾಂಗ್ ಆಗುತ್ತೆ, ಆತ್ಮಜ್ಞಾನ ನಮಗೆ ಸಿಕ್ಕಿದಾಗ ಇದೆಲ್ಲ ಸುಲಭವಾಗಿ ನಾವು ಕಂಟ್ರೋಲ್ ಮಾಡ್ಬೋದು, ಮನಸ್ಸನ್ನ ಮತ್ತೆ ಬುದ್ಧಿ. ಆಗ ಬುದ್ಧಿ ನಮಗೆ ಸರಿಯಾದ ರೀತಿಯಲ್ಲಿ ತೋರಿಸುತ್ತೆ. ನಾವು ನಿನ್ನೆ ನೋಡಿದ್ವಿ, ಲೈಕ್ ಬುದ್ಧಿ ಯಾವಾಗ ಅಂದ್ರೆ ಬೇಡದೇ ಇರೋ ವಿಷಯಗಳಲ್ಲಿ ನಾವು ಯಾವಾಗ ನಮ್ಮ ಮನಸ್ಸನ್ನ ಕೊಡ್ತೀವಿ, ಲೈಕ್ ಹೇಗೆ ಒಂದು 8 ಸ್ಟೇಜ್ ಅಲ್ಲಿ ಒಬ್ಬನ ವ್ಯಕ್ತಿ ಹೇಗೆ ಪತನಗೊಳ್ತಾನೆ. ಒಂದು ಧ್ಯಾಯತೋ ವಿಷಯಾನ್ ಪುಂಸ ಸಂಗಸ್ತೋ ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವಂತಿ ಸಮೋಹ ಸಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ. ಸೊ 6 ಸ್ಟೇಜ್ ಅಲ್ಲಿ ಫಸ್ಟ್ ಆಸೆ ಆಗುವಂತದ್ದು, ಅದ್ರ ಬಗ್ಗೆ ಯೋಚನೆ ಮಾಡುವಂತದ್ದು, ಮತ್ತೆ ಅಟ್ಯಾಚ್ಮೆಂಟ್ ಬರುವಂತದ್ದು ಆ ವಿಷಯದ ಮೇಲೆ. ಮತ್ತೆ ನಾವು ಅದನ್ನ ಸಿಗದೆ ಇದ್ದಾಗ ಕೋಪ ಬರುವಂತದ್ದು. ಸೊ ಕೋಪದಿಂದ ನಮಗೆ ಬುದ್ಧಿ ಭ್ರಮಣೆ ಆಗುವಂತದ್ದು. ಸೊ ಹಾಗೆ ಆಗಿ ಕೊನೆಗೆ ಅವನು ಪತನಗೊಳ್ತಾನೆ ಮನುಷ್ಯ. ಸೊ ಹಾಗಾಗಿ ಅದೆಲ್ಲ ಯಾಕಾಗುತ್ತೆ ಅಂದ್ರೆ ನಾವು ಇಂದ್ರಿಯಗಳಿಗೆ ಗುಲಾಮರಾದಾಗ. ಅದೇ ನಾವು ಆತ್ಮ ಕೇಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದೆಲ್ಲಾನು ಆಟೋಮೆಟಿಕ್ ಆಗಿ ಕಂಟ್ರೋಲ್ ಬರುತ್ತೆ. ಆಗ ನಮ್ಮ ಇಂದ್ರಿಯಗಳು ನಾವು ಹೇಳ್ದಂಗೆ ಕೇಳುತ್ತೆ. ಯಾಕೆಂತ ಹೇಳಿದ್ರೆ ನಾವು ಕೃಷ್ಣನಿಗೆ ಅರ್ಪಿಸಿದಾಗ ಕೃಷ್ಣ ನಮ್ನ ನೋಡ್ಕೊಳ್ತಾನೆ. ಮತ್ತೆ ಇನ್ನೊಂದು ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಅಂದ್ರೆ 2.59 2.59 ಶ್ಲೋಕ. ವಿಷಯಾನ್ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸೋಪ್ಯ ಪರಂ ವಿಷಯಾನ್ ವಿನಿವರ್ತಂತೆ ನಿರಾಹಾರಸ್ಯ ದೇವಿನಃ ರಸೋಪ್ಯಸ್ಯಂ ರಸೋವರ್ಜ್ಯ ಪರಂ ದೃಷ್ಟ ನಿವರ್ತತೆ. ಅಂದ್ರೆ ನಮಗೆ ಕಂಟ್ರೋಲ್ ಮಾಡಕ್ ಕಷ್ಟ ಇಂದ್ರಿಯ ವಸ್ತುಗಳನ್ನ. ಆದ್ರೆ ನಾವು ಸ್ಟ್ರಾಂಗ್ ಆಗಿ ರಿಜೆಕ್ಟ್ ಮಾಡ್ಬೇಕಂದ್ರೆ ಮಾಡ್ಬಾರ್ದು ಅಂತ ಹೇಳಿ ದೃಢ ನಿಶ್ಚಯಿಂದ ನಾವು ಅದನ್ನ ತಡಿತಾ ಬಂದಾಗ, ಅಂದ್ರೆ ಪರಂ ದೃಷ್ಟ ನಿವರ್ತತೆ ಅಂದ್ರೆ ನಮಗೆ ಹಾಗೆ ಕಂಟ್ರೋಲ್ ಮಾಡಕ್ ಆಗಲ್ಲ. ಹಾಗಾಗಿ ಇಂದ್ರಿಯಗಳನ್ನ ಬೇರೆ ಒಳ್ಳೆ ಕೆಲಸಗಳನ್ನ ತೊಡಸ್ಕೋಬೇಕಂದ್ರೆ ಕೃಷ್ಣನ ಒಂದು ಸೇವೆಗಳಲ್ಲಿ ತೊಡಸ್ಕೋಬೇಕು. ಹಾಗೇನಾಗುತ್ತೆ, ನಿಧಾನಕ್ಕೆ ನಮಗೆ ಬೇಡದಂದ್ರೆ ಕೆಟ್ಟ ಇದು ಹ್ಯಾಬಿಟ್ಸ್ ಏನಿದೆ ಅದರಿಂದ ಬಿಡುಗಡೆ ಆಗುತ್ತೆ. ನಾವು ಹಾಗೆ ನೀವಿಲ್ಲ ನಾನ್ ಮಾಡಲ್ಲ, ನಾನು ಕಂಟ್ರೋಲ್ ಮಾಡ್ಕೊಳ್ತೀನಿ, ಮೆಡಿಟೇಟ್ ಮಾಡ್ತೀನಿ ಅಂದ್ರೆ ಅದು ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ದು ಮೈಂಡ್ ಪ್ರಭುಪಾದ ಹೇಳೋ ತರ ಅದು ಕಾನ್ಶಿಯಸ್ನೆಸ್ ನ ಸೂಪರ್ ಕಾನ್ಶಿಯಸ್ ಅಂದ್ರೆ ಸೋಲ್ ತುಂಬಾ ಆಕ್ಟಿವ್, ವೆರಿ ಆಕ್ಟಿವ್ ಅದು. ಸೊ ಅದನ್ನ ನಾವು ಇನ್ಆಕ್ಟಿವ್ ಮಾಡುವಂತದ್ದಲ್ಲ. ಅಂದ್ರೆ ಅದು ಆರ್ಟಿಫಿಷಿಯಲ್ ಆಗಿ ನಾವು ಕಂಟ್ರೋಲ್ ಮಾಡೋದು ಅದೆಲ್ಲ ತುಂಬಾ ಕಷ್ಟ. ಹಾಗಾಗಿ ನಾವು ಸರಿಯಾದ ಒಂದು ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಆವಾಗ ನಿಧಾನಕ್ಕೆ ನಮಗೆ ಅದರ ಮೇಲೆ ಇಂಟ್ರೆಸ್ಟ್ ಹೋಗುತ್ತೆ ಅಂತ. ಅಂದ್ರೆ ಬೇಡದೇ ಇರೋ ಕಾರ್ಯಗಳಲ್ಲಿ ನಾವು ಮಾಡಲ್ಲ. ಸೊ ಇದು ಇಂದ್ರಿಯಗಳನ್ನ ಇದಕ್ಕೆ ಹೋಲಿಸಿ ಆಗಿದೆ, ಅಂದ್ರೆ ಕುದುರೆಗೆ.
ಪಂಚೇಂದ್ರಿಯಗಳು, ನಮ್ಮ ಪಂಚೇಂದ್ರಿಯಗಳು ಹಾಗೂ ಮನಸ್ಸು ಬಂದು ಇದನ್ನ ಕಂಟ್ರೋಲ್ ಮಾಡುವಂಥದ್ದು. ಸೊ ಇದು ಬುದ್ಧಿ, ಯಾರು ಚಾಲಕನ ಬುದ್ಧಿ. ಸೊ ಪ್ಯಾಸೆಂಜರ್ ಬಂದು ಆತ್ಮ. ಸೊ ಇದು ಅಂದ್ರೆ ನಮ್ಮ ದೇಹನ ಇದೊಂದು ರಥ, ಈ ರಥಕ್ಕೆ ನಮ್ಮ ದೇಹನ ಹೋಲಿಸಿದ್ದಾರೆ. ಹಾಗೆ ಕುದುರೆಗಳನ್ನ ನಮ್ಮ ಇಂದ್ರಿಯಗಳಿಗೆ. ಮತ್ತೆ ಇದು ಹೇಗೆ ಇಂದ್ರಿಯ ಕಂಟ್ರೋಲ್ ಮಾಡುವಂಥದ್ದು, ಈ ಹಗ್ಗ ಹೇಗೆ ಕುದುರೆನ ಕಂಟ್ರೋಲ್ ಮಾಡಕ್ಕೆ ಹಗ್ಗ ಬೇಕಲ್ವಾ. ಸೊ ಅದು ಬಂದು ಮೈಂಡ್, ನಮ್ಮ ಬುದ್ಧಿ, ಬುದ್ಧಿ ಅಲ್ಲ, ಮನಸ್ಸು. ಸೊ ಮನಸ್ಸನ್ನ ಮತ್ತೆ ಇವನು ಕಂಟ್ರೋಲ್ ಮಾಡುವಂಥದ್ದು ಚಾರಿಟರ್ ಅಂದ್ರೆ ಬುದ್ಧಿ. ಸೊ ಬುದ್ಧಿಯನ್ನ ಕಂಟ್ರೋಲ್ ಮಾಡುವಂಥದ್ದು ಆತ್ಮ. ಸೊ ಹಾಗಾಗಿ ಆತ್ಮಕ್ಕೆ ಏನ್ ಬೇಕು ಅದನ್ನ ನಾವು ಕೊಟ್ರೆ ಬೇರೆ ಎಲ್ಲಾನು ಸರಿ ಹೋಗುತ್ತೆ ಅಂತ ಹೇಳಿ. ಸೊ ಅಧ್ಯಾಯದ ಸಾರಾಂಶ: ತ್ಯಜಿಸುವಿಕೆ ಅಥವಾ ಕ್ರಿಯೆ, ಏಕಂ ವದ, ನಿಷ್ಕಾಮ ಕರ್ಮಯೋಗ, ಜ್ಞಾನಯೋಗ, ನಿಯತಂ ಕುರು ಕರ್ಮ. ಕರ್ಮ ಕಾಂಡದಿಂದ ಕರ್ಮಯೋಗ, ಪ್ರವರ್ತಿತಂ ಚಕ್ರಂ. ಉದಾಹರಣೆಯಿಂದ ಹೇಳಿ. ಯದ್ಯದ್ ಆಚರಿತಿ ಶ್ರೇಷ್ಠ ಶತ್ರು ಇಹ ವೈರಿನಂ. ಅಂದ್ರೆ ಇದು ಲಸ್ಟ್, ಕಾಮ. ಓಕೆ, ಧನ್ಯವಾದ. ಹರೇ ಕೃಷ್ಣ. ಸೊ ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಬಹುದು. ಎಸ್, ಹರೇ ಕೃಷ್ಣ. ಪ್ರಜ್ವಲ್ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹಾ, ಹರೇ ಕೃಷ್ಣ ಹೇಳಿ. ಮ್ಯಾಮ್, ನಮ್ಗೆ ನೀವು ಕಳ್ಸಿರೋ ರೆಕಾರ್ಡಿಂಗ್ಸ್ ಎಲ್ಲ ಸಿಗುತ್ತಾ ಮ್ಯಾಮ್? ರೆಕಾರ್ಡಿಂಗ್ ಕಳ್ಸಿದೆ ಅಲ್ಲ ಗ್ರೂಪ್ ಅಲ್ಲಿ. ಅಂದ್ರೆ ಅದು ಯೂಟ್ಯೂಬ್ ಲಿಂಕ್ ಕಳ್ಸಿದಲ್ಲ ಮ್ಯಾಮ್? ಹಾ ಹೌದು, ಪ್ಲೇ ಲಿಸ್ಟ್ ಇದೆ ಅದು. ಹಾ, ಆದಿತ್ಯ ಹರೇ ಕೃಷ್ಣ. ಹರೇ ಕೃಷ್ಣ. ಹಾ ಹೇಳಿ. ಇವಾಗ ನಾವು ತಿನ್ನುವಂತ ಪದಾರ್ಥಗಳ ಬಗ್ಗೆ ಮಾತಾಡಿದ್ರಲ್ಲ ಅವಾಗ, ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ತಿಳಿಸಿ ಕೊಡ್ತೀರಾ? ಅಂದ್ರೆ ಯಾವ ಪದಾರ್ಥಗಳು ತಾಮಸಿಕ, ಯಾವುದು ಅಲ್ಲ ತಾಮಸಿಕ ಅಂತ ಹೇಳಿ ಅಂದ್ರೆ ಸಸ್ಯಾಹಾರಿ ಎಲ್ಲಾನು ಇಡ್ಬೋದು ದೇವರಿಗೆ, ಕೃಷ್ಣನಿಗೆ. ಸಸ್ಯಾಹಾರಿ ಎಲ್ಲ ಇಡ್ಬೋದು, ಅಂದ್ರೆ ನಾವು ಮಾಡಿದ್ದೆಲ್ಲ. ಅದ್ರಲ್ಲಿ ಮಾತ್ರ ಈ ನೀರುಳ್ಳಿ ಬೆಳ್ಳುಳ್ಳಿ ಒಂದು ಹಾಕೋ ಹಾಗಿಲ್ಲ. ಅದು ತಾಮಸಿಕ ಅಂತ. ಅದು ತಾಮಸಿಕ ಅಂದ್ರೆ ಏನಂತ ಹೇಳಿದ್ರೆ, ನೀರುಳ್ಳಿ ಬೆಳ್ಳುಳ್ಳಿ ತಿಂದ್ರೆ ಅದು ನಮ್ಮ ಪ್ರಜ್ಞೆನ ಕಮ್ಮಿ ಮಾಡತ್ತಂತೆ. ಅಂದ್ರೆ ಲೋ ಕಾನ್ಶಿಯಸ್, ಅಂದ್ರೆ ನಮಗೆ ಆಧ್ಯಾತ್ಮಿಕ ಇದ್ರಲ್ಲಿ ಮುಂದುವರಿಯಕ್ಕೆ ಕಷ್ಟ. ಅಂದ್ರೆ ಈಗ ಹೇಗೆ ನಾವು ನೋಡಿದ್ವಲ್ಲ, ಈಗ ಹೇಗೆ ಒಂದು ಬೆಂಕಿನ ಅಂದ್ರೆ ಸ್ಮೋಕ್ ಕವರ್ ಆಗಿದೆ ಅಂತ ಹೇಳಿ, ಅಂದ್ರೆ ಹೊಗೆ ಹೇಗೆ ಕವರ್ ಆಗಿದೆ, ಆತರ ಇನ್ನು ಕವರ್ ಜಾಸ್ತಿ ಆಗುತ್ತೆ. ನಮಗೆ ಅದು ಆಧ್ಯಾತ್ಮಿಕದಲ್ಲಿ ರುಚಿ ಬರಲ್ಲ. ಹಾಗಾಗಿ ನಾವು ಅದನ್ನ ಕಡಿಮೆ ಮಾಡ್ಬೇಕಾಗುತ್ತೆ. ಅಂದ್ರೆ ನಮಗೆ ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು ಜಾಸ್ತಿ ಅಂತಿದ್ರೆ ನಾವು ಅದನ್ನ ಅವಾಯ್ಡ್ ಮಾಡ್ಬೇಕು. ಅದಕ್ಕೋಸ್ಕರ. ಧನ್ಯವಾದ. ಹರೇ ಕೃಷ್ಣ. ಇಂದು ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಇಸ್ಕಾನ್ ಟೆಂಪಲ್ ಅಲ್ಲಿ ಎಲ್ಲರೂ ನೋಡಿದೀವಿ, ನೀವು ಹಣೆ ಮೇಲೆ ಇಟ್ಕೊಂಡಿದ್ದೀರಲ್ಲ, ಅದು ಸಿಂಬಲ್ ಅದು ಏನು ಕೃಷ್ಣ ಹಿಡ್ಕೊಳ್ತಾ ಇದ್ದ ರೀತಿನ, ಇಲ್ಲ ಅದ್ರ ಹಿಂದೆ ಏನಿದೆ? ಅದು ಪಾದಗಳು. ಆಕ್ಚುಲಿ ಇದು ಗೋಪಿ ಇದ್ರದ್ದು, ಇದು ಪಾದಗಳು ಅಂತ ಕೃಷ್ಣಂದು. ಮತ್ತೆ ಏನಂತ ಹೇಳಿದ್ರೆ, ಒಂದು ಇದನ್ನ ನೋಡುವಾಗ ನಮಗೆ ವಿಷ್ಣು ನೆನಪಾಗತ್ತೆ, ವಿಷ್ಣು ಅಥವಾ ಕೃಷ್ಣ ನೆನಪಾಗತ್ತೆ. ಸೊ ಹಾಗಾದ್ರೂ ನೆನ್ಸ್ಕೋಬಹುದಲ್ಲ ನಾವು ದೇವ್ರನ್ನ ಎವ್ರಿ ಟೈಮ್ ನೋಡುವಾಗ. ಓಕೆ ಓಕೆ, ಹಾ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಪವಿತ್ರ ರೆಡ್ಡಿ. ಪಲ್ಲವಿ. ಹಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ನನಗೆ ಈಗಿನ ಕಲಿಯುಗದಲ್ಲಿ ಯಾಕೆ ಯಜ್ಞ ಯಾಗಾದಿಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನೀವ್ ಹೇಳಿದ್ರಿ ಅಂತ. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಟನ್ಗಟ್ಲೆ ತುಪ್ಪ ಎಲ್ಲ ಬೇಕಿತ್ತು ಅಂತ ಹೇಳಿದ್ರಿ. ಈಗ ಅವೈಲಬಿಲಿಟಿ ಇಲ್ವಾ ಹಾಗಿದ್ರೆ? ಅಲ್ಲ, ನಮಗೆ ಅಷ್ಟು ಯಾಕೆ ಕಷ್ಟ ಪಡ್ಬೇಕಂತ. ಅಂದ್ರೆ ಈಗ ನಿಮಗೆ 108 ಮಹಡಿ ಇದೆ, ಇಲ್ಲಿ ಲಿಫ್ಟ್ ಇದೆ. ಸೊ ಲಿಫ್ಟ್ ಅಲ್ಲಿ ಹೋಗ್ತೀರಾ ನೀವು, ಇಲ್ಲ ನಾನು ನಡ್ಕೊಂಡು ಹೋಗ್ತೀನಿ. ಅಂದ್ರೆ ನಮಗೆ ಹೋಗೋಕೆ ಟೈಮು ಇಲ್ಲ. ನೀವು 10 ನಿಮಿಷದಲ್ಲಿ ಇರ್ಬೇಕು ಈಗ ಅಲ್ಲಿ 108. ಅಂದ್ರೆ ನಮ್ದು ಗೋಲ್ ಏನು, ನಾವು ದೇವ್ರನ್ನ ಆದಷ್ಟು ಬೇಗ ರೀಚ್ ಆಗ್ಬೇಕಲ್ವಾ. ಸೊ ಆಗ ನಾನು
ಇಲ್ಲ ನಾನು ಇದೆಲ್ಲ ಮಾಡ್ಕೊಂಡೇ ಹೋಗ್ತೀನಿ, ಲಾಂಗ್ ಪ್ರೋಸೆಸ್ ಮಾಡ್ಕೊಂಡು ಹೋಗ್ತೀನಿ ಅಂತೀವ ಅಲ್ವಾ? ಇಲ್ಲ ನಾನು ಸುಲಭವಾಗಿರೋ ರೀತಿ ಇರುವಾಗ ಯಾಕೆ ಮಾಡ್ಬಾರ್ದು? ಅಂದ್ರೆ ಕಲಿಯುಗದಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ, ಆಕ್ಚುಲಿ ಶಾಸ್ತ್ರಗಳಲ್ಲಿ ಕೊಟ್ಟಿದ್ದಾರೆ, ಕಲಿಯುಗಕ್ಕೆ ಇದೆ ಅಂತ ಹೇಳ್ಬಿಟ್ಟು, ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬೇಕು ಅಂತ ಹೇಳ್ಬಿಟ್ಟು. ಸೊ ನಾವಾಗ ಯಾಕೆ ಕಷ್ಟಪಡ್ಬೇಕು? ಮಾಡ್ಬೋದು, ಮಾಡ್ಬಾರ್ದು ಅಂತಲ್ಲ, ಅಷ್ಟು ಎಕ್ಸ್ಪ್ಲೇನ್ ಮಾಡಿ ಮಾಡ್ಬೇಕಲ್ಲ. ಅಂದ್ರೆ ಈ ಯುಗದ ಧರ್ಮ ಅಲ್ಲ ಅಂತ. ಯುಗ ಧರ್ಮ ಅದು ಆ ಯುಗಕ್ಕೆ, ಪ್ರತಿ ಯುಗಕ್ಕೆ ಅದರದ್ದೇ ಒಂದು ಧರ್ಮ ಅಂತ ಇರುತ್ತೆ. ಸೊ ಕಲಿಯುಗಕ್ಕೆ ಹರೇ ಕೃಷ್ಣ ಮಹಾಮಂತ್ರ ಅಂತ. ಥ್ಯಾಂಕ್ ಯು ಮಾತಾಜಿ, ಧನ್ಯವಾದ. ಪವಿತ್ರ ರೇಟಿ. ನಮಸ್ತೆ ಮಾತಾಜಿ. ನಮಸ್ತೆ. ಈಗ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತಾನೆ ನಾವ್ ಯಾರು ಅಡಿಗೆ ಮಾಡ್ಕೊಂತ ಇಲ್ಲಲ್ಲ ಮಾತಾಜಿ. ಅದನ್ನ ಮಾಡ್ಕೊಂಡೇ ಮಾಡ್ಕೊಂತೀವಿ. ಅದನ್ನ ನಾವು ದೇವ್ರಿಗೆ ಪ್ರಸಾದವಾಗಿ ಇಡ್ಬೋದಾ? ಇಲ್ಲ ಇಲ್ಲ, ಇಡೋ ಆಗಿಲ್ಲ. ಸೊ ಹಾಗಾಗಿ ನೀವು ಹಣ್ಣಿಡಿ. ಅದಕ್ಕೆ ಹೇಳಿದ್ದು, ಹಣ್ಣಿಡಿ ನೀವು. ಅದು ಸಾಧ್ಯ ಇಲ್ಲ ನಿಮ್ ಮನೆಯಲ್ಲಿ ಆತರ ಒಂದು ಚಾನ್ಸೇ ಇಲ್ಲ ಅಂತಂದ್ರೆ ಹಣ್ಣಿಡು. ಆರೋಗ್ಯದ ದೃಷ್ಟಿಯಿಂದ ಅವನ್ನ ಯೂಸ್ ಮಾಡ್ಕೊಂಡ್ಲೇ ಬೇಕಾಗುತ್ತಲ್ಲ ಮಾತಾಜಿ. ಇಲ್ಲ ಏನಿಲ್ಲ, ಇಲ್ಲ ಮಾತಾಜಿ. ಆಕ್ಚುಲಿ ಪ್ರಭುಪಾದ ಹೇಳ್ತಾರೆ, ಹಾಲನ್ನ ನಾವು ಜಾಸ್ತಿ ಇನ್ಕ್ಲೂಡ್ ಮಾಡೋದ್ರಿಂದ ಹಾಲಲ್ಲಿ ನಮ್ಗೆ ಬೇಕಾಗಿದ್ದೆಲ್ಲಾನು ಸಿಗುತ್ತೆ. ಅಂದ್ರೆ ಪ್ರೋಟೀನ್, ವಿಟಮಿನ್ ಎಲ್ಲ ಏನೇನಿದೆ. ಯಾಕಂತ ಹೇಳಿದ್ರೆ ಪ್ರಭುಪಾದ ಹೇಳೋದು, ಹಾಲು ಬಂದು ಅದು ವೈಟ್ ಬ್ಲಡ್, ಅದು ಏನಂತಾರೆ ದನದ್ದು ಅದು ಬ್ಲಡ್, ಅದು ವೈಟ್ ಅಲ್ಲಿ ಕನ್ವರ್ಟ್ ಆಗಿ ಬರುವಂತದ್ದು. ಅಂದ್ರೆ ಅದ್ರ ಅರ್ಥ ಏನಂದ್ರೆ, ಮೀಟ್ ಅಲ್ಲಿ ಈಗ ನಾನ್ ವೆಜ್ ತಿನ್ನೋರು ಹೇಳ್ತಾರಲ್ಲ, ನಾನ್ ವೆಜ್ ತಿಂದ್ರೇನೆ ಅದ್ರಲ್ಲಿ ಶಕ್ತಿ ಇದೆ, ಬೇರೆದ್ರಲ್ಲಿ ಇಲ್ಲ ಅಂತ. ಸೊ ಅದ್ರಲ್ಲಿ ಇರೋ ಶಕ್ತಿ ಎಲ್ಲ ಹಾಲಲ್ಲಿ ಇದೆ ಅಂತೆ. ಹಾಲಲ್ಲಿ ಅಷ್ಟು ಇದೆ ಶಕ್ತಿ, ನಮಗದು ಗೊತ್ತಿಲ್ಲ. ಸೊ ಹಾಲು ತಗೊಂಡ್ರೆ, ಈಗ ನೀವು ನೋಡಿ, ನೀವು ಆಕ್ಚುಲಿ ಟೆಂಪಲ್ ಅಲ್ಲಿ ನೋಡ್ಬೇಕು ನಾವು, ಇಸ್ಕಾನ್ ಅವ್ರು, ನೀವು ಡಿವೋಟೀಸ್ ಎಲ್ಲೇ ಹೊರಗಡೆ ನೋಡಿರ್ತೀರಿ, ಎಷ್ಟು ಫಿಟ್ ಇರ್ತಾರಲ್ವಾ? ನೋಡಿರ್ತೀರಾ ನೀವು? ಯಾರಿಗೂ ಇಷ್ಟಿಷ್ಟು ಹೊಟ್ಟೆ ಇದ್ದಾಗ್ಲಿ ಆತರ ಯಾರು ಇರಲ್ಲ. ಅಂದ್ರೆ ಫುಲ್ ಫಿಟ್. ಯಾಕೆಂತ ಹೇಳಿದ್ರೆ ಅವ್ರದ್ದು ಫುಡ್ ಅಷ್ಟು ಸಾತ್ವಿಕ, ಅವ್ರು ತಗೊಳ್ಳೋದು ಬರೀ ಪ್ರಸಾದ, ಅಂಡ್ ಊಟನು ಅಷ್ಟು ಸಾತ್ವಿಕವಾಗಿರುತ್ತೆ, ಆರೋಗ್ಯನೂ ಒಳ್ಳೇದಿರುತ್ತೆ. ನೀವು ಹೇಳಿದ್ನಲ್ಲ ನಾನು, ಲೈಕ್ ನಾವು ಮಾಯಾಪುರ್ ಹೋಗಿದ್ವಿ ಲಾಸ್ಟ್ ಮಂತ್ ಅಲ್ಲಿ. ಸೊ ಅಲ್ಲಿ ಎಷ್ಟು ಲೈಕ್ 70 ವರ್ಷದವರೆಲ್ಲ, ಅವ್ರು ನೋಡಿದ್ರೆ 50 ವರ್ಷ ತರ ಇದಾರೆ. ಅಂದ್ರೆ ಅವ್ರು ಅಷ್ಟು ವರ್ಷದಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾರೆ, ಬಟ್ ಆ ಗ್ಲೋ ಇದೆ ಫೇಸ್ ಅಲ್ಲಿ, ಮತ್ತೆ ಅಷ್ಟು ಯಂಗ್ ಲುಕ್. ಯಾಕೆಂತ ಹೇಳಿದ್ರೆ ಅವ್ರದ್ದು ಫುಡ್, ಅದು ಮೇನ್ ಫುಡ್. ಹಾಗೆ ಅದು ನೀವು ನಿಮಗೆ ಇಡಕ್ಕಾಗಿಲ್ಲ ಅಂದ್ರೆ ನೀವು ಇಡ್ಬೋದು ಮಾತಾಜಿ, ಹಣ್ಣು ಇಡ್ಬೋದು. ಆದ್ರೆ ಏನಂತಂದ್ರೆ, ನೀವು ಹರೇ ಕೃಷ್ಣ ಮಂತ್ರ ಹೇಳಿ, ಕೃಷ್ಣ ನಮಗೆ ಶಕ್ತಿ ಕೊಡ್ತಾನೆ. ಅದು ಬಿಟ್ಟುನು ನಾನು ಆರಾಮಾಗಿದ್ದೀನಿ, ನಂಗೆ ಏನ್ ಕಷ್ಟನೇ ಇಲ್ಲ ಅನ್ನೋ ತರ ಅನ್ಸುತ್ತೆ. ಲೈಕ್ ಟು ಬಿ ಫ್ರಾಂಕ್, 1 year ಬ್ಯಾಕ್, ಲೈಕ್ ಲಾಸ್ಟ್ ಅಕ್ಟೋಬರ್ ಮುಂಚೆ, ನಾನ್ ಮಾಡೋ ಮುಂಚೆ, ಇವನ್ ಐ ವಾಸ್ ಹ್ಯಾವಿಂಗ್ ಆನಿಯನ್ ಗಾರ್ಲಿಕ್. ನಂಗೆ ಏನೋ ಮನ್ಸ್ ಬಂತು. ಅಂದ್ರೆ ಯಾವಾಗ ನಾನು ಚಾಂಟಿಂಗ್ ಸ್ಟಾರ್ಟ್ ಮಾಡಿದೆ, ಐ ಥಾಟ್ ಲೈಕ್, ಓಕೆ, ನನ್ಗಿದು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದೆ ಹೋಗಕ್ ಆಗಲ್ಲ, ಇದು ನಂಗೆ ತಡೆಯುತ್ತೆ ಅನ್ನೋದಾದ್ರೆ ದೆನ್ ಮೇ ಬಿ ಐ ಹ್ಯಾವ್ ಟು ಸ್ಟಾಪ್. ಸೊ ನಾನು ಜಸ್ಟ್ ಇಮಿಡಿಯೇಟ್ ಅಕ್ಟೋಬರ್ ಅಲ್ಲಿ ನಾನು ಮಾಡಿದೆ ಕ್ಲಾಸು. ನವೆಂಬರ್ ಅಲ್ಲೇನೆ ನಾನು ಸ್ಟಾಪ್ ಮಾಡಿದೆ. ನಾನು ಸ್ಟಾಪ್ ಬ್ರಿಂಗಿಂಗ್ ಆನಿಯನ್ ಮತ್ತೆ ಗಾರ್ಲಿಕ್ ನಮ್ಮ ಮನೆಗೆ ಸ್ಟಾಪ್ ಮಾಡಿದೆ. ಸೊ ಅದ್ ಮಾಡ್ದಾಗಿಂದ ನನಗೆ ಒಂದ್ಸತಿನೂ ಅನ್ಸಿಲ್ಲ ಐ ನೆವರ್ ಮಿಸ್. 1 year ಅಲ್ಲಿ ನನಗೆ ಮಿಸ್ ಆಗಿದ್ದು ಅನ್ನೋದೇ ಇಲ್ಲ, ಆನಿಯನ್ ಇಲ್ಲ, ಗಾರ್ಲಿಕ್ ಇಲ್ಲ ಅನ್ನೋದು. ಬಿಕಾಸ್ ಎಲ್ಲಾನು ಆಗುತ್ತೆ. ಐ ಮೇಕ್ ಎವ್ರಿಥಿಂಗ್, ಐ ಮೀನ್ ಎನಿಥಿಂಗ್. ನೀವೀಗ ನಾರ್ತ್ ಇಂಡಿಯನ್ ಡಿಶ್ ಆಗ್ಲಿ ಏನೇ ಮಾಡಿ, ಅದು ಇಲ್ಲ ಅಂದ್ರೂ ನಡೆಯುತ್ತೆ. ಯು ಕ್ಯಾನ್ ಡೂ ಇಟ್ ಅಂಡ್ ಯು ಕ್ಯಾನ್ ಮೇಕ್ ಔಟ್. ಮನೆಯವ್ರಿಗೂ ಗೊತ್ತಾಗಲ್ಲ. ನಂಗೆ ಲೈಕ್ ಮನೆಯಿಂದ ಗೆಸ್ಟ್ ಊರಿಂದ ಬಂದಾಗ್ಲೂ ದೆನ್ ವೆನ್ ದೇ ಟೇಸ್ಟ್ ಆಲ್ಸೋ, ಅವ್ರು ಹೇಳ್ತಾರೆ ಗೊತ್ತಾಗ್ತಾ ಇಲ್ಲ ಅಂತ. ಅಂದ್ರೆ ಟೇಸ್ಟ್ ಗೊತ್ತಾಗಲ್ಲ ಅವ್ರಿಗೆ. ಆಗತ್ತೆ, ಅದ್ ನಾವು ಪ್ರಯತ್ನ ಪಟ್ಟು ನೋಡಿ. ಬಳಸಲೇಬಾರ್ದ ಮಾತಾಜಿ? ಒಂಚೂರು ಆನಿಯನ್ನು ಬಳಸಲೇಬಾರ್ದ ಮಾತಾಜಿ? ಅಲ್ಲ, ಅಂದ್ರೆ ಅದು ನಮ್ಮ ಇದಕ್ಕೆ ಆಧ್ಯಾತ್ಮಿಕ ಪ್ರಗತಿಗೆ ತಡೆಯುತ್ತೆ ಅನ್ನೋದಷ್ಟೇ, ಬೇರೆ ಏನಿಲ್ಲ. ಮಾಡಬಾರ್ದು ಅಂತಲ್ಲ. ಮತ್ತೆ ದೇವ್ರಿಗೆ ಇಡಕ್ಕಾಗಲ್ಲ ಅಲ್ಲ, ಅದು ಪ್ರಸಾದ ಆಗಲ್ಲ ಆಗ. ಈಗ ನಮಗ್ ಮೇನ್ ಏನಂದ್ರೆ ನಾವು ಪ್ರಸಾದ ಮಾಡಿ ತಿನ್ಬೇಕು. ಸೊ ಆಗ ನಾವು ಪ್ರಸಾದ ಆಗಲ್ಲ ಅದು. ನಾನು ಈಗ ಬೆಳಿಗ್ಗೆ ನಾವು ಅದನ್ನ ದೇವ್ರಿಗೆ ಇಡ್ಬೇಕಂದ್ರೆ ಅದು ಪ್ರಸಾದ ಅಲ್ವಲ್ಲ. ಸೊ ಓಕೆ, ಈಗ ಏನಂದ್ರೆ ನಮಗೆ ಅಷ್ಟು ಸ್ಟ್ರಿಕ್ಟ್ ಆಗಿರಕ್ಕಾಗಲ್ಲ. ಈಗ ಹೊರಗಡೆ ಹೋಗ್ತೀವಿ, ಹೊರಗಡೆ ಎಲ್ಲ ಈಗ ಫಂಕ್ಷನ್ಸಿಗೆ ಹೋಗ್ತೀವಿ, ಅಥವಾ ನಾವು ಬೇರೆಯವ್ರ ಮನೆಗೆ ಹೋಗಿ ಏನೋ ತಿನ್ಬೇಕಾಗಿ ಬರುತ್ತೆ ಅನ್ಕೊಳ್ಳಿ. ಸೊ ಇನಿಷಿಯಲಿ ನೀವು ಅಷ್ಟೊಂದು ಸ್ಟ್ರಿಕ್ಟ್ ಮಾಡ್ಕೋಬೇಡಿ ನಿಮ್ಮ ಮೇಲೆ ನೀವು. ಜಸ್ಟ್ ನೀವು ತೊಂದ್ರೆ ಇಲ್ಲ, ಅಟ್ಲೀಸ್ಟ್ ಮನೇಲಿ ಒಂದು ಪ್ರಸಾದ ಮಾಡೋದು ಅಂತಾದ್ರೂ ಅಲ್ವಡ್ಸ್ಕೊಳ್ಳಿ. ಬೇರೆ ತೊಂದ್ರೆ ಇಲ್ಲ, ನಿಧಾನಕ್ಕೆ ಆದ್ರೂ ತೊಂದ್ರೆ ಇಲ್ಲ. ಸರಿ ಮಾತಾಜಿ. ಇನ್ನೊಂದು ಡೌಟ್ ಮಾತಾಜಿ. ಈಗ ಫ್ರಿಜ್ ಇದೆ ಅಲ್ಲ ಮಾತಾಜಿ, ಅದು ಓಪನ್ ಇಲ್ಲ ಮಾತಾಜಿ. ಯೂಸರ್ ನೇಮ್ ID ಅಂತ ಬರುತ್ತಲ್ಲ ಮಾತಾಜಿ, ನಾನು ಇಮೇಲ್ ID ಕೊಟ್ರು ಅದ್ ಏನ್ ಕೊಟ್ರು ಸರಿಯಾಗಿ ಓಪನ್ ಆಗ್ತಾ ಇಲ್ಲ ಮಾತಾಜಿ. ಅದು ಅಲ್ಲ, ನೀವು ರೆಜಿಸ್ಟರ್ ಮಾಡ್ಬೇಕು ಫಸ್ಟಿಗೆ. ಲಾಗಿನ್ ID ಡೈರೆಕ್ಟ್ ಕೊಡಕ್ ಆಗಲ್ಲ, ನೀವು ರಿಜಿಸ್ಟರ್ ಮಾಡ್ಬೇಕು. ನಿಮ್ ಪಾಸ್ವರ್ಡ್ ಎಲ್ಲ ಕೊಟ್ರ, ಅಂದ್ರೆ ನೀವೇ ಕ್ರಿಯೇಟ್ ಮಾಡ್ಬೇಕು ಒಂದು ಫಸ್ಟ್. ಅದು ಈಗ ಒಂದು ಇದು ಕೊಟ್ಟಿದಾರಲ್ಲ, ಲಿಂಕ್ ಕೊಟ್ಟಿದಾರಲ್ಲ ಮಾತಾಜಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ರೆ ಅದು ಯೂಸರ್ ನೇಮ್ ಅಂತ ಕೇಳುತ್ತೆ ಮಾತಾಜಿ. ನಾವು ಯೂಸರ್ ಲಾಗಿನ್ ಮಾಡೋಂಗಿಲ್ಲ, ನೀವು ಡೈರೆಕ್ಟ್ ಫಸ್ಟ್ ರಿಜಿಸ್ಟರ್ ಮಾಡ್ಬೇಕು.
ರಿಜಿಸ್ಟರ್ ಅಂತೇಳಿ ಲಾಗಿನ್ ಅಂತ ನೀವು ನಿನ್ನೆ ಒಬ್ರು ಹಾಗೆ ಕೇಳಿದ್ರು ನನಗೆ, ಅವ್ರಿಗೆ ಹೇಳಿದೆ ನಾನು, ನೀವು ಲಾಗಿನ್ ಅಂತ ಡೈರೆಕ್ಟ್ ಕೊಟ್ಟು ನಿಮ್ದು ಸುಮ್ನೆ ಇಮೇಲ್ ಐಡಿ ಪಾಸ್ವರ್ಡ್ ಕೊಟ್ರೆ ಹೋಗಲ್ಲ ಅದು. ನೀವು ಫಸ್ಟ್ ರಿಜಿಸ್ಟರ್ ಮಾಡಿ ನಿಮ್ ಮೇಲಿಗೆ ಒಂದು ಬರುತ್ತೆ ಲಿಂಕ್, ಅಲ್ಲಿಂದ ಮತ್ತೆ ಮಾಡ್ಬೇಕು ನೀವು. ಹೌದಾ ಮಾತಾಜಿ? ಡೈರೆಕ್ಟ್ ವೆಬ್ಸೈಟಿಗೆ ಆಗಲ್ಲ ಅದು. ಸರಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಆದಿತ್ಯ. ಆವಾಗ್ಲೇ ಕೇಳಕ್ಕೆ ಬಿಟ್ಟೋಯ್ತು. ನಿನ್ನೆ ಕ್ಲಾಸ್ ಅಲ್ಲಿ ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಂತನ ಬಗ್ಗೆ ಹೇಳಿದ್ರಿ. ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ತಿಳಿಸಿ ಕೊಡ್ತೀರಾ? ಅಂದ್ರೆ ಏನು ನಿಜವಾಗ್ಲು ಯಾವ ತರ ಅರ್ಥ ಮಾಡ್ಕೊಳ್ಬಹುದು? ಅಂದ್ರೆ ಅದ್ರ ಅರ್ಥ ಏನು ಅಂತಂದ್ರೆ, ಕೆಲವರು ದೇವ್ರನ್ನ ಒಂದು ಬೆಳಕು ಅಂತ ಅನ್ಕೊಳ್ತಾರೆ. ಅಂದ್ರೆ ದೇವ್ರು ಬರೇ ಬೆಳಕು, ಅದು ಬಂದ್ಬಿಟ್ಟು ಒಂದು ಫಸ್ಟ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅಂದ್ರೆ ಸ್ವಲ್ಪ ತಿಳ್ಕೊಂಡಿದ್ದಾರೆ ಅಂತ ದೇವ್ರ ಬಗ್ಗೆ. ಅಂದ್ರೆ ಸಾಕ್ಷಾತ್ಕಾರ ಅಂದ್ರೆ ಮೂರ್ ತರದ್ದು ಸಾಕ್ಷಾತ್ಕಾರ ಅಂತದು. ಸೊ ಅದ್ರಲ್ಲಿ ದೇವ್ರ ಅಂದ್ರೆ ಬೆಳಕು ಅಂದ್ರೆ ಅದು ಬ್ರಹ್ಮನ್ ಅಂತ ಹೇಳಿದ್ರೆ ಬೇರೆ ಏನಲ್ಲ, ಕೃಷ್ಣಂದೇ ಒಂದು ಬಾಡಿಯಿಂದ ಬರುವಂತ ಒಂದು ಎಫಲ್ಜೆನ್ಸ್ ಅಂತ ಹೇಳ್ತಾರಲ್ಲ, ಬಾಡಿಯಿಂದ ಬರುವಂತ ಪ್ರಕಾಶ ಏನಿದೆ ಅದು. ಸೊ ಅವ್ರು ಅದನ್ನ ನೋಡಿ ಅದೇ ದೇವ್ರು ಅಂತ ಅನ್ಕೊಳ್ತಾರೆ. ಆದ್ರೆ ಕೃಷ್ಣನಿಗೆ ಒಂದು ರೂಪ ಇಲ್ಲ. ಅದೇ ನಿಮ್ಗೆ ಗೊತ್ತಿರುತ್ತಲ್ವಾ, ಎಷ್ಟೋ ಜನ ಹೇಳೋರು ಇರ್ತಾರೆ, ಇಲ್ಲಪ್ಪ ದೇವ್ರು ಅಂತಂದ್ರೆ ರೂಪ ಇಲ್ಲ, ಒಂದು ಲೈಟ್ ಅಷ್ಟೇ, ಬೆಳಕು. ಎಷ್ಟೋ ಜನ ಮೆಡಿಟೇಟ್ ಮಾಡೋರಿದ್ದಾರೆ, ಲೈಕ್ ಕೆಲವೊಂದು ಸ್ಪಿರಿಚುವಲ್ ಆರ್ಗನೈಸೇಷನ್ಸ್ ಒಂದು ಬೆಳಕು ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಬೆಳಕು ಬಗ್ಗೆ ನೋಡುವಂತದ್ದು. ಅಂದ್ರೆ ಅವ್ರು ಬಿಲೀವ್ ಮಾಡೋದೇನಂದ್ರೆ ದೇವ್ರಿಗೆ ರೂಪ ಇಲ್ಲ, ದೇವ್ರು ಅಂದ್ರೆ ಒಂದು ಜಸ್ಟ್ ಹೇಗ ಸಾಧ್ಯ? ಈಗ ನನಗೆ ರೂಪ ಇದೆ, ನನ್ನ ತಂದೆಗೆ ರೂಪ ಇದೆ, ಅವರ ತಂದೆಗೆ ರೂಪ ಇದೆ, ಹಾಗೆ ನಾವು ಹಿಂದೆ ಹೋದ್ರೆ ಯಾರು ಅಲ್ಲಿ ನಾವು ನೋಡಿದ್ವಿ ಅವತ್ತು, ಲೈಕ್ ಪರಂಪರೆಯಲ್ಲಿ ಹೇಗ್ ಬರುತ್ತೆ. ಮತ್ತೆ ಬ್ರಹ್ಮ, ಇದು ನಾರದ ಮುನಿ, ಮತ್ತೆ ಬ್ರಹ್ಮ, ಮತ್ತೆ ಕೃಷ್ಣ. ಸೊ ಎಲ್ಲರಿಗೂ ರೂಪ ಇರುವಾಗ ಅದು ಹೇಗೆ ಕೃಷ್ಣನಿಗೆ ರೂಪ ಇಲ್ಲ ಅಂತ ಹೇಳಕ್ಕಾಗತ್ತಲ್ವಾ? ಸೊ ಅದು ಅಂದ್ರೆ ದೇವ್ರನ್ನ ಅರ್ಥ ಮಾಡ್ಕೊಳ್ಳೋದು ರೀತಿ, ಅಂದ್ರೆ ಒಂದೊಂದು ಸ್ಟೇಜ್ ಅದು. ಒಂದು ಆ ರೀತಿ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್, ಒಂದು ಲೈಟ್ ಅಂತ. ಮತ್ತೆ ಎರಡನೇ ರೀತಿ ಏನಂದ್ರೆ ಪರಮಾತ್ಮ, ಅಂದ್ರೆ ಅಲ್ಲಿ ಅವರಿಗೆ ಆ ಯೋಗಿಗಳು ಆ ರೀತಿ, ಅಂದ್ರೆ ಅವ್ರು ಏನ್ ಅನ್ಕೊಳ್ತಾರೆ, ಈ ಹೃದಯದಲ್ಲಿ ಕ್ಷೀರೋದಕ್ಕೆ ಶಾಯಿ ವಿಷ್ಣು, ಅಂದ್ರೆ ಶಂಖ ಚಕ್ರ ಗದಾ ಪದ್ಮ. ಸೊ ಆ ಫಾರ್ಮ್ ಬಂದ್ಬಿಟ್ಟು ಕಂಪ್ಲೀಟ್, ಅದೇ ಫೈನಲ್ ಅಂತ, ಅದೇ ದೇವ್ರು. ವಿಷ್ಣು ಫಾರ್ಮ್ ಏನಿದೆ ಅದೇ ಫೈನಲ್ ಅಂತ ಅನ್ಕೊಂಡಿರ್ತಾರೆ. ಸೊ ಅದು ಬಂದ್ಬಿಟ್ಟು ಸೆಕೆಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗಾಡ್. ಸೊ ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ 200, ಅದೇ ಭಗವಾನ್. ಸೊ ಅದನ್ನ ನಾವು ಅದೇ ಪರಾಶರ ಮುನಿ ಹೇಳಿದ್ ನೋಡಿದ್ವಲ್ಲ, ಪರಾಶರ ಮುನಿ ಭಗವಾನ್ ಅಂದ್ರೆ ಯಾರು? ಎಲ್ಲಾ 6 ವಿಷಯಗಳಲ್ಲಿ ಸಂಪೂರ್ಣವಾಗಿರೋನೆ ಭಗವಾನ್ ಅಂತ ಹೇಳ್ಬಿಟ್ಟು ನಾವು ನಿನ್ನೆ ನೋಡಿದ್ವಿ ಅದನ್ನ. ಲೈಕ್ ಸೌಂದರ್ಯ, ಇದು ಯಶಸ್ಸು, ಶಕ್ತಿ, ಮತ್ತೆ ಇದು ವೈರಾಗ್ಯ, ಎಲ್ಲದ್ರಲ್ಲಿ ಅಂದ್ರೆ 6 ವಿಷಯಗಳಲ್ಲಿ ಸೌಂದರ್ಯ. ಸೊ ಅಂತದ್ರಲ್ಲಿ ಯಾರು ಕಂಪ್ಲೀಟ್ ಇರ್ತಾನ ಅವನ್ ಭಗವಾನ್. ಅದು ಮತ್ತೆ ಭಗವಾನ್ ಅಂತ ಹೇಳಿದ್ರೆ ಶ್ಯಾಮ್ ಸುಂದರ್ ಅಂದ್ರೆ 200 ಫಾರ್ಮ್ ಆಫ್ ಕೃಷ್ಣ. ಸೊ ಅದು ಭಗವಾನ್ ಅಂತ ಹೇಳ್ಬಿಟ್ಟು ಅಂದ್ರೆ ಅರ್ಥ ಮಾಡ್ಕೊಳ್ಳೋಂತ ಒಬ್ಬನೇ ಅದು ಆಕ್ಚುಲಿ ಕೃಷ್ಣಂದೇ. ಈಗ ಒಂದು ಈಶೋಪನಿಷತ್ತಲ್ಲಿ ಒಂದು ಬರುತ್ತೆ ಶ್ಲೋಕ, ಅದ್ರಲ್ಲಿ ಏನಂತಂದ್ರೆ ಅವನು ಪ್ರೇ ಮಾಡುವಂತದ್ದು, ಹಿರಣ್ಮಯೇನ ಪಾತ್ರೇನ ಸತ್ಯಸ್ಯಾಪಿಹಿತ ಮುಖಂ ತತ್ವಾಂ ಪೂಷಣ ಅಪಾವೃನು ಸತ್ಯ ಧರ್ಮಾಯ ದೃಶ್ಯತೆ. ಅಂದ್ರೆ ನೀನ್ ದಯವಿಟ್ಟು ನಿನ್ನ ಈ ಎಫಲ್ಜೆನ್ಸ್ ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಕೃಷ್ಣಂದ ಅದು ಫಾರ್ಮ್ ಕಾಣಿಸಲ್ಲ ಅಂತೆ ನಮಗೆ. ಅಂದ್ರೆ ನಮಗೆ ಇಲ್ಲಿ ಕಾಣಲ್ಲ ಅದು ಯಾಕಂದ್ರೆ ನಮ್ ತರ ಈ ದೇಹ ಏನಂತಾರೆ ಭೌತಿಕ ಶರೀರ ಇಲ್ಲ ಕೃಷ್ಣನಿಗೆ, ಹಾಗಾಗಿ ನಮಗೆ ಅದು ಕಾಣಲ್ಲ. ಅದು ಆಧ್ಯಾತ್ಮಿಕ ದೇಹ ಕೃಷ್ಣಂದು. ಆಧ್ಯಾತ್ಮಿಕ ದೇಹ ಅಂದ್ರೆ ನಮ್ಗಷ್ಟು ಪ್ಯೂರಿಟಿನೂ ಇಲ್ಲ ಕೃಷ್ಣ ನೋಡುವಂಥದ್ದು. ಸೊ ಈ ಏನಂತಾರೆ ಭೂಮಿಯಲ್ಲಿ ಅದು ಕಾಣುವಂಥದ್ದಲ್ಲ ಆಧ್ಯಾತ್ಮಿಕ ಇದ್ರಲ್ಲಿ. ಸೊ ಅಂದ್ರೆ ಎಲ್ಲ ಕೃಷ್ಣನಿಗೆ ಶರೀರ ಬೇರೆ, ಆ ಬುದ್ಧಿ ಬೇರೆ, ನಮ್ದೆಲ್ಲ ಬೇರೆ ಬೇರೆ. ನಮ್ದು ಬುದ್ಧಿ ಬೇರೆ, ಮನಸ್ಸು ಬೇರೆ, ಮತ್ತೆ ಅಹಂಕಾರ ಹಾಗೆಲ್ಲ ಇದೆ ನಮಗೆ. ಆದ್ರೆ ಕೃಷ್ಣನಿಗೆ ಎಲ್ಲ ಒಂದೇ, ಆಧ್ಯಾತ್ಮಿಕ ದೇಹ ಕೃಷ್ಣಂದು. ಸೊ ಹಾಗಾಗಿ ಅದು ನಮಗೆ ಅರ್ಥ ಆಗ್ಬೇಕಾದ್ರೆ ಅದು ಈ ಭೌತಿಕ ಇದ್ರಲ್ಲಿ ಕಾಣಲ್ಲ. ಬಟ್ ಹಾಗಂತ ಹೇಳಿ ಇಲ್ಲ ಅಂತಲ್ಲ, ಕೃಷ್ಣನ ವರ್ಣಿಸಿದರೆ ನಾವು ಹಾಗೆ ಶಾಸ್ತ್ರಗಳಲ್ಲಿ ಏನಿದೆ ಅದನ್ನ ಒಪ್ಕೊಳ್ಳುವಂಥದ್ದು. ನಾವು ಆ ರೂಪದಲ್ಲಿ ಪೂಜೆ ಮಾಡ್ಬೋದು ಅಂತ ಅರ್ಥನಾ? 200 ಫಾರ್ಮ್ ಅಲ್ಲಿ ಮಾಡ್ಬೇಕಂತ. ಹೌದು, ಕೃಷ್ಣನ ದೇವ್ರನ್ನ. ಸರಿ ಮಾತಾಜಿ. ಹರೇ ಕೃಷ್ಣ. ಸೌಮ್ಯ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.
ಮಾತಾಜಿ ಅದು ನಾನು ನನ್ ಮಗನ್ನ ಇದಕ್ಕೆ ಆನ್ಲೈನ್ ಇದನ್ನ ಕ್ಲಾಸ್ ಕೇಳಕ್ ಸೇರ್ಸ್ಬೇಕು ಅಂತಿದ್ದೆ. ಈಗಾಗ್ಲೇ 2 days ಆಗಿದೆ. ಅವ್ನ್ ಈಗ 6 years. ಓಕೆ ಅವನಿಗೆ ಶ್ಲೋಕ ಎಲ್ಲ ಹೇಳಕ್ ಬರುತ್ತೆ. ಆಕ್ಚುಲಿ ಅವನಿಗೆ ಮಾತಾಜಿ ಮಕ್ಕಳಿಗೆ ಬೇರೆ ಕೋರ್ಸ್ ಇದೆ ಮಾತಾಜಿ. ಜಾಯಿನ್ ಮಾಡಿಸ್ಬೋದಾ? ನೀವು ನಂಗೆ ಮೆಸೇಜ್ ಮಾಡಿ, ಮಕ್ಕಳಿಗೆ ಬೇರೆ ಇದೆ ಬೇರೆ ಬ್ಯಾಚ್. ಮಕ್ಕಳ ಬ್ಯಾಚಿಗೆ ಸೇರಿಸಿ ಅವನು 6 ವರ್ಷದವರಿಗೆ. ಹೌದಾ ಮಾತಾಜಿ? ಹಾ 6 ವರ್ಷ. 6 ವರ್ಷಕ್ಕೆ ಬೇರೆ ಇದೆ. ಅಟೆಂಡ್ ಮಾಡ್ಲಿ ತೊಂದ್ರೆ ಇಲ್ಲ, ಅವ್ರಿಗೇನ್ ಆತರ ಏನಿಲ್ಲ. ಯಾಕಂದ್ರೆ ಐ ಥಿಂಕ್ 6 ವರ್ಷದವರಿಗೆಲ್ಲ ತುಂಬಾ ಡೀಟೇಲ್ ಆಗಿರಲ್ಲ. ಲೈಕ್ ಒಂದು ಶ್ಲೋಕ ಮತ್ತೆ ಕಥೆಗಳು, ಭಾಗವತಂ ಕಥೆ ಈ ತರ ಎಲ್ಲ ಬೇರೆ ತರ ಅವ್ರದ್ದು. ಅವ್ರಿಗೆ ಯಾವ ತರ ಹೇಳ್ತಾರೇನೋ ಅಂತ. ಆತರ ಇರುತ್ತೆ, ಚೆನ್ನಾಗಿರುತ್ತೆ. ಅವ್ರಿಗೆ ಯಾವ ತರ ಹೇಳ್ತಾರೇನೋ ಅಂತ ಇದೆ ನೀವು ನಂಗೆ ಮೆಸೇಜ್ ಮಾಡಿ, ನಾನು ಕಳಿಸ್ತೀನಿ. ಅವನಿಗೆ ಎಲ್ಲ ಪ್ರೊನೌನ್ಸಿಯೇಷನ್ ಎಲ್ಲ ಬರುತ್ತೆ, ಅವನು ಹೇಳ್ತಾನೆ. ಅಂದ್ರೆ ಅವ್ರಿಗೆ ಏನ್ ಗೊತ್ತಾಗಲ್ಲ, ಅದಕ್ಕೆ ಯಾವ ತರ ಮಾಡ್ತಾರೆ. ಇಲ್ಲ ಅದು ಮಕ್ಕಳದು ಚೆನ್ನಾಗಿದೆ. ಸ್ವಲ್ಪ ಕೇಳ್ಬೇಕಾಗಿತ್ತು. ಏನು ಕ್ವಿಜಿಂದು ನಾವು ನಿನ್ನೆ ಇವತ್ತು 2 ಅದು ಚಾಪ್ಟರ್ ಆದ್ಮೇಲೆ ನಾವು ಅಟೆಂಡ್ ಮಾಡ್ಬೇಕಾ ಮಾತಾಜಿ, ಹೆಂಗೆ ಅಂತ ಕೇಳಿದೆ. ಹೌದು ಅಂದ್ರೆ ನಿಮ್ಗೇನೋ ಡೌಟ್ ಇರೋದ್ರಲ್ಲಿ ಮೆಟೀರಿಯಲ್ ನೋಡಿ ಇದ್ ಮಾಡ್ಬೋದಲ್ಲ, ಅದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಸರಿ. ಅಂದ್ರೆ ಇದು ನಿಮಗೆ ಮಾರ್ಕ್ಸಿಗೋಸ್ಕರ ಅಲ್ಲ. ಓಕೆ, ಮೇನ್ ಆಗಿ ನೀವೀಗ ಕ್ವಿಜ್ ಯಾವ ತರ ಮಾಡ್ಬೇಕಂದ್ರೆ ಮಾರ್ಕ್ಸ್ ಸರ್ಟಿಫಿಕೇಟ್ಗೋಸ್ಕರ ಮಾಡ್ಬೇಡಿ. ನಿಮಗೆ ಎಷ್ಟು ಅರ್ಥ ಆಗಿದೆ ವಿಷಯ ನಿಮ್ನ ನೀವೇ ಟೆಸ್ಟ್ ಮಾಡ್ಕೊಬಹುದು. ಅಥವಾ ಗೊತ್ತಾಗಿಲ್ಲ ಅಂದ್ರೆ ಜಸ್ಟ್ ಮತ್ತೆ ವಿಸಿಟ್ ಮಾಡಿ ನೋಡಿ, ಅರ್ಥ ಮಾಡ್ಕೊಂಡು ಮತ್ತೆ ಮಾಡಿದ್ರೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಅಂತ, ಅದಕ್ಕೋಸ್ಕರ ಕ್ವಿಜ್ ಅಷ್ಟೇ. ಅದೇ ಮಾತಾಜಿ, ನಿನ್ನೆ ಕ್ವಶನ್ ಪೇಪರ್ ನಂಗೆ ಇವತ್ ನೀವ್ ಹೇಳಿದ್ದು ನಿನ್ನೆ ಕ್ವಶನ್ ಅಲ್ಲಿ ಇತ್ತು, ಅದಕ್ಕೆ ಯಾವ್ದಿತ್ತು ಅದು? ಕೃಷ್ಣ ಯಾವ್ದು ಇದನ್ನ ಸಂಘ, ಇದು ಕಾಮ, ಇದು ಕ್ರೋಧ, ಇದೆಲ್ಲ ಬರುತ್ತಲ್ಲ. ಅದು ನಿನ್ನೆ ಹೇಳಿದ್ದೆ ನಾನು. ಅದೆಲ್ಲ 5 ಲಾಸ್ಟ್ ಅಲ್ಲಿ ಬಂದಿತ್ತು. ಅದು 8 ಸ್ಟೇಜ್ ಆಫ್ ಫಾಲ್ ಡೌನ್ ಅದೆಲ್ಲ, ಅಂದ್ರೆ ಹಂತಗಳಲ್ಲಿ ಫಾಲ್. ಅದು ನಿನ್ನೆ ಕ್ವಶನ್ ಅಲ್ಲಿ ಇತ್ತು, ಅದಕ್ಕೆ. ನಿನ್ನೆ ಇತ್ತು. ಹೌದೌದು. ಧನ್ಯವಾದ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಮಂಜುಳಾ, ಹರೇ ಕೃಷ್ಣ. ಮಂಜುಳಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪುಟ್ಟ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹೇಳಿ. ಅದೇ ಹರೇ ರಾಮ ಹರೇ ಕೃಷ್ಣ ಜಪ ಮಾಡ್ತೀವಲ್ವಾ, ಅದ್ರ ಪ್ರೇಯರ್ ಸ್ವಲ್ಪ ಏನು ಅಂತ ಅರ್ಥ ಹೇಳಿ ಮಾತಾಜಿ. ಅಂದ್ರೆ ನಾವು ಬೇಡುವಂತದ್ದು ರಾಧಾರಾಣಿ. ಹರೇ ಅಂತಂದ್ರೆ ರಾಧಾರಾಣಿ. ರಾಧಾರಾಣಿ ನನ್ನ ಕೃಷ್ಣನ ಒಂದು ಸೇವೆಯಲ್ಲಿ ತೊಡಗಿಸು ಅಂತ ಹೇಳುವಂತದ್ದು. ಯಾಕಂದ್ರೆ ಕೃಷ್ಣನಿಗೆ ರಾಧಾರಾಣಿ ಪ್ರಿಯ ಅಲ್ವಾ, ಪ್ರಿಯವಾದವಳು. ಸೊ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂದ್ರೆ ಓ ರಾಧಾರಾಣಿ ನನ್ನ ಕೃಷ್ಣನ ಸೇವೆಯಲ್ಲಿ ತೊಡಗಿಸು ಅಂತ ನಾವು ಕೇಳುವಂಥದ್ದು. ಸರಿ ಮಾತಾಜಿ, ತುಂಬಾ ಚೆನ್ನಾಗಿ ಮಾಡ್ತೀರಾ ಮಾತಾಜಿ. ಧನ್ಯವಾದ ಮಾತಾಜಿ. ಅಂದ್ರೆ ಅದೇ ನನಗೆ ಗೊತ್ತಾಗ್ತಾ ಇದೆ, ಕೆಲವೊಂದೆಲ್ಲ ನನಗೆ ವರ್ಡ್ಸ್ ಸಿಗ್ದಂಗೆಲ್ಲ ಆಗತ್ತೆ. ಐ ಆಮ್ ವೆರಿ ಸಾರಿ, ಬಟ್ ತುಂಬಾ ಚಂದಾಗಿ ನಡ್ಸ್ಕೊತಾ ಇದ್ದೀರಾ ಮಾತಾಜಿ ನೀವು. ತುಂಬಾ ಕೇಳ್ತಾ ಇದ್ದೀವಿ ನಾವು. ಓಕೆ, ನಿಮ್ಗೆ ಅರ್ಥ ಆಯ್ತು ಅಂದ್ರೆ ನಂಗೆ ಖುಷಿನೇ. ಅಟೆಂಡ್ ಆಗ್ತಾ ಇದ್ದೀವಿ ಮಾತಾಜಿ. ಅದೇ ಅರ್ಥ ಸ್ವಲ್ಪ ಗೊತ್ತಾಗ್ತಾ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಕೇಳಿದ್ ಮಾತಾಜಿ. ಶ್ರೀನಿವಾಸ ಅದಂದ್ರೆ ಶ್ರೀವಾಸ, ಅದೇ ಅರ್ಥ ಶ್ರೀಕೃಷ್ಣ ಚೈತನ್ಯ, ಅದ್ರದ್ದು ಅರ್ಥ ಬೇಕಾ ಹೇಳಿ ಮಾತಾಜಿ? ಫುಲ್ ಶ್ರೀಕೃಷ್ಣ ಚೈತನ್ಯ ಅಂತಂದ್ರೆ, ಚೈತನ್ಯ ಅಂದ್ರೆ ಚೈತನ್ಯ ಮಹಾಪ್ರಭು ಅಂದ್ರೆ ಕೃಷ್ಣನೇ. ಸೊ ಚೈತನ್ಯ ಮಹಾಪ್ರಭುಗಳು 500 ವರ್ಷದ ಹಿಂದೆ ಬಂದಿತ್ತು, ಆಯ್ತಾ? ಅದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದು ಅಂದ್ರೆ ತುಂಬಾ ಅದೃಷ್ಟ ಮಾಡಿರ್ಬೇಕಂತೆ. ಅಂದ್ರೆ ನೀವೆಲ್ಲ ರಿಯಲಿ ಫಾರ್ಚುನೇಟ್. ಅಂದ್ರೆ ಐ ಆಲ್ಸೋ ಫೀಲ್ ಮೈಸೆಲ್ಫ್ ಫಾರ್ಚುನೇಟ್ ಅನ್ಸುತ್ತೆ ನನ್ಗೆ. ಯಾಕಂದ್ರೆ ಚೈತನ್ಯ ಮಹಾಪ್ರಭುಗೆ ನೀವು ಬೇರೆ ಹೊರಗಿನವ್ರಿಗೆ ಯಾರಿಗಾದ್ರೂ ಕೇಳಿ, ಚೈತನ್ಯ ಮಹಾಪ್ರಭು ಕೃಷ್ಣ ಬಂದಿದ್ದ ದ್ವಾಪರ ಯುಗದಲ್ಲಿ ಅಂತಾರೆ. ಕಲಿಯುಗದಲ್ಲಿ ಕೃಷ್ಣ ಬಂದಿರೋ ವಿಷಯ ತುಂಬಾ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಅದು ತುಂಬಾ ಅಂದ್ರೆ ಸೀಕ್ರೆಟ್. ಅಂದ್ರೆ ಯುಗಾವತಾರದಲ್ಲಿ ಬಂದಿರೋದು ಚೈತನ್ಯ ಮಹಾಪ್ರಭು. ಅಂಡ್ ಇದ್ರದ್ದು ಉಲ್ಲೇಖನೂ ಇದೆ. ಅದೇ ನಾನು ಆಗ್ಲೇ ಶ್ಲೋಕ ಓದ್ದೆ, ಕೃಷ್ಣನೇ ಬಂದಿರೋದು ಮಾತ್ರ ಬೇರೆ ಒಂದು ರೂಪದಲ್ಲಿ ಅಂತ. ಅಂದ್ರೆ ಅವ್ರು ತುಂಬಾ ಚಂದ ಚೈತನ್ಯ ಮಹಾಪ್ರಭು ನೋಡಕ್ಕೆ. ಸೊ ಅವರು ಚೈತನ್ಯ ಮಹಾಪ್ರಭು ಫಸ್ಟ್ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಅಂತ ಹೇಳಿದ್ರೆ ಬಲರಾಮ, ಕೃಷ್ಣನ ಅಣ್ಣ ಬಲರಾಮ್. ಸೊ ಬಲರಾಮ್ ಯಾವಾಗ್ಲೂ ಇರ್ತಾನೆ. ಈಗ ನಾವು ಇವನ್ ಮಹಾವಿಷ್ಣು ಜೊತೆ ಸಂಕರ್ಷಣ ಆಗಿ ಅನಂತ ಶೇಷ ಹಾವು ಇರುತ್ತಲ್ಲ, ಅದು ಬಲರಾಮನ್, ಅದು ಬಲರಾಮ ಎಕ್ಸ್ಪಾನ್ಷನ್. ಸೊ ಅದು ಜೊತೆಗೆ ಇರುವಂತದ್ದು. ಕೃಷ್ಣ ಯಾವಾಗ ಬರ್ತಾನೆ ಅವ್ರು ಬರ್ತಾನೆ. ಹಾಗೆ ಚೈತನ್ಯ ಮಹಾಪ್ರಭು ಯಾವಾಗ ಬರ್ತಾನೆ ಅವಾಗ ಇವ್ರು ಬಂದೇ ಬರ್ತಾರೆ. ನಿತ್ಯಾನಂದ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಆಚಾರ್ಯ ಅಂತ. ಸೊ ಅದ್ವೈತ ಆಚಾರ್ಯ ಅಂತ ಹೇಳಿದ್ರೆ ವಿಷ್ಣು,
ವಿಷ್ಣು. ಹಾ ಆಕ್ಚುಲಿ ವಿಷ್ಣು ಮತ್ತೆ ಶಿವ ಅಂತೆ, ಅದು ಇಬ್ರು ಕಂಬೈನ್ಡ್. ವಿಷ್ಣು ಮತ್ತೆ ಶಿವ ಕಂಬೈನ್ಡ್ ಅಂತ ಹೇಳ್ತಾರೆ ಯಾರು, ಅದ್ವೈತಾಚಾರ್ಯ. ಸೊ ಇವರೆಲ್ಲ ಆಕ್ಚುಲಿ ಆಚಾರ್ಯರು ತುಂಬಾ, ಇವರೆಲ್ಲಾನು ಬರ್ದಿರೋಂಥದನ್ನ ಅದ್ರದ್ದು ಅಲ್ಲಿರೋ ಭಾವಾರ್ಥನೆಲ್ಲ ಸೇರಿಸಿ ಪ್ರಭುಪಾದ್ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಕೊಟ್ಟಿದ್ದಾರೆ ಭಗವದ್ಗೀತೆಯಲ್ಲಿ. ಹಾಗಾಗಿ ಇದು ಸಾಮಾನ್ಯ ಭಗವದ್ಗೀತೆ ಅಲ್ಲ, ತುಂಬಾ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ ನಮ್ಗೆ. ಹಾಗಾಗಿ ಆ ಭಗವದ್ಗೀತೆ ಬುಕ್ ನಾನು ತಗೋಬೇಕು ಅಂತ ಹೇಳೋದೆಲ್ಲರಿಗೂ. ಓಕೆ. ಮತ್ತೆ ಅದ್ವೈತಾಚಾರ್ಯ ಶ್ರೀ ಅದ್ವೈತ ಗದಾಧರ ಪಂಡಿತ್ ಅಂದ್ರೆ ಅವರು ರಾಧಾರಾಣಿ. ಅದಾದ್ಮೇಲೆ ಗದಾಧರ ಪಂಡಿತ್, ಅದ್ವೈತ ಗದಾಧರ ಶ್ರೀವಾಸಾದಿ ಎಂದು ನಾರದ ಮುನಿ. ಸೊ ಇವ್ರ 5 ಜನರನ್ನ ನಾವು ಪ್ರೇ ಮಾಡಿ ಮತ್ತೆ ಹೇಳುವಂತದ್ದು ಹರೇ ಕೃಷ್ಣ ಮಂತ್ರ. ಯಾಕಂದ್ರೆ ನಮಗೀಗ ಇನಿಷಿಯಲ್ ಆಗಿ ನಮಗೆ ಹೇಳುವಾಗ್ಲೂ ಅಂದ್ರೆ ತುಂಬಾನೇ ಮಿಸ್ಟೇಕ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಹಾಗಾಗಿ ಅವ್ರದೊಂದು ಕೃಪೆ ಇರ್ಲಿ ಅಂತ ಹೇಳಿ ಅವ್ರನ್ನ ಪ್ರೇ ಮಾಡಿ ಮತ್ತೆ ಮಾಡುವಂತದ್ದು. ಸರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನಿರ್ಮಲಾ ಸಲ್ಲ. ಹರೇ ಕೃಷ್ಣ ಮಾತಾಜಿ. ಅನ್ಮ್ಯೂಟ್ ಮಾಡಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ನೀವು ಈಗ ಆನಿಯನ್ ಗಾರ್ಲಿಕ್ ಯೂಸ್ ಮಾಡಬಾರ್ದಂದ್ರಲ್ಲ, ಅದು ಎಲ್ಲಾದ್ರೂ ನಮ್ಮ ವೇದದಲ್ಲಾಗ್ಲಿ ಎಲ್ಲಾದ್ರೂ ಕೊಟ್ಟಿರೋದ ಇಲ್ಲ? ಅಲ್ಲ, ಕೃಷ್ಣ ಹೇಳಿದಾನಲ್ವಾ, ಪತ್ರಂ ಪುಷ್ಪಂ ಫಲಂ ತೋಯಂ ಅಂದ್ರೆ ಹಣ್ಣು ಎಲೆ ಮತ್ತೆ ಅದರಿಂದ ಮಾಡುವಂತ, ಅಂದ್ರೆ ಸಸ್ಯಾಹಾರಿ ಆಗಿರುವಂತದ್ದು ಮಾತ್ರ. ಅಂದ್ರೆ ಸಸ್ಯಾಹಾರಿ ಅಂತ ಅಂದ್ರೆ ಅದರಲ್ಲಿ ಆನಿಯನ್ ಗಾರ್ಲಿಕ್ ಬಗ್ಗೆ ಎಕ್ಸ್ಪೆಷಲಿ ಎಲ್ಲರೂ ಹೇಳಿದಾರ, ಅದ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ, ನಾನು ಚೆಕ್ ಮಾಡಿ ಹೇಳ್ತೀನಿ. ನಂಗೆ ಅಷ್ಟು ಐಡಿಯಾ ಇಲ್ಲ, ಚೆಕ್ ಮಾಡಿ ಹೇಳ್ತೀನಿ. ಬಟ್ ಅದು ತಾಮಸಿಕ ಅಂತ ಹೇಳ್ಬಿಟ್ಟು ಅದನ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರಷ್ಟೇ ನಮ್ಮ ಆಚಾರ್ಯರು ಹೇಳಿರುವಂತದ್ದು. ಓಕೆ ಮಾತಾಜಿ, ಮತ್ತೊಂದು ಪ್ರಶ್ನೆ. ಈಗ ಕೃಷ್ಣ ಬಂದು ಚೈತನ್ಯ ಮಹಾಪ್ರಭು ಅವತಾರದಲ್ಲಿ ಯುಗದಲ್ಲಿ ಬಂದ್ರಲ್ಲ, ಅವರು ರಾಧಾರಾಣಿ ಯಾಕೆ ಅವ್ರು ತುಂಬಾ ಇಷ್ಟ ಪಡ್ತಾರೆ ಅಂತ ತಿಳ್ಕೊಳಕ್ ಬಂದ್ರು ಅಂತ ಹೇಳಿದ್ರಿ ಒಮ್ಮೆ. ಅದು ನಿಜ? ಅವ್ರು ತಿಳ್ಕೊಂಡ್ರ ಯಾಕೆ ರಾಧಾರಾಣಿ ಕೃಷ್ಣನ್ನ ತುಂಬಾ ಇಷ್ಟ ಪಡ್ತಾರೆ? ಅಲ್ಲ, ಅದು ತಿಳ್ಕೊಂಡ್ರ ಅಂದ್ರೆ ಅವ್ರಿಗೆ ತಿಳ್ಕೊಳಕ್ ಆಗಲ್ಲ. ಅದು ಅಂದ್ರೆ ಅದೊಂಥರ ಮಿಸ್ಟ್ರಿ ತರ. ಅಂದ್ರೆ ಅದು ಅವ್ರದ್ದು ಲೀಲೆಗಳಲ್ಲಿ ಬರುತ್ತಂತೆ. ಅಂದ್ರೆ ಚೈತನ್ಯ ಮಹಾಪ್ರಭುದು ಆದಿಲೀಲಾ, ಮಧ್ಯಲೀಲಾ, ಅಂತ್ಯಲೀಲಾ ಅಂತ ಹೇಳಿ ಪುಸ್ತಕ ಇದೆ. ಅಂದ್ರೆ ಚೈತನ್ಯ ಚರಿತಾಮೃತ ಅಂತ ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ ಅಂತ ಹೇಳಿ ಬರ್ದಿದ್ದಾರೆ. ಸೊ ಅದ್ರಲ್ಲಿ ಅದ್ರ ಬಗ್ಗೆ ಎಲ್ಲ ಉಲ್ಲೇಖ ಇದೆ. ಅಂದ್ರೆ ತುಂಬಾ ಕಥೆಗಳಿದೆ ಅದ್ರಲ್ಲಿ, ಅವರು ಇದ್ದಾಗ ಯಾವ್ಯಾವ ತರದ್ದು ಲೀಲೆಗಳಾಯ್ತು ಅದ್ರ ಬಗ್ಗೆ ಎಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಕಥೆಗಳಿದೆ. ಬಟ್ ಅದ್ರಲ್ಲಿ ಅವರು ತುಂಬಾ ಅನುಭವಿಸ್ತಾ ಇದ್ರು. ಅಂದ್ರೆ ಆ ಸಪರೇಷನ್, ಲವ್ ಇನ್ ಸಪರೇಷನ್ ಏನಿದೆ, ಅವರು ಆಕ್ಚುಲಿ ಕೃಷ್ಣ ಮತ್ತೆ ರಾಧೆ ಇಬ್ರು ಮಿಕ್ಸ್ ಆಗಿ ಬರುವಂತ ಒಂದು ಇನ್ಕಾರ್ನೇಷನ್ ತರ ಅದು ಅವ್ರದ್ದು. ಅಂದ್ರೆ ರಾಧಾರಾಣಿ ಮೂಡಲ್ಲಿ ಬರುವಂತದ್ದು. ಅಂದ್ರೆ ಅರ್ಥ ಮಾಡ್ಕೊಳಕ್ಕೆ ಕೃಷ್ಣನ ರಾಧಾರಾಣಿ ಹೇಗೆ ಇಷ್ಟು ಇಷ್ಟ ಪಡ್ತಾ ಇದ್ಲು ಅಂತ. ಹಾಗೆ ಅವರು ತಿಳ್ಕೊಂಡ್ರ ಅಂದ್ರೆ ಗೊತ್ತಿಲ್ಲ. ಅವರು ತುಂಬಾ ಸಪರೇಷನ್ ಅಲ್ಲಿ ಅದೆಲ್ಲ ಇದೆ ಅಂತ, ಅದು ಅಂತ್ಯಲೀಲೆಯಲ್ಲಿ ಬರುತ್ತದು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಜಮುಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಜಮುನಾ ಅಂತ ನನ್ನ ಹೆಸರು. ಹೇಳಿ ಮಾತಾಜಿ. ಹರೇ ಕೃಷ್ಣ. ನಿನ್ನೆ ಹೇಳ್ತಾ ಇದ್ರಿ ನಾವು ಈಗ ಹೇಗಿರ್ತೀವ ಅದು ಹಿಂದಿನ ಕರ್ಮ ಫಲದಿಂದ. ಲೈಕ್ ಈಗ ಕೆಲವು ರಿಚ್ ಪೂರ್ ಇರ್ತಾರಲ್ಲ, ಅದು ಅವ್ರ ಕರ್ಮ ಫಲನ ಅದು ಹೇಗೆ ಅಂತ. ಹೌದು 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 ಹೌದು, ಕರ್ಮಫಲ. ಹಾಗೆ ಈಗ ಮತ್ತೆ ಈಗ ಒಂಥರ ಮತ್ತೆ ಇನ್ನೊಂದೇನ್ ಗೊತ್ತಾ ಮಾತಾಜಿ, ಇನ್ನೊಂದೇನ್ ಗೊತ್ತಾ, ಶುದ್ಧ ಭಕ್ತರಿಗೆ ಶ್ರೀಮಂತಿಕೆ ಮೇಲೆ ಇಷ್ಟ ಇಲ್ಲ. ಈಗ ನೀವು ಸುಧಾಮ ಎಲ್ಲ ತಗೊಳ್ಳಿ. ಸುಧಾಮ ಈಗ ಆಕ್ಚುಲಿ ಏನಂದ್ರೆ ಒಂದ್ ಲೆಕ್ಕದಲ್ಲಿ ಅದು ಶ್ರೀಮಂತಿಕೆ ಬೇಡ ಅಂತ. ಈಗ ಕುಂತಿ ಸ್ತುತಿಯಲ್ಲಿ ಬರುತ್ತೆ. ಕುಂತಿ ಸ್ತುತಿಯಲ್ಲಿ ಕುಂತಿ ಹೇಳ್ತಾಳೆ, ನನಗೆ ಶ್ರೀಮಂತಿಕೆ ಅಂದ್ರೆ 4 ರೀತಿ, ಅಂದ್ರೆ ಶ್ರೀಮಂತಿಕೆ ತುಂಬಾ ವಿದ್ಯಾಭ್ಯಾಸ, ತುಂಬಾ ಸೌಂದರ್ಯ ತುಂಬಾ ಇರುವಂತದ್ದು, ವಿದ್ಯಾಭ್ಯಾಸ ತುಂಬಾ ಮಾಡಿರುವಂತದ್ದು, ಮತ್ತೆ ಶ್ರೀಮಂತಿಕೆ ತುಂಬಾ ಇರುವಂತದ್ದು, ಮತ್ತೆ ಒಳ್ಳೆ ಫ್ಯಾಮಿಲಿ, ಅಂದ್ರೆ ತುಂಬಾ ಹೆಸರು ಮಾಡಿರುವಂತ ಫ್ಯಾಮಿಲಿ. ಈ 4 ಇದ್ರೆ ದೇವ್ರನ್ನ ನೆನಪು ಬರಲ್ಲ ಅಂತ ಅವ್ರಿಗೆ. ಸೊ ಅದು ಆಧ್ಯಾತ್ಮಿಕವಾಗಿ ಅದು ಒಳ್ಳೇದಲ್ಲ. ನಮಗೀಗ ಭೌತಿಕವಾಗಿ ನೋಡುವಾಗ ಅವ್ರು ಶ್ರೀಮಂತರು, ನಾವು ಖುಷಿ ಪಡ್ಬೋದು. ಬಟ್ ಆಕ್ಚುಲಿ ಏನಂದ್ರೆ ಆಧ್ಯಾತ್ಮಿಕವಾಗಿ ಅದು ಒಂಥರ ಹಿನ್ನಡೆನೆ. ಅಂದ್ರೆ ಅವರು ತುಂಬಾ ಪುಣ್ಯ ಕೆಲಸಗಳು ಮಾಡಿರ್ಬೋದು ಹಿಂದಿನ ಜನ್ಮದಲ್ಲಿ. ಹಾಗಾಗಿ ಅವರಿಗೆ ಆ ತರ ಒಂದು ಆಪ್ಯುಲೆನ್ಸ್ ಅಂದ್ರೆ ಐಷಾರಾಮ ಜೀವನ ಸಿಕ್ಕಿರ್ಬೋದು. ಬಟ್ ಅದು ಶಾಶ್ವತ ಅಲ್ಲ. ಯಾಕಂದ್ರೆ ಅದು ಟೆಂಪರರಿ ಅಲ್ಲ, ಈ ಜೀವ ಹೋದ್ಮೇಲೆ ಹೋಯ್ತದು. ಸೊ ಅವ್ರಿಗೆ ಆಧ್ಯಾತ್ಮಿಕ ಮಾಡಿದ್ರೆ ಜಸ್ಟ್ ಆ ಲೈಫ್ ಅಲ್ಲಿ ದುಡ್ಡಲ್ಲಿ ಹಾಗೆ ಎಂಜಾಯ್ ಮಾಡ್ಕೊಂಡು ಇಂದ್ರಿಯ ಸುಖ ಮಾಡ್ಕೊಂಡು ಇದ್ಬಿಟ್ರೆ
ನೆಕ್ಸ್ಟ್ ಜನ್ಮಲ್ಲಿ ಏನಾಗ್ಬೋದು, ಪ್ರಭುಪಾದ ಹೇಳಿದ್ದಾರೆ ಲೈಕ್ ಒಂದು ಜನ್ಮದಲ್ಲಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿ, ಅಂದ್ರೆ ಅವನಿಗೆ ಸ್ವಲ್ಪ ಅವರಿಗೆ ತುಂಬಾ ಹಳೇದಿದು, ನಾನು ಹೆಸರು ತಗೊಳಲ್ಲ, ಗೊತ್ತಾಗೋರಿಗೆ ಗೊತ್ತಾಗ್ಬೋದು, ತುಂಬಾ ಹಳೇದು. ಅವರಿಗೆ ಸ್ವಲ್ಪ ಹುಡುಗಿರ ಚಟ ಇತ್ತಂತೆ. ಸೊ ಅವರು ಲಂಡನಿಗೆ ಹೋಗ್ತಾ ಇದ್ರು, ಲಂಡನಿಗೆಲ್ಲ ಅವರು ಮಾತ್ರ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಆದ್ರೆ ಏನಾಯ್ತು, ಪ್ರಭುಪಾದ್ ಹೇಳಿದ್ರಂತೆ ಅವನು ಈಗ ನೆಕ್ಸ್ಟ್ ಜನ್ಮದಲ್ಲಿ ನಾಯಿ ಆಗಿದ್ದಾನೆ. ಅಂದ್ರೆ ಪ್ರಭುಪಾದ್ ಹೇಳಿದ್ರೆ ಅದು ನಿಜನೇ, ಯಾಕಂದ್ರೆ ಪ್ರಭುಪಾದ್ ಸಿದ್ಧ ಇದು ನಿತ್ಯ ಸಿದ್ಧ. ಸೊ ಅವರು ಹೇಳಿದೆಲ್ಲ ಟ್ರೂ. ಲೈಕ್ ಏನಂದ್ರೆ ಆತರ ಒಂದು ಲೈಫ್ ಬೇಕಾ, ಆತರ ಒಂದು ಐಷಾರಾಮಿ ಜೀವನ ಇತ್ತು, ನೆಕ್ಸ್ಟ್ ಜನ್ಮದಲ್ಲಿ ನಾಯಿ ಆಗಿದ್ದಾನೆ. ಯಾಕೆ ನಾಯಿ ಆಗಿದ್ದಾನೆ ಅಂದ್ರೆ ಅವನು ಹ್ಯೂಮನ್ ಲೈಫ್ ನ ಸರಿಯಾಗಿ ಯುಟಿಲೈಸ್ ಮಾಡಿಲ್ಲ ಅಂತ ಹೇಳಿ ಹಾಗೆ. ಸೊ ಹಾಗಾಗಿ ನಾವು ಭೌತಿಕ ಇದ್ರಲ್ಲಿ ನೋಡುವಾಗ ನಮಗೆ ಅನ್ಸುತ್ತೆ, ಓ ಶ್ರೀಮಂತರು ಅವ್ರು ತುಂಬಾ, ಸೊ ನಾನ್ ಹೀಗೆ ಇಲ್ಲ, ಆತರ ಅನ್ಕೋಬೇಕಂತ ಇಲ್ಲ. ಆಧ್ಯಾತ್ಮಿಕದಲ್ಲಿ ಯಾರು ಮುನ್ನಡೆ ಇರ್ತಾರೋ ಅವರೇ ಹೈಯರ್. ಹಾಗೆ ಮತ್ತೆ ಈಗ ಕರ್ಮಫಲ ಇಂದ ಆಗಿರ್ತಾರೆ. ಈಗ ಕಲಿಯುಗದಲ್ಲಿ ಒಂಥರ ಕೆಟ್ಟ ಕೆಲಸ ಮಾಡಿ ಕದ್ದಿ ಅಥವಾ ಬ್ರೈಬ್ ತಗೊಂಡು ಅವರೇ ಆಲ್ಮೋಸ್ಟ್ ಎಲ್ಲ ರಿಚ್ ಆಗಿರ್ತಾರೆ. ಈಗ ಮೋಸ ಮಾಡಿ ಕ್ರಿಕೆಟ್ ಆಗಿ ನೋಡ್ಬೇಕಂದ್ರೆ ಸಾಮಾನ್ಯವಾಗಿ ಅವರಿಗೆ ಕರ್ಮಗಳು ಕಂಫರ್ಟಬಲ್ ಆಗಿರ್ತಾರೆ, ರಿಚ್ ಆಗಿರ್ತಾರೆ. ಮತ್ತೆ ಅದೇ ಮಾತಾಜಿ, ಅದೇನಂದ್ರೆ ನಾವು ನೋಡೋ ರೀತಿ ಮೇಲೆ ಡಿಪೆಂಡ್ ಅದು. ನಮೀಗ ಅದು ಚೆನ್ನಾಗಿ ಅಂತ ಕಾಣಿಸ್ಬೋದು. ಅದೇ ನಿಮಗೀಗ ತುಂಬಾ ಪ್ಯೂರ್ ಡಿವೋಟಿ ಅಥವಾ ಭಕ್ತರನ್ನ ಕೇಳಿ, ಅವ್ರಿಗೆ ಅದು ಇಷ್ಟ ಆಗಲ್ಲ. ಅಂದ್ರೆ ಆತರ ಒಂದು ಜೀವನ ಬೇಡ ಅಂತ ಹೇಳ್ತಾರ ಅವ್ರು, ಆಯ್ತಾ. ಅವ್ರಿಗೆ ಅದ್ರಲ್ಲಿ ಆಸಕ್ತಿ ಇಲ್ಲ. ನಮಗೀಗ ನಾವು ಅದೇ ವೇದಿಕೆಯಲ್ಲಿ ಇದೀವಲ್ಲ, ನಮ್ಗೆ ಇಂದ್ರಿಯ ಸುಖ ಇನ್ನು ಮಾಡೋದಿಷ್ಟ, ನಮಗೆ ಅದು ಇಂಟ್ರೆಸ್ಟ್ ಅನ್ಸುತ್ತೆ. ಅಂತದ್ ನೋಡುವಾಗ ನಮಗೆ ಅನ್ಸುತ್ತೆ, ಅಯ್ಯೋ ನನಗ್ ಅದಿಲ್ವಲ್ಲ ಅನ್ನೋ ತರ. ಬಟ್ ಅವ್ರು ಯಾವಾಗ ಆ ಪ್ಲಾಟ್ಫಾರ್ಮ್ ಅಲ್ಲಿ ಇರಲ್ಲ, ಅವ್ರಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಅದು ಅಂದ್ರೆ ಮತ್ತೆ ನೀವ್ ಹೇಳೋ ಹಂಗೆ ಅವರು ಕೆಟ್ಟದೆಲ್ಲ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಕರ್ಮ ಅವ್ರನ್ನ ನೋಡ್ಕೊಳ್ಳುತ್ತೆ ಅಲ್ವಾ. ಅದು ಅದು ಕರ್ಮ ಹೋಗಲ್ಲ ಅಲ್ಲ, ಅಂದ್ರೆ ಮಾಡಿದ್ದನ್ನ ಅನ್ಭವಿಸ್ಲೇಬೇಕು. ಈಗ ಇವನು ಧೃತರಾಷ್ಟ್ರನಿಗೆ ಕಣ್ಣಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವನು ಒಂದು ಜನ್ಮದಲ್ಲಿ ಯಾವಾಗ 50 ಜನ್ಮ ಹಿಂದೆ ಅಂತೆ ಅವನು ಹಕ್ಕಿನ ಇದು ಕಣ್ಣು ಅಂದ್ರೆ ಗರ್ಭಕ್ಕೆ ಹೊಡೆದಿರ್ತಾನೆ, ಅದು ಸಾಯುತ್ತೆ. ಅದರಲ್ಲಿ 100 ಹಕ್ಕಿಗಳಿಗೆ ಕಣ್ಣು ಹೋಗಿರುತ್ತಂತೆ. ಸೊ ಆ ಪಕ್ಷಿಗಳಿಗೆ ಕಣ್ಣು ಹೋದ ಕಾರಣ ಅವನು ಈ ಜನ್ಮದಲ್ಲಿ ಕಣ್ಣಿಲ್ದೆ. ಮತ್ತಾಗಾದ್ರೆ ಅವನು ಅಷ್ಟು ಶ್ರೀಮಂತನಾಗಿ ಅಷ್ಟೆಲ್ಲ ದುಡ್ಡಿ ಹಾಕಿತ್ತು ಅವನ ಹತ್ರ, ಅಂದ್ರೆ ರಾಜ್ಯ ಇತ್ತು, ಒಳ್ಳೆ ಹೆಂಡತಿ ಸಿಕ್ಕಿದ್ಲು. ಯಾಕೆ ಅಂತ ಹೇಳಿದ್ರೆ ಅವನು ಅಷ್ಟು ಪುಣ್ಯ ಮಾಡಿದ್ದಂತೆ. ಸೊ ಪುಣ್ಯ ಮಾಡಿದಕ್ಕೆ ಅವನಿಗೆ ಆತರ ಲೈಫ್ ಸಿಕ್ತು. ಬಟ್ ಕರ್ಮ ಅವನು ಪಾಪ ಕರ್ಮಗಳು ಮಾಡಿರೋದ್ರಿಂದ ಅವನಿಗೆ ಅಷ್ಟು ಜನ್ಮ ಆದ್ಮೇಲೆ ಅದನ್ನ ಅನುಭವಿಸಬೇಕಾಗಿ ಬಂತು. ಅಂತಂದ್ರೆ ನಾವ್ ಏನೇ ತಪ್ಪು ಮಾಡಿದ್ರು ಅದು ಕರ್ಮ ಇರುತ್ತೆ ಅಂತ ನಾವು ಅನುಭವಿಸ್ಬೇಕಾಗತ್ತೆ. ಆದ್ರೆ ಭಕ್ತಿ ಮಾರ್ಗದಲ್ಲಿ ಇದ್ರೆ, ಕೃಷ್ಣನಿಗೆ ಶರಣಾಗತಿ ಆದ್ರೆ ಮತ್ತೆ ಕರ್ಮ ಇರಲ್ಲ. ಸೊ ಅದೊಂದು ನಂದೊಂದು ಎಕ್ಸ್ಪೀರಿಯನ್ಸ್. ಐ ಡೋಂಟ್ ನೋ ವೆದರ್ ಹ್ಯಾವ್ ಟು ಶೇರ್ ಇಟ್ ಆರ್ ನಾಟ್. ಹೇಗೆ ಅಂದ್ರೆ ನನ್ಗೆ ಸ್ವಲ್ಪ ಭಕ್ತಿ ಜಾಸ್ತಿ, ಟೆಂಪಲ್ ಹೋಗೋದು, ಐ ಆಮ್ ಲೈಕ್ ದಟ್, ಪೂಜೆ ಮಾಡೋದು, ಭಕ್ತಿ ಮಾಡೋದು ಆ ತರ ಜಾಸ್ತಿ ಇದೆ. ಆದ್ರೆ ಐ ಆಮ್ ಲೀಡಿಂಗ್ ಎ ನಾರ್ಮಲ್ ಲೈಫ್, ನಾಟ್ ದಟ್ ರಿಚ್ ಆರ್ ಎನಿಥಿಂಗ್. ಬಟ್ ನಮ್ಮ ಕಡೆ ಸ್ವಲ್ಪ ನನ್ಗೆ ನೀನು ಅಷ್ಟು ಪೂಜೆ ಮಾಡಿದ್ರು ನಿಂಗೆ ಏನು, ಯು ಆರ್ ನಾಟ್ ಕಂಫರ್ಟಬಲ್, ಯು ಆರ್ ನಾಟ್ ಇನ್ ದಟ್ ಸ್ಟ್ಯಾಂಡರ್ಡ್, ನಿನ್ ಮನ್ಸ್ ಚೆನ್ನಾಗಿಲ್ಲ, ಅದಕ್ಕೆ ಆತರ ಕಮೆಂಟ್ ಹೊಡಿತಾರೆ. ಬೇಸರ ಆಗುತ್ತೆ. ಇಲ್ಲ ಮಾತಾಜಿ, ಏನ್ ಗೊತ್ತಾ, ನಾವು ಮಾಡ್ತಾ ಇದ್ದೀನಿ, ನಾನು ಸುಮಾರು ಜನಕ್ಕೆ ಹೆಲ್ಪ್ ಮಾಡಿದೀನಿ, ನಮ್ಮ ಫ್ಯಾಮಿಲಿಲೇ ಅದೇ ಹೇಳ್ತಾ ಇದೀನಿ. ಐ ಡೋಂಟ್ ವಾಂಟ್ ಟು ಟೇಕ್ ದ ನೇಮ್. ನಾನ್ ತುಂಬಾ ಹೆಲ್ಪ್ ಮಾಡಿದ್, ನನ್ ಕೈಲಾದಷ್ಟು ನಾನ್ ಮಾಡಿದೀನಿ. ಆಕ್ಚುಲಿ ಏನ್ ಗೊತ್ತಾ, I'm very down to earth like that. Yeah, I know. Very close people, they say like that. ಅದು ಅದೇ ಯಾಕೆ ಅಂತ ಹೇಳಿದ್ರೆ ಮಾತಾಜಿ, ಇದ್ರಲ್ಲಿ ಎಲ್ರಿಗೂ ರುಚಿ ಇಲ್ಲ, ಆಯ್ತಾ. ಏನ್ ಗೊತ್ತಾ, ಆಧ್ಯಾತ್ಮಿಕದಲ್ಲಿ ಎಲ್ರಿಗೂ ರುಚಿ ಇಲ್ಲ. ಹಾಗಾಗಿ ಅವ್ರು ನಮ್ಮನ್ನ ಡಿಸ್ಕರೇಜ್ ಮಾಡ್ತಾರೆ. ಅದಕ್ಕೆ ನಿಮ್ಗೆ ಏನಂದ್ರೆ, ನೀವು ಅಸೋಸಿಯೇಷನ್ ತುಂಬಾ ಇಂಪಾರ್ಟೆಂಟ್. ನೀವು ಭಕ್ತರ ಅಸೋಸಿಯೇಷನ್ ಅಲ್ಲಿ ಇದ್ರೆ ನಿಮಗೆ ಆ ಕಂಫರ್ಟ್ ಲೆವೆಲ್ ಬರುತ್ತೆ, ನಿಮ್ಗೊಂದು ಕಾನ್ಫಿಡೆನ್ಸ್ ಇರುತ್ತೆ, ಮತ್ತೆ ನೀವು ಮಾಡ್ತಾ ಇರೋದು ಸರಿ ಅನ್ನೋದು ಗೊತ್ತಿರುತ್ತೆ. ಮತ್ತೆ ನಾವು ಮಾಡ್ತಾ ಇರೋ ಪೂಜೆಗಳನ್ನು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ನಮ್ಗೆ ಗೊತ್ತಿಲ್ಲ ಅಲ್ವಾ. ಈಗ ನೀವು ದೇವ್ರಿಗೆ ಹೋಗ್ತೀರಾ, ಹೌದು, ನಾವೇನ್ ಬೇಡಿಕೆ ಕೇಳ್ತೀವಿ, ಹೆಚ್ಚಾಗಿ ನಾವು ನನ್ನ ಏನೋ ಒಂದು ಆಸೆಗಳೇ ಇರುತ್ತೆ ನಮ್ಗೆ. ನನಗೆ ಅದು ಕೊಡಪ್ಪ ದೇವ್ರೆ, ಇದು ಕೊಡು, ಅಥವಾ ನನ್ ಮಗನಿಗೆ ಇದ್ ಮಾಡು, ನನ್ಗೆ ಇದು ತೊಂದ್ರೆ, ಅದ್ ತಪ್ಪು ಅಂತ. ಅಂದ್ರೆ ಆಕ್ಚುಲಿ ಪ್ಯೂರ್ ಭಕ್ತಿ ಅಂತ ಹೇಳಿದ್ರೆ ಅಹೈತುಕಿ ಅಪ್ರತೀಯತ, ಅಂದ್ರೆ ವಿದೌಟ್ ಎನಿ, ನಮ್ದೇನು ಡಿಸೈರ್ ಇರಬಾರ್ದು, ಮತ್ತೆ ವಿದೌಟ್ ಇಂಟ್ರಪ್ಷನ್ ಇರ್ಬೇಕಂತೆ. ಸೊ ನಾವು ಯಾವ ತರ ಮಾಡ್ತೀವಿ ಅಂದ್ರೆ, ಕೃಷ್ಣ ನಮಗೆ ಭೌತಿಕವಾಗಿ ಕೊಡ್ತಾನೆ ಅಂತಲ್ಲ. ಈಗ ಕೃಷ್ಣನೇ ನಾವು ಪ್ರೇ ಮಾಡಿದ ತಕ್ಷಣ ನಾನು ರಿಚ್ ಆಗ್ಬಿಡ್ತೀನಿ ಅಂತಲ್ಲ. ಕೃಷ್ಣನಿಗೆ ಮಾಡ್ಬೋದು, ಆದ್ರೆ ಅವನು ನಮಗೆ ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ನೋಡ್ತಾರೆ. ಈಗ
ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ನಮಗೆ ಒಳ್ಳೇದಾಗ್ಬೇಕಲ್ವಾ. ಈಗ ನನಗೆ ಮೇನ್ ಏನು, ನಾವೀಗ ಹ್ಯೂಮನ್ ಲೈಫ್ ತಗೊಂಡಿವಿ, ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಹೊರಗ್ ಬರ್ಬೇಕು ನಾವು ಅಲ್ವಾ. ಅಂದ್ರೆ ಮತ್ತೆ ಮತ್ತೆ ಹುಟ್ಟೋದು, ಸಾಯೋಂಥದ್ದು, ಕಾಯಿಲೆ ಮತ್ತೆ ಓಲ್ಡ್ ಏಜ್, ಇದರಿಂದ ನನಗೆ ಹೊರಗ್ ಬರ್ಬೇಕು ಅಂತಂದ್ರೆ ಕೃಷ್ಣ ಅದಕ್ಕೆ ಹೆಲ್ಪ್ ಮಾಡ್ತಾನೆ. ಅದು ಬಿಟ್ಟು ಇದೆಲ್ಲ ಟೆಂಪ್ರರಿ ಅಲ್ವಾ. ನೀನೀಗ ಕೊಡ್ತಾರೆ ಮತ್ತೆ ಅದೆಲ್ಲ ಎಷ್ಟು ದಿನ ಇರುತ್ತದು ಅಂದ್ರೆ, ಅಥವಾ ಹೆಚ್ಚಂದ್ರೆ ಈ ಲೈಫ್ ಇರೋರ್ಗು ಇರುತ್ತೆ. ಸತ್ಮೇಲೆ ಮತ್ತೆ ನೆಕ್ಸ್ಟ್ ಲೈಫ್ ಅಲ್ಲಿ ನಾವ್ ಏನಾಗ್ತೀವಿ ನಮಗೆ ಗೊತ್ತಿಲ್ಲ. ಹಾಗೆ ನಾವ್ ಅದನ್ನ ಅಷ್ಟು ತಲೆ ಕೆಡ್ಸ್ಕೊಳ್ಬಾರ್ದು. ಮತ್ತೆ ನಾವು ಈ ಆಧ್ಯಾತ್ಮಿಕ ವಿಷಯನೂ ಅಷ್ಟೇ ಎಲ್ಲರ ಹತ್ರ ಡಿಸ್ಕಸ್ ಮಾಡುವಂಗೂ ಇಲ್ಲ. ಅಂದ್ರೆ ನೀವು ಭಕ್ತರ ಹತ್ರ ಮಾತ್ರ ಹೇಳ್ಬೇಕು. ಕೃಷ್ಣನು ಹೇಳ್ತಾನೆ ಭಕ್ತರ ಹತ್ರ ಮಾತ್ರ ಇದನ್ನ ಡಿಸ್ಕಸ್ ಮಾಡ್ಬೇಕು, ಎಲ್ಲರ ಹತ್ರ ಅಲ್ಲ ಅಂತ. ಸೊ ಹಾಗಾಗಿ ನೀವು ಅವ್ರ ಹತ್ರ ಹೇಗೆ, ಅವ್ರು ಹೇಗಿದಾರೋ ಅವ್ರ ಜೊತೆ ಹಾಗೆ ಇದ್ರೆ ಆಯ್ತು ಅಷ್ಟೇ. ಜಾಸ್ತಿ ನಾವು ಬೋಧನೆ ಮಾಡಕ್ ಆಗಲ್ಲ. ಇಂಟ್ರೆಸ್ಟ್ ಇಲ್ದೇ ಇರೋರಿಗೆ ನಾವು ಹೇಳಕ್ ಆಗಲ್ಲ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಮತ್ತೆ ಇನ್ನೊಂದೇನಂದ್ರೆ, ನೀವ್ ಹೇಳಿದ್ರೆ ನಾನ್ ತುಂಬಾ ಹೆಲ್ಪ್ ಮಾಡ್ತೀನಿ ಅಂತ. ಆಕ್ಚುಲಿ ಪ್ರಭುಪಾದ ಹೇಳ್ತಾರೆ, ರಿಯಲ್ ಹೆಲ್ಪ್ ಅಂದ್ರೆ ನಾವು ಮಾಡುವಂತದ್ದು ಆಧ್ಯಾತ್ಮಿಕ ವಿದ್ಯೆ ಕೊಡುವಂಥದ್ದು. ಯಾಕಂದ್ರೆ ಬೇರೆ ಯಾವ್ದು ಶಾಶ್ವತ ಅಲ್ಲ. ನಾವು ಒಬ್ರಿಗೆ ಊಟ ಕೊಟ್ರೆ ಒಂದಿನ ಇರುತ್ತೆ, ಮತ್ತೆ ಬಟ್ಟೆ ಕೊಟ್ರೆ ಒಂದ್ ತಿಂಗಳು 6 ತಿಂಗಳು ಇರ್ಬೋದು, ಮತ್ತೆ ಹರಿದೋಗುತ್ತೆ. ಮತ್ತೆ ವಿದ್ಯಾಭ್ಯಾಸ ಕೊಟ್ರೆ ಅದು ಒಂದ್ ಸ್ವಲ್ಪ ಟೈಮ್ ಇರ್ಬೋದು, ಆ ಲೈಫ್ ಮ್ಯಾಕ್ಸಿಮಮ್. ಬಟ್ ಆದ್ರೆ ನಾವು ಆಧ್ಯಾತ್ಮಿಕದ್ ಕೊಟ್ರೆ ಅವ್ರಿಗೆ ಈ ಜೀವನ ಮಾತ್ರ ಅಲ್ಲ, ನೆಕ್ಸ್ಟ್ ಜೀವನಕ್ಕೂ ಹೆಲ್ಪ್ ಆಗುತ್ತೆ. ಸೊ ಯಾರಿಗಾದ್ರೂ ನಾವು ದಾನ ಅಂತ ಕೊಟ್ರೆ ಆಧ್ಯಾತ್ಮಿಕ ದಾನ ಶ್ರೇಷ್ಠ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಅಷ್ಟೇ ಅನ್ಸುತ್ತಲ್ಲ, ಇವ್ರದ್ದೆಲ್ಲ ಆಯ್ತಲ್ಲ ಆಲ್ರೆಡಿ. ಆದಿತ್ಯ ಆಯ್ತು ಅನ್ಸುತ್ತೆ. ಓಕೆ, ಸೊ ಕ್ಲೋಸ್ ಮಾಡೋಣ ಹಾಗಾದ್ರೆ. ಎಲ್ರದ್ದು ಪ್ರಶ್ನೆ ಆಯ್ತು ಅನ್ಕೊಳ್ತೀನಿ. ಬೇರೆ ಯಾರ್ದು ಪ್ರಶ್ನೆ ಇಲ್ಲ ಅಲ್ಲ? ದಯವಿಟ್ಟು ಎಲ್ಲರೂ ಚಾಂಟಿಂಗ್ ಮಾಡ್ತೀರಾ ಅನ್ಕೊಂಡಿದೀನಿ. ದಯವಿಟ್ಟು ಚಾಂಟ್ ಮಾಡಿ ಎವ್ರಿ ಡೇ. ಸೊ ನಿಮ್ಗೆ ಗೊತ್ತಾಗತ್ತೆ. ಅಂದ್ರೆ ನಾವು ಎಷ್ಟೇ ಮಾತಾಡಿದ್ರು ಎಂಡ್ ಆಫ್ ದಿ ಡೇ ಲೈಕ್ ಅದು ನಿಮಗೆ ರಿಯಲಿ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ಚಾಂಟ್ ಮಾಡ್ತಾ ಮಾಡ್ತಾ ಗೊತ್ತಾಗತ್ತೆ. ಎಷ್ಟೋ ಜನ ಹೇಳ್ತಾರೆ ಏನೇನೋ ಮ್ಯಾಜಿಕ್ ಆಗತ್ತೆ ಅವ್ರ ಲೈಫಲ್ಲಿ, ಅಂದ್ರೆ ಲೈಫ್ ಚೇಂಜ್ ಆಗತ್ತೆ. ಮತ್ತೆ ನಿಮಗೆ ಮೋರ್ ಪೀಸ್ ಆಫ್ ಮೈಂಡ್ ಮತ್ತೆ ಸಂತೋಷ ಇರ್ಬೋದು, ಅದು ಚಾಂಟಿಂಗ್ ಇಂದ ಸಿಗುತ್ತೆ. ಸೊ ಪ್ರಾಕ್ಟಿಕಲಿ ಅದು ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಸೊ ನಾವ್ ಹೇಳಿದ್ರೆ ಅದು ಜಸ್ಟ್ ಇಲ್ಲಾಂದ್ರೆ ಜಸ್ಟ್ ಅಂದ್ರೆ ನಾನು 15 ದಿನ ಕೇಳ್ತೀರಾ ಬಿಡ್ತೀರಾ, ಅದಷ್ಟು ಯೂಸ್ ಇಲ್ಲ. ಬರೀ ಫಿಲಾಸಫಿ ಮಾತಾಡ್ದಂಗ ಆಗತ್ತಷ್ಟೇ. ಓಕೆ, ಎಲ್ಲರೂ ಅನ್ಮ್ಯೂಟ್ ಮಾಡ್ತೀನಿ ಒಂದ್ಸರ್ತಿ. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಹಾ, ನಾವು ಚಾಂಟ್ ಮಾಡ್ಲಿಕ್ಕೆ ನಾವು ಮನೆಯಿಂದಾನೇ ಮಾಡ್ಬೇಕಾ, ಅಥವಾ ನಾವು ಹೀಗೆ ಜನರಲ್ ಆಗಿ ಓಡಾಡ್ತಾ ಅಥವಾ ಲೈಕ್ ಆಫೀಸಲ್ಲಿ ಕೆಲಸ ಮಾಡ್ತಾ ಹಾಗೆ ಚಾಂಟ್ ಅದು ಅಂದ್ರೆ ಲೆಕ್ಕ ಇಟ್ಟು, ಈಗ ಪ್ರಭುಪಾದ್ ನಮಗೆ ಹೇಳಿರೋದು ಲೆಕ್ಕ ಇಟ್ಟು 16 ರೌಂಡ್ ಮಾಡ್ಬೇಕು. ಅದ್ರ ಮೇಲೆ ನಾವು ಲೆಕ್ಕ ಇಲ್ಲದೆ ಎಷ್ಟು ಬೇಕಾದ್ರೆ ಮಾಡ್ಬೋದು, ಆಯ್ತಾ? ಲೆಕ್ಕ ಇಟ್ಟು ಅಷ್ಟು ಮಾಡಿ ಅದ್ರ ಮೇಲೆ ನಾವು ಮಾಡ್ಬೋದು. ಓಕೆ, ಹೌ ಮೆನಿ ಟೈಮ್ಸ್ ಶುಡ್ ವಿ ಚಾಂಟ್ ಎವ್ರಿ ಡೇ? ಸೊ ಆಕ್ಚುಲಿ ಪ್ರಭುಪಾದ ಕೊಟ್ಟಿರೋದು 16 ರೌಂಡ್. 1 ರೌಂಡ್ ಅಂತ ಹೇಳಿದ್ರೆ 108. ಓಕೆ, 108 ಸರ್ತಿ ಅಂದ್ರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅದು 108 ಟೈಮ್ಸ್. ಆತರ 108 ಮಾಡ್ಬೇಕು. ಸೊ 108 ಹೇಳಿದ್ರೆ 1 ಸೈಕಲ್. ಸೊ ಆತರ 16 ಸೈಕಲ್ ಕೊಟ್ಟಿದ್ದಾರೆ ಪ್ರಭುಪಾದ. ಆಕ್ಚುಲಿ ಪ್ರಭುಪಾದ ಅವ್ರ ಗುರುಗಳು ಪ್ರಭುಪಾದ ಅವ್ರ ಗುರುಗಳು ಭಕ್ತಿ ಸಿದ್ಧಾಂತ ಇದು ಅವರ ಗುರುಗಳು, ಪ್ರಭುಪಾದ ಗುರುಗಳು ಕೊಟ್ಟಿದ್ದು 64 ರೌಂಡ್. ಸೊ 64 ರೌಂಡ್ ಮಾಡ್ಲೇಬೇಕಂತ. ಬಟ್ ಪ್ರಭುಪಾದ ಅದನ್ನ ಪಾಶ್ಚಾತ್ಯ ದೇಶಕ್ಕೆ ಹೋದಾಗ ಹೇಳಿದ್ರಂತೆ. ಬಟ್ ಯಾರಿಗೂ ಆಗ್ತಿರ್ಲಿಲ್ಲ, ಅವ್ರಿಗೆ ಆಗ್ತಿರ್ಲಿಲ್ಲ. ಅವ್ರಿಗೆ ಮೊದ್ಲೇ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಅವ್ರಿಗೆ ಭಾಷೆನೂ ಬರಲ್ಲ, ಹರೇ ಕೃಷ್ಣ ಮಂತ್ರ ಕಲ್ತು ಹೇಳ್ಬೇಕಾದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗಿರುತ್ತೆ. ಸೊ ಅವರು ಆಗಲ್ಲ ಅಂತ ಹೇಳಿ ಮತ್ತೆ ಪ್ರಭುಪಾದ ಅದನ್ನ ಕಮ್ಮಿ ಮಾಡಿ 16 ರೌಂಡಿಗೆ ತಂದಿಟ್ಟಿದ್ದಾರೆ. ಇಷ್ಟು ಮಿನಿಮಮ್ ಮಾಡ್ಲೇಬೇಕು. ಪ್ರಭುಪಾದ್ ಇನ್ನೊಂದು ಏನ್ ಪ್ರಾಮಿಸ್ ಅಂದ್ರೆ, ನೀನು 16 ರೌಂಡ್ ನೀವು ಮಾಡಿದ್ರೆ, ಪ್ರಭುಪಾದ್ ನಮಗೆ ಏನ್ ಹೇಳಿದ್ದಾರೆ ಅಂದ್ರೆ, ನಾನು ಕೃಷ್ಣನ ಧಾಮಕ್ಕೆ ನನ್ ಜವಾಬ್ದಾರಿ ನಿಮ್ನ ಕರ್ಕೊಂಡು ಹೋಗೋದು. ಸೊ ನೀನ್ ಮಾಡು, ನಾನ್ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಹಾಗಾಗಿ 16 ರೌಂಡ್ ಮಾಡ್ಬೇಕಂತ. ಹರೇ ಕೃಷ್ಣ. ಒಂದೊಂದು ರೌಂಡ್ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿ ಎಲ್ಲರೂ. ಹರೇ ಕೃಷ್ಣ ಮಾತಾಜಿ. ಹಾ, ಹರೇ ಕೃಷ್ಣ. ನಾವು ಮಂತ್ಲಿ ಆಗ್ತಿರಲ್ಲ ಮಾತಾಜಿ, ಅವಾಗೂ ಮಾಡ್ಬೋದಾ ಮಾತಾಜಿ? ಏನು ರೂಲ್ಸ್ ಇಲ್ಲ. ಎನಿ ಡೇ, ಆಲ್ ದ ಡೇಸ್, ನೋ ಟೈಮ್. ಯಾವ ಟೈಮ್ ರೆಸ್ಟ್ರಿಕ್ಷನ್ ಇಲ್ಲ. ಸ್ನಾನಕ್ ಮುಂಚೆ ಯಾರು ಮಾಡ್ಬೋದು, ಸ್ನಾನ ಮಾಡಿನೇ ಮಾಡ್ಬೇಕು ಅಂತಾನು ಇಲ್ಲ. ಆದ್ರೆ ಮಾಡಿದ್ರೆ ಒಳ್ಳೇದು, ಸ್ನಾನ ಮಾಡಿದ್ರೆ ಒಳ್ಳೇದು. ಬಟ್ ಮಾಡಿಲ್ಲ ಅಂದ್ರೆ ಮಾಡಿದ್ರು ಏನ್ ತಪ್ಪೇನಿಲ್ಲ, ಮಾಡ್ಬೋದು. ನೀವು ಆದಷ್ಟು ಎಲ್ಲರೂ ಬೆಳಿಗ್ಗೆ ಮಾಡಕ್ ಟ್ರೈ ಮಾಡಿ. ಯಾಕಂದ್ರೆ
ನಾನು ಸ್ಟಾರ್ಟ್ ಮಾಡುವಾಗ ನಾನು ಹಾಗೆ ಮಾಡ್ತಾ ಇದ್ದೆ. ನಾನು ಅಲಾರ್ಮ್ ಅಲ್ಲೇ ಇಟ್ಕೊಂಡು ಮಾಡ್ತಾ ಇದ್ದೆ. ಲೈಕ್ 1 ರೌಂಡ್ ಒಂದ್ ಬೆಳಿಗ್ಗೆ, ಮತ್ತೆ ಒಂದ್ 2 hours ಆದ್ಮೇಲೆ ಇನ್ನೊಂದ್ ರೌಂಡ್, ಆಮೇಲೆ ಹಾಗೆಲ್ಲ ಅಂದ್ರೆ ಒಂದ್ 4-5 ರೌಂಡ್ಸ್ ಮಾಡಕ್ ನಾನು 2 hours ಗ್ಯಾಪ್ ಕೊಟ್ಟು ಹಾಗೆಲ್ಲ ಮಾಡ್ತಾ ಇದ್ದೆ. ನಂಗೆ ಅದು ಏನೋ ಇಡೀ ದಿನ ನಾನು ಚಾಂಟೆ ಮಾಡ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಬರ್ತಾ ಇತ್ತು. ಯಾಕಂದ್ರೆ ನಾವು ಅದು ಫಸ್ಟ್ ಆಫ್ ಆಲ್ ಫೋಕಸ್ ಅಷ್ಟಿರಲ್ಲ, ಮತ್ತೆ ಡೇ ಕಳೀತಾ ನಮ್ದು ಇಂಟ್ರೆಸ್ಟ್ ಬೇರೆ ಬೇರೆ ಆಗತ್ತಲ್ವಾ. ಆಗ ನಮಗೆ ಕೃಷ್ಣನ್ ಮೇಲೆ ಆ ಮಂತ್ರದ ಮೇಲೆ ಅಷ್ಟು ಫುಲ್ ಫೋಕಸ್ ಇರಲ್ಲ, ಏನೋ ಕೆಲಸ ಮುಗಿಸ್ಬೇಕು ಅನ್ನೋ ತರ ಮಾಡ್ತಾ ಇರ್ತೀವಿ. ಸೊ ಬಟ್ ಏನಾಗುತ್ತೆ, ಬೆಳಿಗ್ಗೆ ಮಾಡೋದ್ರಿಂದ ನಮಗೆ ಇಂಟ್ರೆಸ್ಟ್ ಅಲ್ಲಿ ಮಾಡ್ತೀವಿ, ಅದೊಂದು ಟೇಸ್ಟ್ ಬರುತ್ತೆ. ಅಂದ್ರೆ ರಿಯಲ್ ಆಗಿ ಈಗ ನನಗೆ ಮುಗಿಯುತ್ತೆ ಬೇಗ. 1.5 hour ನಿಮಗೆ ಮಾಡ್ತಾ 1.5 hour ಸಾಕು. ಆಕ್ಚುಲಿ 1 hour 45 minutes to 2 hours ಅಂತ ಹೇಳ್ತಾರೆ, 2 hours ಸ್ಲೋ ಆಗಿ ಮಾಡಿದ್ರೆ. ಸೊ 2 hours ಅಲ್ಲಿ 16 rounds ಮುಗಿಯುತ್ತೆ ಬೆಳಿಗ್ಗೆ. ಸೊ ನಾವು ಬೆಳಿಗ್ಗೆ ಬೇಗ ಇದ್ರೆ ನಾವು ಫ್ಯಾಮಿಲಿದು ಯಾರ್ದು ಏನು ಡಿಸ್ಟರ್ಬೆನ್ಸ್ ಇರಲ್ಲ. ಸೊ ಬೆಳಿಗ್ಗೆ ಮುಗಿಸ್ಬಿಡ್ಬೋದು. ಓಕೆ, ಹರೇ ಕೃಷ್ಣ. ಓಕೆ, ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ. ನಾಳೆ ಸಿಗೋಣ. ಹರೇ ಕೃಷ್ಣ. ಹರೇ ಕೃಷ್ಣ.